ಆ ದೇವರ ತೇಜಸ್ಸು, ಪವಿತ್ರಾತ್ಮರ ಶಕ್ತಿ ಅಲ್ಲಿ ತುಂಬಿಕೊಂಡಿತ್ತು. ಯಾಕೆಂದ್ರೆ ಮೋಡ ಅದರ ಮೇಲೆ ಆವರಿಸಿತ್ತು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅದೇ ಪ್ರಕಾರ ಮಾತೆ ಮರಿಯಮ್ಮನವರ ಮಂಗಳವಾರ್ತೆ ಸಾರಬೇಕಾದ್ರೆ ಮಾತೆ ಹೇಳ್ತಾ ಇದು ಹೇಗೆ ಸಾಧ್ಯ? ಆಗ ದೂತನು ಹೇಳ್ತಾ ಇದ್ದಾನೆ, ಲೂಕ 1:35, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ದೇವರ ಶಕ್ತಿ ನಿನ್ನನ್ನು ಆವರಿಸುವುದು, ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವಂತ ಮಗು ದೇವರ ಪುತ್ರ ಎನಿಸಿಕೊಳ್ಳುವನು. ಪ್ರೇರೆ ಇದೆಲ್ಲ ಆಗುವುದು ಪವಿತ್ರಾತ್ಮರಿಂದ. ಆದ್ರಿಂದ ಮೋಡದ ರೂಪದಲ್ಲಿ ಪವಿತ್ರಾತ್ಮ ಅವರ ಮೇಲೆ ಆವರಿಸಿತ್ತು, ಮಾತೆ ಮರಿಯಮ್ಮರ ಮೇಲೆ ಪವಿತ್ರಾತ್ಮ ಬಂದಿತ್ತು. ಆದಿ ಜಲರಾಶಿಯ ಮೇಲೆ, ಸಾಗರದ ಮೇಲೆ ಪವಿತ್ರಾತ್ಮ ಆವರಿಸಿತ್ತು. ಅದು ಪವಿತ್ರಾತ್ಮರ ಪ್ರಸನ್ನತೆ. ಇವತ್ತು ನಾವು ಅದೇ ಪವಿತ್ರಾತ್ಮರಿಗಾಗಿ ನಾವು ಬೇಡಿಕೊಳ್ಳೋಣ ಪ್ರಿಯರೇ. ಯೋವನ 15ನೇ ಅಧ್ಯಾಯದಲ್ಲಿ ಹೆಸರು ಹೇಳಿದ್ರೆ 15ನೇ ವಚನದಲ್ಲಿ, ನನ್ನ ಹೊರತು ನಿಮ್ಮ ಕೈಲಿ ಏನು ಮಾಡಕ್ಕಾಗುವುದಿಲ್ಲ ಅಂತ. ಇವತ್ತು ಇಲ್ಲಿ ಏನಾದ್ರೂ ನಡೀಬೇಕಾದರೆ ಇದು ನಮ್ಮ ಶಕ್ತಿಯಿಂದಲ್ಲ. ಇವತ್ತು ಬ್ರದರ್ ಸಜಿತ್ ಜೋಸೆಫ್ ಇಲ್ಲಿ ಬಂದಿದ್ದಾರೆ ಪ್ರಿಯರೇ. ಇವತ್ತು ಪ್ರಭು ಯೇಸು ಕ್ರೈಸ್ತರು ಪವಿತ್ರಾತ್ಮರ ಶಕ್ತಿಯಿಂದ ಅವರ ಮುಖಾಂತರ ಇಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಆದ್ರಿಂದ ಕಾರ್ಯ ಮಾಡೋರು ಪವಿತ್ರಾತ್ಮರು, ಹೋಲಿ ಸ್ಪಿರಿಟ್ ಆಫ್ ದ ಲಾರ್ಡ್. ಆದ್ರಿಂದ ನಾವು ಈ ಸ್ಥಿತಿ ಬರಮಾಡಿಕೊಳ್ಳೋಣ. ಪವಿತ್ರಾತ್ಮರೇ ಬನ್ನಿ. ಈ ಸಮಯದಲ್ಲಿ ಹೇಗೆ ಮೋಡ ಆ ಗುಡಾರದ ಮೇಲೆ ಕವಿದಿತ್ತು, ಪವಿತ್ರಾತ್ಮರ ಶಕ್ತಿ ಇಳಿದು ಬಂದಿತ್ತು. ತಾಯಿ ಮರಿಯಮ್ಮನವರ ಮೇಲೆ ಪವಿತ್ರಾತ್ಮ ಇಳಿದು ಬಂದು ಹೇಗೆ ದೇವರ ಪುತ್ರನಿಗೆ ಲೋಕಕ್ಕೆ ಮಾತೆ ಮರಿಯಮ್ಮ ಜಗತ್ತಿಗೆ ಕೊಟ್ಟರು, ಹಾಗೆ ಪವಿತ್ರಾತ್ಮ ಇಳಿದು ಬಂದು ಈ ಪವಿತ್ರಾತ್ಮ ಶಕ್ತಿಯಿಂದ ಈ ಎಲ್ಲ ಸ್ಥಳವನ್ನು ಆವರಿಸಲಿ, ನಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸಲೆಂದು ಹಾಡಿನ ಮುಖಾಂತರ ಪ್ರಾರ್ಥಿಸೋಣ. ಬೆಟ್ಟದಲ್ಲಿ ಕರಗಳನ್ನ ಚಾಚಿ ಕಣ್ಣುಗಳನ್ನ ಮುಚ್ಚಿ ದಾಹದಿಂದ ಪ್ರಾರ್ಥಿಸಿರಿ. ಬಂದವರೇ ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ, ಆತ್ಮದ ತೀರಿಸಬಾ ದೇವ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾದೇವ, ಬೇಗ ಬಾದೇವ ನಮ್ಮ ಮಧ್ಯದಲ್ಲಿ. ಎಲ್ಲರೂ ಸೇರಿ ಇಳಿದು ಬಾದೇವ, ಬೇಗ ಬಾದೇವ ನಮ್ಮ ಮಧ್ಯದಲ್ಲಿ. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ. ಎಲ್ಲರೂ ಸೇರಿ ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ. ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮನ ಮಳೆ ಸುರಿಸಿ. ಎಲ್ಲರೂ ಸೇರಿ ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮನ ಮಳೆ ಸುರಿಸಿ. ಕರಗಳನ್ನು ಚಾಚಿ ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾದೇವ, ಬೇಗ ಬಾದೇವ ನಮ್ಮ ಮಧ್ಯದಲ್ಲಿ. ಗಟ್ಟಿಯಾಗಿ ಎಲ್ಲರೂ ಸೇರಿ ಇಳಿದು ಬಾದೇವ, ಬೇಗ ಬಾದೇವ ನಮ್ಮ ಮಧ್ಯದಲ್ಲಿ. ಎಲ್ಲರೂ
ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನ ಮೇಲೆತ್ತಿರಿ. ನಿಮ್ಮ ಕರಗಳು ಸ್ವರ್ಗದ ಕಡೆಗೆ ಚಾಚಲ್ಪಡಲಿ. ದೇವರು ಉನ್ನತ ಲೋಕದಿಂದ ಗುಣಪಡಿಸುವ ಆತ್ಮರನ್ನು ನಿಮ್ಮ ಮೇಲೆ ಸುರಿಸುವವರಾಗಿದ್ದಾರೆ. ಆತ್ಮರಿಗಾಗಿ ದಾಹದಿಂದ ಪ್ರಾರ್ಥಿಸಿರಿ. ಆತ್ಮರಿಗಾಗಿ ದಾಹಗೊಂಡು ಪ್ರಾರ್ಥಿಸಿರಿ. ಆತ್ಮರ ದಿವ್ಯ ಶಕ್ತಿ ನಿಮ್ಮ ಮೇಲೆ ಇಳಿದು ಬರಲಿ. ಆತ್ಮರ ದಿವ್ಯ ಶಕ್ತಿ ನಿಮ್ಮ ಶರೀರದಲ್ಲಿ ಸಂಚಲನ ಉಂಟಾಗಲಿ, ನಿಮ್ಮ ಶರೀರದಲ್ಲಿ ಸಂಚರಿಸಲಿ. ಆತ್ಮರು ನಿಮ್ಮನ್ನು, ನಿಮ್ಮ ಬಲಹೀನವಾದ ಭಾಗಗಳನ್ನು ಬಲಗೊಳಿಸಲಿ. ನಿಮ್ಮ ದುರ್ಬಲಗೊಂಡ ಅಂಗಗಳನ್ನು ದೇವರ ಆತ್ಮರು ಬಲಗೊಳಿಸಲಿ. ದೇವರ ಆತ್ಮರು ಅಗ್ನಿಯಾಗಿ ನಿಮ್ಮಲ್ಲಿ ಕಾರ್ಯಗತವಾಗಲಿ ಎಂದು ಎಲ್ಲರೂ ದಾಹದಿಂದ ಪ್ರಾರ್ಥಿಸಿ ಸ್ತುತಿ ಮಾಡಿರಿ. ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ ಎಲ್ಲರೂ ಸೇರಿ ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ ಗಟ್ಟಿಯಾಗಿ ರೋಗದ ಬಾಧೆಯಲ್ಲಿ, ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ಸೌಖ್ಯವ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ. ಮತ್ತೊಮ್ಮೆ ಗಟ್ಟಿಯಾಗಿ, ಸೌಖ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ. ಕರಗಳನ್ನು ಚಾಚಿ ಪಾವನಾತ್ಮರೇ, ಎಲ್ಲರೂ ಸ್ವರವೆತ್ತಿ, ಪ್ರಿಯ ಪಾವನಾತ್ಮರೇ, ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಅಂತರಾಳದಿಂದ ಇಳಿದು ಬಾ ದೇವ, ಇಳಿದು ಬಾ ದೇವ, ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಹಲ್ಲೆಲೂಯಾ, 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 ಸ್ತುತಿ ಮಾಡಿರಿ ಗಟ್ಟಿಯಾದ ಸ್ವರದಲ್ಲಿ. ಕೈಗಳನ್ನ ಸ್ವರ್ಗದ ಕಡೆಗೆ ಚಾಚಿ ಸ್ತುತಿ ಮಾಡಿರಿ. ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿದೆ. ಕೃಪಾವರಗಳು ಸುರಿಯಲ್ಪಡುತ್ತಿವೆ. ಕೃಪಾಶೀರ್ವಾದಗಳು ಸುರಿಯಲ್ಪಡುತ್ತಿದೆ. ನಿಮ್ಮ ಒಬ್ಬೊಬ್ಬರ ಹೃದಯಗಳಲ್ಲಿ ಅವು ತುಂಬುತ್ತಿವೆ. ಜೋತು ಬಿದ್ದ ನಿಮ್ಮ ಕೈಗಳನ್ನು ಬಲಗೊಳಿಸುತ್ತಿದ್ದಾರೆ. ನಡುಗುವ ನಿಮ್ಮ ಕಾಲುಗಳನ್ನು ದೇವರು ಬಲಪಡಿಸುತ್ತಿದ್ದಾರೆ. ಅದರುವ ನಿಮ್ಮ ಶರೀರಗಳನ್ನು ದೇವರು ಬಲಪಡಿಸುತ್ತಿದ್ದಾರೆ. ಸ್ತುತಿ ಮಾಡಿರಿ ಗಟ್ಟಿಯಾಗಿ, ಶಬ್ದದಿಂದ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, hallelujah, hallelujah. Praise the Lord. 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 ಮಾತೆ ಮರಿಯಮ್ಮನವರೇ, ಪ್ರಭು ಯೇಸುವಿನ ನಮ್ಮ ತಾಯಿ, ಇವತ್ತಿನ ಈ 3 ದಿನಗಳ ಧ್ಯಾನ ಕೂಟ ನಿಮ್ಮ ಹೃದಯಕ್ಕೆ ಅರ್ಪಿಸ್ತೀವಿ. ಎಲ್ಲವನ್ನೂ ಕೂಡ ನಿಮಗೆ ಅರ್ಪಿಸ್ತೀವಿ. ಅಮ್ಮ ತಾಯಿ, ನಮಗಾಗಿ ಪ್ರಾರ್ಥಿಸಮ್ಮ. ನಮ್ಮ ಮರಿಯವರ ಸಾದ ಪೂರ್ಣಿ ಪ್ರಭು ನಿಮ್ಮೊಡನಿದ್ದಾರೆ. ಶ್ರೀಯಲ್ಲಿ ಧನ್ಯರು ಮತ್ತು ನಿಮ್ಮುದ್ರಪಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯಾದಿ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆ.
ನಮ್ಮ ಮರಿ ಅವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಪರಿಶುದ್ಧ ಮರಿಯಾದೆಯು ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿ ಅವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಪ್ರಭು ಯೇಸು ಧನ್ಯರು. ಸಂತ ಮರಿಯಾದೆಯು ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತರಿಗೂ ಸುತರಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಸ್ತೋತ್ರ ಉಂಟಾಗಲಿ. ಪಿತರಿಗೂ ಸುತರಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗೆ ಪಿತರಿಗೂ ಸುತರಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ. ಪ್ರಿಯ ಸಹೋದರ ಸಹೋದರಿಯರೇ, ರೆವರೆಂಡ್ ಸಹೋದರ ಸಜಿತ್ ಜೋಸೆಫ್ ಕೇರಳ ನಾಡಿನಿಂದ ದೇವರು ಆರಿಸಿಕೊಂಡ ವಿಶೇಷ ಸೌಖ್ಯದಾಯಕ ಸಾಧನವನ್ನಾಗಿ ಅವರನ್ನು ಆರಿಸಿಕೊಂಡಿದ್ದಾರೆ. ಗ್ರೇಸ್ ಕಮ್ಯುನಿಟಿ ಗ್ಲೋಬಲ್ ಪ್ರಾರ್ಥನಾ ತಂಡದಲ್ಲಿ ಈ ನಮ್ಮ ಸಹೋದರ ಸಜಿತ್ ಜೋಸೆಫ್ ವಿಶೇಷವಾಗಿ ರೋಗ ಸೌಖ್ಯ ನೀಡುವ ಕೃಪೆಯನ್ನು ಪ್ರಭು ಯೇಸುವಿನಿಂದ ಪಡೆದಿದ್ದಾರೆ. ಪ್ರತಿ ಗುರುವಾರ ಡಿವೈನ್ ಧ್ಯಾನ ಮಂದಿರದಲ್ಲಿ ಒಂದು ವಿಶೇಷ ರೋಗ ಸೌಖ್ಯ ಪ್ರಾರ್ಥನಾ ಕೂಟವಿದೆ. ಆ ಪ್ರಾರ್ಥನಾ ಕೂಟಕ್ಕೆ ಅನೇಕ ಕಡೆಗಳಿಂದ ಸಾವಿರಾರು ಜನ ಆಸ್ಪತ್ರೆಗಳಿಂದ ನೇರವಾಗಿ ಆಂಬ್ಯುಲೆನ್ಸ್ ಮೂಲಕ ಮತ್ತು ಹಾಸಿಗೆಯ ವೀಲ್ಚೇರ್ಗಳ ಮೂಲಕ ಹಾಸಿಗೆಯ ಸಮೇತ ಡಿವೈನ್ ಧ್ಯಾನ ಮಂದಿರಕ್ಕೆ ಪ್ರಭು ಯೇಸು ಇವರಿಗೆ ನೀಡಿರುವ ವಿಶೇಷ ರೋಗ ಸೌಖ್ಯ ಆ ಗುಣಪಡಿಸುವ ಕೃಪೆಯನ್ನ ಇವರಿಗೆ ನೀಡಿದ್ದಾರೆ. ಇವರ ಮೂಲಕ ಪ್ರಭು ಯೇಸು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ಪ್ರಭು ಯೇಸುವೇ ನುಡಿದಿದ್ದಾರೆ, ನನ್ನಲ್ಲಿ ವಿಶ್ವಾಸವಿಟ್ಟು ನನ್ನ ಸೇವೆ ಮಾಡುವವನು ನಾನು ಮಾಡಿದ್ದಕ್ಕಿಂತಲೂ ಹೆಚ್ಚಿನದ್ದಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವನು ಎಂಬುದಾಗಿ ವಿಶೇಷವಾಗಿ ಬ್ರದರ್ ಸಜಿತ್ ಜೋಸೆಫ್ ಇವರನ್ನು ಆರಿಸಿಕೊಂಡಿದ್ದಾರೆ. ಚಪ್ಪಾಳೆ ತಟ್ಟುವುದರ ಮೂಲಕ ಇವರನ್ನು ಈ ಪ್ರಾರ್ಥನಾ ಕೂಟಕ್ಕೆ ಸ್ವಾಗತಿಸೋಣ. ಪ್ರಿಯರೇ, 2000 ವರ್ಷಗಳ ಹಿಂದೆ ಯೇಸು ಎಲ್ಲೆಲ್ಲಿ ಹೋದರೋ ತಂಡೋಪತಂಡವಾಗಿ ರೋಗ ಸೌಖ್ಯ ಹೊಂದಲು ಜನರು ಅವರನ್ನು ಹುಡುಕುತ್ತಾ ಅರಸುತ್ತಾ ಹೋಗುತ್ತಿದ್ದರು. ಲೂಕನ ಶುಭ ಸಂದೇಶ 6ನೇ ಅಧ್ಯಾಯ 17-19ರಲ್ಲಿ ಅನಂತರ ಯೇಸು ಸ್ವಾಮಿ ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು. ಜುದೆಯ ಪ್ರಾಂತ್ಯದಿಂದಲೂ ಜೆರುಸಲೇಂ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸೀದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತು. ಯೇಸುವಿನ ಬೋಧನೆಯನ್ನ ಕೇಳುವುದಕ್ಕೂ ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು. ದೆವ್ವ ಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು. ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನೂ ಗುಣಪಡಿಸುತ್ತಿತ್ತು. ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ಮುಟ್ಟಲು ತವಕ ಪಡುತ್ತಿದ್ದರು. ಆ ದಿನ ಈ ದಿನವಾಗಿದೆ. ಈಗ ಸಜಿತ್ ಜೋಸೆಫ್ ಬ್ರದರ್ ಅವರು ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವರು. Hallelujah. 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 When you worship the Trinity, you need to understand what is happening in us. ನೋಡಿ, ತ್ರಯೇಕ ದೇವರನ್ನು ನಾವು ಆರಾಧಿಸುವಾಗ ನಮ್ಮಲ್ಲಿ ಏನಾಗಿದೆ ಸಂಭವಿಸುವುದು ಎನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. Christian belief about God is Father, Son and Holy Spirit. ಕ್ರೈಸ್ತವರು ನಂಬುತ್ತಿರುವುದೇನೆಂದರೆ ದೇವರೆಂದರೆ ಪಿತಾ, ಸುತ, ಪವಿತ್ರಾತ್ಮರು. You can't worship Jesus alone. ಯೇಸು ಸ್ವಾಮಿಯನ್ನು ಮಾತ್ರ ನಮಗೆ ಆರಾಧಿಸಲಿಕ್ಕೆ ಆಗುವುದಿಲ್ಲ. You can't worship Father alone. ಪಿತನನ್ನು ಮಾತ್ರ ಆರಾಧಿಸಲಿಕ್ಕಾಗಿ You cannot ಆಗುವುದಿಲ್ಲ. worship Holy Spirit alone. ಪವಿತ್ರಾತ್ಮರನ್ನು ಮಾತ್ರ ಆರಾಧಿಸಲಿಕ್ಕಾಗಿ God ಆಗುವುದಿಲ್ಲ. is the unity ದೇವರು of the ಒಗ್ಗೂಟವಾಗಿದ್ದಾರೆ. Trinity. ತ್ರಯೇಕ ದೇವರು Father, Son and Holy Spirit. ಪಿತಾ, ಸುತ, ಪವಿತ್ರಾತ್ಮ. Worship of heaven. ಸ್ವರ್ಗದ ಆರಾಧನೆ. Holy, holy, holy. ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು. Why it's not in 2 times?
ಯಾಕೆ ಅದು 2 ಸಮಯ ಅಲ್ಲ? Why it's not in 4 times? ಯಾಕೆ ಅದು 4 ಸಮಯವಲ್ಲ? It's always 3 times. Holy, holy, holy. ಯಾವಾಗಲೂ ಅದು 3 ಸಮಯ. ಪರಿಶುದ್ಧರು, ಪರಿಶುದ್ಧರು, Father, you are ಪರಿಶುದ್ಧರು. holy. ಪಿತನೇ ನೀವು Son Jesus, you are holy. ಪುತ್ರನಾದ ಯೇಸು Holy ಪರಿಶುದ್ಧರು. Spirit, you are holy. ಪವಿತ್ರಾತ್ಮರು ಪರಿಶುದ್ಧರು. That's worship. ಅದು ಆರಾಧನೆ. That's worship. ಅದು ಆರಾಧನೆ. When you are worshiping the Lord in the Trinity, ನಾವು ತ್ರೈಕ ದೇವರನ್ನು ಆರಾಧಿಸುವಾಗ you are praising Him. ನಾವು ಅವರನ್ನು ಸ್ತುತಿಸುತ್ತಿದ್ದೇವೆ. You are lifting His holy name. ನಾವು ಆತನ ಪವಿತ್ರ ನಾಮವನ್ನು ಎತ್ತಿ So that ಹೇಳುತ್ತಿದ್ದೇವೆ. you can expect 3 things. ಆದ್ದರಿಂದ 3 ಕಾರ್ಯಗಳನ್ನು ನೀವು ಮಾಡಿ. Love of the Father, ಪಿತನ ಪ್ರೀತಿ, grace of our Lord Jesus Christ, ಯೇಸು ಕ್ರಿಸ್ತನ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. Now we all going to stand up. ಈಗ ಎಲ್ಲರೂ ಎದ್ದು ನಿಂತುಕೊಳ್ಳಿ. Hallelujah. ಹಲ್ಲೆಲೂಯಾ. Real worship is worshiping the Trinity. ನಿಜವಾದ ಆರಾಧನೆ ಎಂದ್ರೆ ತ್ರೈಏಕ ದೇವರನ್ನು ಆರಾಧಿಸುವುದು. Father, Son and Holy Spirit. ಪಿತ, ಸುತ, ಪವಿತ್ರಾತ್ಮ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿದ ಆರಾಧನೆ. Father God, we worship you. Son Jesus, we worship you. Holy Spirit, we worship you. That's the unity of the Trinity we are receiving in us. ಪಿತನಾದ ದೇವರೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಸುತನಾದ ಯೇಸುವೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಪವಿತ್ರಾತ್ಮರಾದ ದೇವರೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. Hallelujah. ತ್ರೈಏಕ ದೇವರೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ. Are you ready to worship the Trinity? ನೀವು ತ್ರೈಏಕ ದೇವರನ್ನು ಆರಾಧಿಸಲು ಸಿದ್ಧರಿದ್ದೀರಾ? Hallelujah. ಹೇಳಿ, ಹೌದಾ? Hallelujah. ಹಲ್ಲೆಲೂಯಾ. Father God, we worship you. Son Jesus, we worship you. Holy Spirit, Lord God, worship you. Worshipping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshipping the Lord of Trinity. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. ಓ ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. Love of the Father. This is our prayer today. Love of the Father. ಪಿತನ ಪ್ರೀತಿ, Grace of our Lord Jesus Christ. ಯೇಸು ಕ್ರಿಸ್ತರ ಕೃಪೆ, And the communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆ. All around the world, people are watching us online. Let the same anointing that is spreading in the St.Joseph English Higher Primary School, same anointing may spread all around the world and let everybody feel the same presence. ನೋಡಿ, ಪ್ರಪಂಚದ ಎಲ್ಲ ಕಡೆಗಳಿಂದ ಆನ್ಲೈನ್ ನ ಮೂಲಕ ವಾಚ್ ಮಾಡುವವರು ಇಲ್ಲಿ ಬಂದು ಸೇರಿರುವಂತ ಎಲ್ಲರೂ ಸಂತ ಜೋಸಫರ ಈ ಇಂಗ್ಲಿಷ್ ಹೈಯರ್ ಶಾಲೆಯಿಂದ ಬರುತ್ತಿರುವಂತ ಈ ದೇವರ ಅಭಿಷೇಕ ಎಲ್ಲ ಕಡೆಗಳಲ್ಲಿ ಹರಿದು ಬರುವ ಸಮಯವಾಗಿದೆ ಇದು. Father God, we worship you. Son Jesus, we worship you. We worship you. Worshipping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshipping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshipping the Lord of Trinity. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ, ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾಮ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ.
worship you. Holy Trinity, Lord God, worship you. Worshiping the Lord of Trinity. Ha 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 ha, hallelujah. 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 Ha ha ha, hallelujah. Ha 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 ha, hallelujah. Ha 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 ha, hallelujah. Ha 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 ha, hallelujah. Oh Father God, we worship you. Jesus, we worship you. Holy Trinity, Lord God, worship you. Worshiping the Lord of Trinity. Father, tonight we are expecting your mighty presence in the midst of us. ನಿಮ್ಮ ಶಕ್ತಿಯುತವಾದ ಸಾನ್ನಿಧ್ಯಕ್ಕಾಗಿ ನಾವೀಗ ತವಕ ಪಡುತ್ತಿದ್ದೇವೆ. Mother Mary, pray for us. ಅಮ್ಮ ತಾಯಿ ನಮಗಾಗಿ Saint Joseph, pray for us. ಸಂತ ಜೋಸೆಫ್ ನಮಗಾಗಿ All the saints pray for us. ಎಲ್ಲ ಸಂತರುಗಳೇ We ಪ್ರಾರ್ಥಿಸಿ. receive the communion of the saints. ನಾವು ಸಂತರುಗಳ ಅನ್ಯೋನ್ಯತೆಯನ್ನು ಪಡೆಯುವಂತಾಗಲಿ. Right now. ಈಗಲೇ All this multitude, Lord, you touch them. ಯೇಸುವೇ ನಮ್ಮೆಲ್ಲರನ್ನು ಮುಟ್ಟಿರಿ. Heal them. ಗುಣಪಡಿಸಿರಿ. Deliver them from their sickness. ಅವರ ಕಾಯಿಲೆಯಿಂದ ಬಿಡುಗಡೆ ನೀಡಿರಿ. Just before entering into the message, we are going to pray for the sick now. ಈ ಸಂದೇಶದಲ್ಲಿಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ನಿಮ್ಮ ಕಾಯಿಲೆಗಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಸ್ವಾಮಿ ಸೌಖ್ಯದಾಯಕರು. We cannot heal anyone. ನಮಗೆ ಯಾರನ್ನು ಗುಣಪಡಿಸಲಿಕ್ಕೆ But Jesus can heal everyone. ಯೇಸು ಸ್ವಾಮಿ ಎಲ್ಲರನ್ನು ಗುಣಪಡಿಸಬಲ್ಲರು. Oh, healer Jesus. ಓ ಸೌಖ್ಯದಾಯಕರಾದ ಯೇಸುವೇ, move among us. ನಮ್ಮಲ್ಲಿಗೆ ಚಲಿಸಿರಿ. Touch us. ನಮ್ಮನ್ನು ಮುಟ್ಟಿರಿ. Deliver us. ಬಿಡುಗಡೆ ನೀಡಿರಿ. No matter where you are attending this service, ನೀವು ಎಲ್ಲಿ ನಿಂತುಕೊಂಡು ಸೇವೆಯಲ್ಲಿ ಪಾಲ್ಗೊಳ್ತಿದ್ದೀರಿ lay your hand in the place we are expecting your healing. ಎಲ್ಲಿ ನಿನಗೆ ಸೌಖ್ಯ ಬೇಕು ಆ ಬದಿಯಲ್ಲಿ ನಿನ್ನ ಕೈಗಳನ್ನು ಇಟ್ಟುಕೋ. Hallelujah. Hallelujah. Right now, Lord, ಈಗಲೇ ಯೇಸುವೇ, when they are stretching their hand in the place where they need healing, ಅವರು ಎಲ್ಲಿ ಕೈ ಇಟ್ಟಿದ್ದಾರೋ ಎಲ್ಲಿ ಅವರಿಗೆ ಸೌಖ್ಯ ಬೇಕು, Lord, you heal them. ಯೇಸುವೇ ಅವರನ್ನು ಗುಣಪಡಿಸಿರಿ. Touch them. ಮುಟ್ಟಿರಿ. Heal them. ಗುಣಪಡಿಸಿರಿ. Spirit of sickness, ಕಾಯಿಲೆಯ ಶಕ್ತಿ, we rebuke you from this ground. ಈ ಮೈದಾನದಿಂದ ಬಿಟ್ಟು ತೊಲಗಲಿ. Four corner be filled with the spirit of the Holy Spirit. ಯೇಸುವೇ ನಿಮ್ಮ ಪವಿತ್ರಾತ್ಮರಿಂದ ನಾವು ಪೂರಿತರಾಗಲಿ. ಶಿವೇ 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 ಎಲ್ಲರೂ ಸ್ತುತಿಸಿರಿ. ಶಿವೇ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥಿಸಿ, ಎಲ್ಲರೂ ಪ್ರಾರ್ಥಿಸಿ. ಶಿವೇ 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 ಅವರ ಜೀವನವು ಮರಳಿ ಕಟ್ಟುವಂತಾಗಲಿ. ಎಲ್ಲರೂ ಯೇಸುವೇ ಎಂದು ಕರೆಯಿರಿ. ಅವರ ಸೊಂಟಕ್ಕೆ ಸೌಖ್ಯ ಬರಲಿ. Lord, you touch and heal them. ಯೇಸುವೇ ಈಗಲೇ ಅವರನ್ನು ಮುಟ್ಟಿ ಗುಣಪಡಿಸಿ. Stretch your hand on them, Lord. ಅವರ ಮೇಲೆ ನಿಮ್ಮ ಕೈಗಳನ್ನು ಚಾಚಿ ಸ್ವಾಮಿ. ನೀವೇ ಇಲ್ಲಿ ಸೌಖ್ಯದಾಯಕರು. Move with your hand, Lord Jesus. ಯೇಸುವೇ ಇವರ ಬಳಿಗೆ ಬನ್ನಿರಿ. Touch everyone, Lord Jesus. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. All the hearing difficulty, ಕೇಳುವಾಗ ತೊಂದರೆ ಇರುವವರು, all the tumors, ಟ್ಯೂಮರ್ ಕಾಯಿಲೆಗಳು, all the cancers, ಎಲ್ಲ ರೀತಿಯ ಕ್ಯಾನ್ಸರ್ ರೋಗಗಳು, in the mighty name of Jesus. ಯೇಸುವಿನ ಶಕ್ತಿಯುತವಾದ In the ನಾಮದಲ್ಲಿ, mighty name of Jesus. ಯೇಸುವಿನ ಶಕ್ತಿಯುತವಾದ Let the ನಾಮದಲ್ಲಿ, Holy Spirit ಪರಿಶುದ್ಧಾತ್ಮರೇ take control. ಅವರ ನಿಯಂತ್ರಣವನ್ನು Take ಸ್ವೀಕರಿಸಿ. control. ಅವರ ಮೇಲಿನ ನಿಯಂತ್ರಣವನ್ನು ಸ್ವೀಕರಿಸಿ. Touch them and heal ಅವರನ್ನು them. ಮುಟ್ಟಿ ಗುಣಪಡಿಸಿರಿ. You are the healer. ನೀವೇ ಸೌಖ್ಯದಾಯಕರು. You are here tonight. ನೀವೇ ಗುಣಪಡಿಸುವವರು. Thank you for hearing our prayer. ಯೇಸುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. In the name of Jesus. ಯೇಸುವಿನ ನಾಮದಲ್ಲಿ. Amen. 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 Everybody say Amen. ಎಲ್ಲ ಸೇರಿ.
Hallelujah. 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 When you are in the presence of the Lord, ನೋಡಿ, ನಾವು ದೇವರ ಸಾನ್ನಿಧ್ಯದಲ್ಲಿ ನಿಂತಿರುವಾಗ you have to expect great things from God. ನೀವು ದೇವರಿಂದ ಶ್ರೇಷ್ಠವಾದದನ್ನು ಬಯಸಬೇಕು. When we were praying together, ನಾವು ಒಟ್ಟಿಗೆ ಪ್ರಾರ್ಥನೆ ಮಾಡುವಾಗ I was seeing that brother who was wearing the green and check shirt here, the second row. ನೋಡಿ, ಎರಡನೇ ರೋದಲ್ಲಿ ನಿಂತಿರುವಂತ ಗ್ರೀನ್ Yes, ಮತ್ತು brother, ಚೆಕ್ it's you. ಶರ್ಟ್ ಆಗಿರುವಂತ ನೀವೇ. Yes. ಹೌದು, ನೀವೇ. I don't know what's your name, ನಿಮ್ಮ ಹೆಸರೇನಂತ ನನಗೆ ಗೊತ್ತಿಲ್ಲ, but I was seeing ಆದ್ರೆ ನಾನು ಕಂಡೆ, your back is getting restored. ನೋಡಿ, ನಿಮ್ಮ ಸೊಂಟವು ಮರಳಿ ಕಟ್ಟಲಾಗಿದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. This brother, ಈ ಸಹೋದರ, oh hallelujah, oh presence of God is moving. ನೋಡಿ, ದೇವರ ಶಕ್ತಿ The ಚಲಿಸುತ್ತಿದೆ. presence of God is ದೇವರ moving. ಸಾನ್ನಿಧ್ಯ ಇಲ್ಲಿ ಚಲಿಸುತ್ತಿದೆ. Hallelujah. ಹಲ್ಲೆಲೂಯಾ. What is your name, brother? ನಿಮ್ಮ ಹೆಸರೇನಪ್ಪ? Gilbert. Your name is Gilbert. Brother, when you were standing there, I was seeing Jesus was stretching your back. ನೋಡಪ್ಪ, ನೀವು ಅಲ್ಲಿ ನಿಂತಾಗ ನಾನು ಕಂಡೆ ಯೇಸು ಬಂದು ನಿಮ್ಮ Especially the ಸೊಂಟ ಮುಟ್ಟಿದ್ದಾರೆ. spine. ಪ್ರತ್ಯೇಕವಾಗಿ ಸ್ಪೈನಲ್ ನಲ್ಲಿ ಮುಟ್ಟಿದ್ದಾರೆ. All this area is restored. ನಿಮ್ಮ ಇಡೀ ಏರಿಯಾ ಮರಳಿ ಕಟ್ಟಿದ್ದಾರೆ. 2 angels were serving you. ಎರಡು ದೇವದೂತರು ನಿಮ್ಮ ಹತ್ರ ಬಂದಿದ್ದರು. One was touching your back ಒಬ್ಬರು ನಿನ್ನ ಹಿಂಬದಿ ಮುಟ್ಟಿದ್ದರು, and other was touching your nostrils. ಇನ್ನೊಬ್ಬರು ನಿಮ್ಮ ಮೂಗನ್ನು ಮುಟ್ಟಿದ್ದರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. I don't know whether you prayed for it or not. ನನಗೆ ಗೊತ್ತಿಲ್ಲ ನೀವು ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀರಾ ಇಲ್ವಾ. Hallelujah. ಹಲ್ಲೆಲೂಯಾ. What is your problem with the back? ನಿಮ್ಮ ಆ ಹಿಂಬದಿ ಸೊಂಟಗೆ ಏನ್ ತೊಂದ್ರೆ? ಬ್ಯಾಕ್ ಪೈನ್ Back pain is ಇತ್ತು. How many years you have ಎಷ್ಟು suffered with this? ವರ್ಷಗಳಿಂದ? 10 years. 10 years. 10 ವರ್ಷಗಳಿಂದ ಇತ್ತು. Get the blessing of the priest. Get the ನೋಡಿ, blessing of ಗುರುಗಳ the ಹತ್ರ ಹೋಗಿ priest. ಆಶೀರ್ವಾದವನ್ನು ಪಡೆದುಕೊಳ್ಳಿ. ಯೇಸುವೇ, 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 ಯೇಸುವೇ. ಹಾಲ 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 ಹಾಲ. ಎಲ್ಲರೂ ಕೈಗಳನ್ನು ಈಚೆ ಚಾಚಿ ಪ್ರಾರ್ಥನೆ ಮಾಡಿ. ಯೇಸುವೇ, 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 ಯೇಸುವೇ. ಹಾಲ 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 ಹಾಲ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. Father, when he was standing there, Jesus was showing me his back is restored. ಗುರುಗಳೇ, ಅವರು ಅಲ್ಲಿ ನಿಂತಾಗ ಯೇಸು ಸ್ವಾಮಿ ನನಗೆ ತೋರಿಸಿಕೊಟ್ರು ಅವರ And in the ಸೊಂಟ. 4th row, ನಾಲ್ಕನೇ ಸಾಲಿನಲ್ಲಿ, in the 4th row, 4ನೇ ಲೈನ್ I ನಲ್ಲಿ was seeing that brother ಅಲ್ಲಿ ಒಬ್ಬ who wear ಸಹೋದರ, the red shirt. ನೋಡಿ, ಕೆಂಪು Yes. ಶರ್ಟ್ ಹಾಕಿದವರು. Yes. ಹೌದು, ನೀವೇ. That brother was also receiving healing. ನೋಡಿ, ಇವರಿಗೂ ಸೌಖ್ಯ ಈಗಾಗಲೇ ಸಿಕ್ಕಿದೆ. All his one side. ಅವನ Be ಇಡೀ there. ಅಲ್ಲೇ ನಿಂತ್ಕೊಳ್ಳಿ. Be there. Jesus will touch you now. ಯೇಸು ನಿಮ್ಮನಿಗೆ ಮುಟ್ಟುತ್ತಾರೆ. Jesus will, somebody hold on. ಅವರು ಬಿದ್ರೆ ಯಾರಾದ್ರೂ ಹಿಡಿಬೇಕು, There is chance for him to fall down. ಅವರು ಬೀಳಲು ಸಾಧ್ಯತೆ ಇದೆ. Jesus is touching him. ಯೇಸು ಅವನನ್ನು ಮುಟ್ಟುತ್ತಿದ್ದಾರೆ. All his right side. ಅವನ ಬಲಬದಿ, ಇಡೀ ಬಲಬದಿ, All his right side. ಅವನ ಇಡೀ The ಬಲಭಾಗದಲ್ಲಿ hearing of the right ear ನೋಡಿ, ಕಿವಿಯ ಬಲಗಿವಿಯ ಕೇಳುವ ಶಕ್ತಿ, and the shoulder. ನಂತರ ಭುಜ, All the right side ಅವನ ಇಡೀ ಬಲಬದಿಯಲ್ಲಿ is getting healed. ಈಗ ಸೌಖ್ಯ ಸಿಗ್ತಾ I'm not ಇದೆ. talking about the left side. ಅವನ ಎಡಬದಿಯಲ್ಲಿ ಅಲ್ಲ, It's about the right side. ಅವನ ಬಲಬದಿಯಲ್ಲಿ It's getting healed right now. ಈಗ ಸೌಖ್ಯ ಸಿಗ್ತಾ ಇದೆ. Touch them, Lord. ಯೇಸುವೇ, Heal them, Lord. ಅವನನ್ನು ಮುಟ್ಟಿ ಗುಣಪಡಿಸು ಯೇಸುವೇ. Many are receiving healing. ಅನೇಕರಿಗೆ ಈಗ ಸೌಖ್ಯ ಸಿಗ್ತಾ ಇದೆ. Brother Gilbert, Jesus, you are from Chikmagalur? ನೀವು ಚಿಕ್ಕಮಗಳೂರಿನವರ? ಹೌದು. Hallelujah. Hallelujah. Now you can check your back. ಈಗ ಬಗ್ಗಿ ನೋಡಿ, Do whatever you want. ಏನೆಲ್ಲ ಮಾಡ್ಲಿಕ್ಕೆ ಬಯಸ್ತೀರೋ ಹಾಗೆ Whatever ಮಾಡಿ you want to do, you can do it. ಹಾರ್ಬೇಕಿದ್ರೆ ಹಾರ್ಬಹುದು, You can ಏನೆಲ್ಲ jump ಮಾಡ್ಬೇಕು and ಹಾಡಿ sing. ಹಾಡಿ ನೋಡಿ. Hallelujah. ಈಗ ನೋವಿದೆ You can ಅಂತ do it. ನೀವು ಮಾಡಿ ಏನೆಲ್ಲ Hallelujah. ಮಾಡ್ಬೇಕು ಹಾಗೆಲ್ಲ ಮಾಡಿ ನೋಡಿ. Jesus, hallelujah. Hallelujah. 10 years of pain. 10 ವರ್ಷಗಳಿಂದ ಇದ್ದನು. When the priest was blessing, ಗುರುಗಳು when the ಆಶೀರ್ವದಿಸಿದಾಗ, priest was giving the blessing, that's the final blessing we can have. ನೋಡಿ, ಗುರುಗಳು ಕಾರ್ಯಗಳನ್ನಿಟ್ಟು Many ಆಶೀರ್ವದಿಸಿದಾಗ healings are taking place here. ನೋಡಿ, ಇಲ್ಲಿ ಅನೇಕರಿಗೆ ಇಲ್ಲಿ ಸೌಖ್ಯ ಸಿಗ್ತಾ ಇದೆ. Many healings are taking place here. ಅನೇಕರಿಗೆ ಇಲ್ಲಿ ಸೌಖ್ಯ ಸಿಗ್ತಾ ಇದೆ. Ask the Lord today. ಯೇಸುವಿನಲ್ಲಿ ಇವತ್ತು ಕೇಳಿಕೊಳ್ಳಿ. Lord, you touch me. ಯೇಸುವೇ, ನನ್ನನ್ನು ಮುಟ್ಟಿರಿ. Lord, you heal me. ನನ್ನನ್ನು ಗುಣಪಡಿಸು ಸ್ವಾಮಿ. That's all I want. ಅದೇ ನನಗೆ ಬೇಕು. Hallelujah. Hallelujah. In the front row, you can see that sister who was wearing the red sari. ನೋಡಿ, ಆ ಮುಂದಿನ ಸಾಲಿನಲ್ಲಿ ಕೆಂಪು She's ಸೀರೆ the one, ಉಟ್ಟ she's the ಸಹೋದರಿ. one, she's the one. ಅವಳೇ All her shoulder
ಅವಳ ಹೆಗಲಿನಲ್ಲಿ, especially the neck area, ಪ್ರತ್ಯೇಕವಾಗಿ ಕುತ್ತಿಗೆಯ she was ಬದಿಯಲ್ಲಿ suffering for 15 years. 15 ವರ್ಷಗಳಿಂದ ಅವಳ ಕಾಯಿಲೆಯಿಂದ ನರಳುತ್ತಾ I'm ಇದ್ದಳು. coming Chikmagalur for the first time in my life. ನನ್ನ ಜೀವನದಲ್ಲಿ ಚಿಕ್ಕಮಗಳೂರಿಗೆ ಇದು ಮೊದಲ ಬಾರಿ ಬಂದಿದ್ದೇನೆ. I don't know this place. ನನಗೆ ಗೊತ್ತಿಲ್ಲ ಈ ಜಾಗ ಯಾವುದು. I don't know your language also. ನಿಮ್ಮ ಭಾಷೆ ಸಮೇತ ನನಗೆ ಗೊತ್ತಿಲ್ಲ. But I can see the sister. ಆದ್ರೆ ಈ ಸಹೋದರಿಯಲ್ಲಿ ನಾನು ಕಂಡೆ, ಅವಳನ್ನು ಈಚೆ ತನ್ನಿ, ಈಚೆ It's a ತನ್ನಿ. wonderful healing for that sister. ಅದ್ಭುತಕರವಾದ ಸೌಖ್ಯವಾಗಿದೆ ಅವಳು She ಪಡೆಯುತ್ತಿರುವುದು. was suffering with this shoulder issue for more than 15 years. 15 ವರ್ಷಗಳಿಂದ ಹೆಗಲಿನ ತೊಂದರೆಯಿಂದ ಅವಳು ನರಳುತ್ತಾ When ಇದ್ದಳು. the priest is releasing the priestly authority, ಗುರುಗಳು ಗುರುಪಟ್ಟದ ಅಧಿಕಾರದಿಂದ ಅವಳಿಗೆ ಬಿಡುಗಡೆ this is the ಕೊಡುವಾಗ very moment she is receiving healing. ಈ ಕ್ಷಣದಲ್ಲಿ ಅವಳಿಗೆ ಈಗ ಸೌಖ್ಯ ಸಿಗ್ತದೆ. ಶಿವೆ 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 ಹಲ್ಲೆಲೂಯಾ 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 ಶಿವೆ 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 ಹಾಲ 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 ಶಿವೆ 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 ಹಲ್ಲೆಲೂಯಾ. 15 ವರ್ಷಗಳಿಂದ 15 years of suffering. 15 ವರ್ಷಗಳಿಂದ ನರಳುತ್ತಾ ಇದ್ದಳು. 15 years of suffering. 15 ವರ್ಷಗಳ ನರಳುವಿಕೆ. Many are receiving healing. ನೋಡಿ, ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. From this stage, whatever I'm seeing, that only I'm saying. ನೋಡಿ, ಈ ಸ್ಟೇಜಿನಿಂದ ನಾನು ಏನು ಕಾಣುತ್ತಿದ್ದೇನೆ ಅದು ಮಾತ್ರ But ಹೇಳುತ್ತೇನೆ. Holy Spirit is touching you. ಆದರೆ ಪರಿಶುದ್ಧಾತ್ಮನೇ ನನ್ನ ಮುಟ್ಟುತ್ತಿದ್ದಾರೆ. No matter where you are, ನೀನು ಎಲ್ಲಿ ನಿಂತಿದ್ದೀ ಪರವಾಗಿಲ್ಲ. speak to the Lord. ದೇವರಲ್ಲಿ ಮಾತನಾಡು. Jesus is here. ಯೇಸು ಇಲ್ಲಿದ್ದಾರೆ. Stretch your hand on the place where you need healing. ಎಲ್ಲಿ ನಿನಗೆ ಸೌಖ್ಯ ಬೇಕೋ ಆ ಬದಿಯಲ್ಲಿ ಕೈಗಳನ್ನು ಪ್ರಾರ್ಥಿಸು. Speak to the Lord. ದೇವರಲ್ಲಿ ಮಾತನಾಡಿ In the name of Jesus. ಯೇಸುವಿನ ನಾಮದಲ್ಲಿ. Somebody met with an accident. ಕೆಲವರು ಯಾರೋ ಆಕ್ಸಿಡೆಂಟ್ ನಲ್ಲಿ ಬಿದ್ದು And the left spine got injured. ನೋಡಿ, ಆಕ್ಸಿಡೆಂಟ್ ಆಗಿ ಎಡಬದಿಯ ಸ್ಪೈನ್ ಅಲ್ಲಿಗೆ ತೊಂದರೆ ಆದ. That's the one. Call him. ನೋಡಿ, ಅವನನ್ನು ಕರೀರಿ ಕರೀರಿ ಅವರೇ. Brother with the white shawl, call him. ನೋಡಿ, ಬಿಳಿ ಶರ್ಟ್ ಹಾಕಿರುವವರು. This person. ಇದೇ ವ್ಯಕ್ತಿ ನೋಡಿ, ಮುಂದುಗಡೆ ನಿಂತಿರುವ This person, call him. ಅವನನ್ನು ಕರೀರಿ. Come. ಹೌದು, ನೀನೆ. Brother with the white shawl, that's the one. ನೋಡಿ, ಬಿಳಿ ಶಾಲ್ Green ಹಾಕಿರುವವರು. shirt, yes, you come. ನೀವೇ ಬನ್ನಿ. Come, brother. ಈಚೆ ಬನ್ನಿ ಸಹೋದರ. Hallelujah. Hallelujah. Oh, Jesus. ಯೇಸುವೇ. Mama Mary, pray for us. ಅಮ್ಮ ತಾಯಿ ನಮಗಾಗಿ ಪ್ರಾರ್ಥನೆ Pray ಮಾಡಿ. for this brother. ಈ ಸಹೋದರನಿಗಾಗಿ ಪ್ರಾರ್ಥಿಸಿ. Oh, this is the area it's affected. ನೋಡಿ, ಈ ಏರಿಯಾದಲ್ಲಿ ಆಗಿದೆ ಆಕ್ಸಿಡೆಂಟ್. ಈ ಏರಿಯಾದಲ್ಲಿ ಆಗಿದೆ ತೊಂದರೆ ಆಗಿದೆ. The power of God is moving. ದೇವರ ಶಕ್ತಿ ಇವನ ಮೇಲೆ ಬರುತ್ತಿದೆ. God is moving. ದೇವರ ಶಕ್ತಿ ಬರುತ್ತಿದೆ. Priest is coming to give you the blessing. ಗುರುಗಳೇ, ಇವನಿಗೆ ಆಶೀರ್ವಾದವನ್ನು ಕೊಡಿರಿ. ಯೇಸುವೇ ಎಲ್ಲರೂ ಕೈಗಳನ್ನು ಎತ್ತಿ ಪ್ರಾರ್ಥಿಸಿ. ಹಾಲ ಯೇಸುವೇ, ಮುಟ್ಟಿರಿ ಯೇಸುವೇ. All this left leg. ನೋಡಿ, ಅವನ ಎಡಬದಿಯ ಕಾಲು ಸೊಂಟದಿಂದ There ಹಿಡಿದು. is a lump in the hip. ನೋಡಿ, ಆ ಸೊಂಟದಲ್ಲಿ ಒಂದು ಗಡ್ಡೆ ಇತ್ತು. It's going to disappear right now. ಈಗ ಗಡ್ಡೆ ಮಾಯವಾಗಿ It is ಬಿಟ್ಟಿದೆ. going to disappear right now. ಈಗ ಗಡ್ಡೆ ಇಲ್ಲ ಅವನಲ್ಲಿ. ಅಲ್ಲಿ There is a lump. There was a lump. ಅಲ್ಲಿ ಒಂದು ಗಟ್ಟಿಯಾದ ಗಡ್ಡೆ ಚಪ್ಪಾಳೆ ಇತ್ತು. ಯೇಸುವಿಗೆ, ಯೇಸು ನಾಮಕ್ಕೆ. You can check it out. ನೀವು ನೋಡಿ, ಆ ಗಡ್ಡೆ ಇದೆಯಾ ಅಂತ ನೋಡಿ. You can check it out. ಚೆಕ್ ಮಾಡಿ ನೋಡಿ. Check it out. ಆ ಗಡ್ಡೆ ಇದೆಯಾ ಅಂತ ನೋಡಿ. ಇಲ್ಲ. ಇಲ್ಲ. Come on, hallelujah. Jesus is moving. ಯೇಸು ಸ್ವಾಮಿ ಈಗ ಚಲಿಸುತ್ತಿದ್ದಾರೆ. Why are you crying? ಯಾಕೆ ಅಳುತ್ತಿದ್ದೀರಾ? Why are you crying? ಯಾಕೆ ಅಳುತ್ತಿದ್ದೀರಾ? When he was standing there, ನೀವು ಅಲ್ಲಿ ನಿಂತಿದ್ದಾಗ Jesus was showing me. ಯೇಸು ನನಗೆ ತೋರಿಸಿದರು. This is in the left side. ಅವನ ಎಡಬದಿಯಲ್ಲಿ. I just obeyed the voice of God. ನಾನು ದೇವರ ಸ್ವರಕ್ಕಾಗಿ ಕಿವಿಗೊಟ್ಟೆ. Why are you crying, brother? ಯಾಕೆ ಅಳುತ್ತಿದ್ದೀರಾ ಸಹೋದರ? Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. He was under the fear for this. ನೀವು ತುಂಬಾ ಭಯದಿಂದ ಇದ್ದೀರಾ. Many years. ಅನೇಕ ವರ್ಷಗಳಿಂದ. You don't know his history. ನಿಮಗೆ ಗೊತ್ತಿಲ್ಲ ಇವನ ಚರಿತ್ರೆ. Oh my God. ಓ ನನ್ನ ದೇವರೇ. There is a daughter in his family. ಅವರ ಮನೆಯಲ್ಲಿ ಒಬ್ಬರು ಮಗಳಿದ್ದಾಳೆ. She is receiving healing. ಅವಳಿಗೂ ಸೌಖ್ಯ ಸಿಗ್ತಾ ಇದೆ. Hallelujah. Hallelujah. She is receiving healing. ನಿಮ್ಮ ಮಗಳಿಗೂ ಸೌಖ್ಯ ಸಿಗ್ತಾ ಇದೆ. All your family here? ನಿಮ್ಮ ಮನೆಯವರೆಲ್ಲ ಬಂದಿದ್ದಾರಾ? ನಿಮ್ಮ ಮನೆ ಎಲ್ಲ ಬಂದಿದ್ದಾರಾ? ಹೌದು. ನಿಮ್ಮ ಮನೆಯುಳ್ಳ ಎಲ್ಲರೂ ಬಂದಿದ್ದಾರಾ?
ಬಂದಿದ್ದಾರೆ. Hallelujah. Hallelujah. Why are you crying? ಯಾಕೆ ಅಳುತ್ತಿದ್ದೀರಾ? ತುಂಬಾ ವರ್ಷದಿಂದ ನೋವಿತ್ತು. ತುಂಬಾ ವರ್ಷದಿಂದ ನೋವಿತ್ತು. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. Hallelujah. Hallelujah. Oh, many are receiving healing. ಅನೇಕರಿಗೆ ಈಗ ಸೌಖ್ಯ ಸಿಗ್ತಾ ಇದೆ. Jesus is here tonight. ನೋಡಿ ಈ ರಾತ್ರಿಯಲ್ಲಿ ಯೇಸು ಇಲ್ಲಿ ಬಂದಿದ್ದಾರೆ. When I was praying and preparing for this convention, ಈ ಧ್ಯಾನಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದಂತೆ Jesus told me very clearly, ಯೇಸು ಸ್ಪಷ್ಟವಾಗಿ ನನಗೆ ಹೇಳಿದರು, this is going to be written in the history of Chikmagalur. ಚಿಕ್ಕಮಗಳೂರಿನ ಚರಿತ್ರೆಯನ್ನು ಇದು ಬದಲಾಯಿಸುತ್ತದೆ. Hallelujah. Hallelujah. That's what God is going to do tonight. ಅದಾಗಿದೆ ಇಂದು ರಾತ್ರಿ ದೇವರಲ್ಲಿ ಮಾಡ್ಲಿಕ್ಕಿರುವುದು. All these 3 days, ಈ 3 ದಿನಗಳು I'm here with a great expectation. ನಾನು ಇಲ್ಲಿ ಶ್ರೇಷ್ಠವಾಗಿ ಏನೋ ಇಲ್ಲಿ ಬಯಸ್ತಾ ಇದ್ದೀನಿ. Hallelujah. 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 ನಿಮ್ಮ ಮನೆಯಿಂದ ಬಂದವರು. Annama is not teaching me Kannada, that's why I don't know one word even. There is a daughter in her house. ಮಗಳು ಬಂದಿದ್ದಾಳ ನಿಮ್ಮದು? ಅಲ್ಲೇ ಇದ್ದಾಳೆ. She is receiving healing. ಅವಳಿಗೆ ಇವರ ಮಗಳಿಗೆ ಸೌಖ್ಯ ಸಿಗ್ತಾ ಇದೆ. Hallelujah. Hallelujah. She's here. ಅವಳು ಇಲ್ಲಿ ಈಚೆ ಬರಲಿ. What's her name? I will call her. Lenisha. Oh my God. Lenisha, come here. ಲೆನಿಶಾ, ಓಡಿ ಬಾ ಅಮ್ಮ. Jesus loves you, Lenisha. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. When your father is receiving healing, ನಿನ್ನ ತಂದೆಗೆ ಸೌಖ್ಯ ಸಿಕ್ಕಿದಾಗ Jesus is touching you as well. ಯೇಸು ನಿನ್ನನ್ನು ಸಹ ಮುಟ್ಟಿದರು. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. Hallelujah. 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 Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. During the nights, ಇಂದು ರಾತ್ರಿ you used to say, ನೀನು ಹೇಳಬೇಕು, oh my tummy is aching. ಅಯ್ಯೋ ನನ್ನ ಹೊಟ್ಟೆ ನೋವು, My tummy is aching. ನನ್ನ ಹೊಟ್ಟೆಗೆ ತೊಂದರೆ. I don't know why this is. ನನಗೆ ಗೊತ್ತಿಲ್ಲ ಯಾಕೆ ಹೀಗೆ. I can't say this to anyone. ನನಗೆ ಯಾರಲ್ಲಿ ಹೇಳಲಿಕ್ಕೆ But ಆಗ್ತಾ I'm ಇಲ್ಲ. suffering with this. ನಾನು ಇದರಿಂದ ನರಳುತ್ತಿದ್ದೇನೆ. Tonight, ಇಂದು ರಾತ್ರಿ the moment your father is receiving healing, ನಿನ್ನ ತಂದೆಗೆ ಸೌಖ್ಯ ಸಿಕ್ಕಿದಾಗ Jesus is touching you as well. ಯೇಸು ನಿನ್ನನ್ನು ಸಹ ಮುಟ್ಟಿದರು. Hallelujah. Hallelujah. Go and get the blessing from the ಗುರುಗಳಿಂದ priest. ಆಶೀರ್ವಾದವನ್ನು ಪಡೆದುಕೋ. Come on, all of you pray. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. Father, we worship you. ಪಿತನೇ, ನಾವು ನಿಮ್ಮನ್ನು Son ಆರಾಧಿಸುತ್ತೇವೆ. Jesus, we worship you. ಯೇಸು ಕ್ರಿಸ್ತರೇ Oh, ಆರಾಧಿಸುತ್ತೇವೆ. Holy Spirit, we ಓ worship you. ಪರಿಶುದ್ಧಾತ್ಮರೇ ಆರಾಧಿಸುತ್ತೇವೆ. Worshiping the Trinity. ತ್ರಯೇಕ ದೇವರೇ In ಆರಾಧಿಸುತ್ತೇವೆ. the name of Jesus. Come on. ಯೇಸುವಿನ ನಾಮದಲ್ಲಿ Let us worship the Trinity. ಗಟ್ಟಿಯಾಗಿ ಶಕ್ತಿಯುತವಾಗಿ ತ್ರಿಯೇಕ ದೇವರನ್ನು ನಾವು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಈ ಸಂಜೆ ಆಶೀರ್ವಾದದ ಸಂಜೆ, ಬಿಡುಗಡೆಯ ಸಂಜೆ. Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. Father God, we worship you. Son Jesus, we worship you. Holy Spirit, Lord God, worship you. Worshiping the Lord of Trinity. You know, tonight, ಇಂದು ರಾತ್ರಿ this verse is going to explain. ಈ ವಾಕ್ಯವನ್ನು ವಿವರಿಸುವಾಗ This is from 2 Corinthians. 2 ಕೊರಿಂಥಿ Chapter number 13. 13ನೇ ಅಧ್ಯಾಯ. Verse number 3, 4 and 5, 6. 3, 4, 5, 6. Let me explain this verse for you. ಈ ವಾಕ್ಯವನ್ನು ನಿಮಗೆ ವಿವರಿಸುತ್ತೇನೆ. Please be seated. ದಯವಿಟ್ಟು ಕುಳಿತುಕೊಳ್ಳಿ. ದಯವಿಟ್ಟು ಕುಳಿತುಕೊಳ್ಳಿ. Hallelujah. This verse are very powerful. ಈ ವಾಕ್ಯವು ತುಂಬಾ ಶಕ್ತಿಯುತವಾದದ್ದು. You know what this verse says? ಈ ವಾಕ್ಯದಲ್ಲಿ ಹೇಳುತ್ತಿರುವುದು, It's been how many years you are suffering with this? ಎಷ್ಟು ವರ್ಷದಿಂದ ನರಳುತ್ತಾ ಇದ್ದೀರಮ್ಮ? How many years ಎಷ್ಟು you are suffering? ವರ್ಷಗಳಿಂದ? 15 ವರ್ಷ. ಪ್ರೈಸ್ 15 ವರ್ಷದಿಂದ Each joint, you know, ಗಂಟು ಎಲ್ಲ ಗಂಟಿಗೆ ನೋವಿತ್ತು. Though she was going for the mass, going for confession, adoration, everything,
she was going with this pain only. But today, Jesus is saying, my daughter, I am releasing you. ನೋಡಮ್ಮ, ನೀವು ಬಲಿಪೂಜೆಗೆ ಹೋಗ್ತೀರಾ, ಪಾಪ ನಿವೇದನೆ ಮಾಡ್ತೀರಾ, ಎಲ್ಲಿ ಹೋದ್ರೆ ಈ ನೋವಿನಿಂದ ನರಳುತ್ತಾ ಹೋಗ್ತಾ ಇದ್ದೀರಾ. ಇಂದು ರಾತ್ರಿ ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ, ನಿನ್ನ ಎಲ್ಲ ಕಾಯಿಲೆಯಿಂದ ನಾನು ಬಿಡುಗಡೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಮ್ಮ. Hallelujah. ಹಲ್ಲೆಲೂಯಾ. The blessings of the priesthood. ಗುರುಗಳ ಆಶೀರ್ವಾದ. The blessings of the priesthood. ನೋಡಿ, ಗುರುಗಳ ಆಶೀರ್ವಾದ has already reached your house. ಈಗಾಗಲೇ ನೀವು ಪಡೆದುಕೊಂಡಿದ್ದೀರಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. All her mana. ಅವಳ ಮನೆಯವರು, all her mana. ಅವಳ ಮನೆಯವರೆಲ್ಲರೂ, everybody. ಎಲ್ಲರೂ. Hallelujah. ಹಲ್ಲೆಲೂಯಾ. She has a daughter with a skin issues. ನಿಮ್ಮ ಮಗಳಿಗೆ ಚರ್ಮದ ಅಲರ್ಜಿಯ ತೊಂದರೆ ಇದೆ, ಚರ್ಮದ ಕಾಯಿಲೆ. She is receiving healing. ಅವರ ಮಗಳಿಗೂ ಸೌಖ್ಯ ಸಿಗ್ತಾ ಇದೆ. Your daughter is here. ನಿಮ್ಮ ಮಗಳು ಬಂದಿದ್ದಾಳೆ. ಎಲ್ಲಿದ್ದಾಳೆ? ಇಲ್ಲೇ. Come here. ಈಚೆ ಬಾ. The Jesus who entered into Zacchaeus' house ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಪ್ರವೇಶಿಸಿದಾಗ is entering into your house. ಅದೇ ರೀತಿ ನಿಮ್ಮ ಮನೆಗೂ ಪ್ರವೇಶಿಸುತ್ತಿದ್ದಾರೆ. Hallelujah. ಹಲ್ಲೆಲೂಯಾ. Jesus' name. ಯೇಸುವಿನ ನಾಮದಲ್ಲಿ. No matter where are you sitting, ನೀನು ಎಲ್ಲಿ ಕುಳಿತಿದ್ರು ಪರವಾಗಿಲ್ಲ, you can pray over you. ನೀನು ಎಲ್ಲಿದ್ರು ಪ್ರಾರ್ಥಿಸು. You can pray for yourself. ನಿನಗಾಗಿ ಒಮ್ಮೆ ಪ್ರಾರ್ಥನೆ ಮಾಡು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. So this is a verse. ಇದಾಗಿದೆ ವಾಕ್ಯ. Verse 3, 2 Corinthians 13:3. 2 ಕೊರಿಂಥಿ 13ನೇ ಅಧ್ಯಾಯ 3ನೇ Since you ವಾಕ್ಯ. desire proof that Christ is speaking in me, he is not weak in dealing with you, but is powerful in you. ಕ್ರಿಸ್ತ ಯೇಸುವೆ ನನ್ನ ಮುಖಾಂತರ ಮಾತನಾಡುತ್ತಾರೆ ಎಂಬುದಕ್ಕೆ ಆಧಾರ ಬೇಕೆನ್ನುತ್ತೀರಲ್ಲವೇ? ಯೇಸು ಕ್ರಿಸ್ತರು ನಿಮ್ಮ ವಿಷಯದಲ್ಲಿ ದುರ್ಬಲರಾಗಿ ವರ್ತಿಸಲಿಲ್ಲ, ಪ್ರಬಲರಾಗಿಯೇ ನಿಮ್ಮಲ್ಲೇ ಇದ್ದಾರೆ ಎಂಬುದಕ್ಕೆ ಇದಕ್ಕೆ ಆಧಾರ. As you know, this is 2 Corinthians. ಇದು 2ನೇ ಕೊರಿಂಥಿ. Paul is preparing himself to visit third time Corinth. ಸಂತ ಪೌಲನು 3ನೇ ಬಾರಿ ಕೊರಿಂಥ್ಯದಲ್ಲಿಗೆ ಸಂದರ್ಶನ ಕೊಡಲಿಕ್ಕಾಗಿ Before his ಬಯಸಿದರು. third visit, 3ನೇದಾಗಿ ಸಂದರ್ಶನ ಕೊಡುವುದಕ್ಕಿಂತ he ಮುಂಚೆ just want to convey the message that I'm coming to you, but I don't want to come and give you punishment before that you repent. ನೋಡಿ, ಅವರು ಹೇಳಲು ಇಚ್ಛಿಸುವುದೇನೆಂದರೆ, ನಾನು ಪುನಃ ನಿಮಗೆ ಬರುವಾಗ ನೀವು ಮನಪರಿವರ್ತನೆ ಹೊಂದದೇ ಇರುವುದನ್ನು ಕಾಣುವಾಗ ನಿಮ್ಮನ್ನು ಶಿಕ್ಷಿಸಲಿಕ್ಕಾಗಿ ಇಚ್ಛೆ ಪಡುತ್ತಿಲ್ಲ. They asked, ಅವರು ಕೇಳುತ್ತಿದ್ದಾರೆ. Corinthians, they asked, ಕೊರಿಂಥ್ಯದವರು ಕೇಳಿದರು. what a blessing, the presence of our bishop. ನೋಡಿ, ನಮ್ಮ ಧರ್ಮಾಧ್ಯಕ್ಷರ ಸಾನ್ನಿಧ್ಯ ಎಷ್ಟೊಂದು ಆಶೀರ್ವದಿಸಲ್ಪಟ್ಟ ಸಾನ್ನಿಧ್ಯವಾಗಿದೆ. Shall I continue? Okay. So they asked proof ಅವರು that ಆಧಾರವನ್ನು Christ is speaking through Paul. ಅವರು ಆಧಾರವನ್ನು ಕೇಳುತ್ತಿದ್ದಾರೆ, ಪೌಲರ ಮೂಲಕ ಯೇಸು ಕ್ರಿಸ್ತರು ಮಾತನಾಡುತ್ತಿದ್ದಾರೆ ಎಂದು. They asked, what is the proof that Christ is speaking through Paul? ಅವರು ಕೇಳ್ತಾ ಇದ್ದಾರೆ, ಸಂತ ಪೌಲರ ಮೂಲಕ ಯೇಸು ಕ್ರಿಸ್ತರು ಮಾತನಾಡುತ್ತಿದ್ದಾರೆ ಎನ್ನುವುದಕ್ಕೆ ಆಧಾರವೇನಿದೆ? They asked, on what authority you are beseeching us, you are confessing us. ಅವರು ಕೇಳ್ತಾ ಇದ್ದಾರೆ, ನೀವಿದೆಲ್ಲ ಮಾತನಾಡ್ತಾ ಇದ್ದೀರಲ್ವಾ, ಯಾವ ಆಧಾರದ ಮೇಲೆ? Who made you apostle? ಯಾರು ನಿಮ್ಮನ್ನು ಪ್ರೇಷಿತರನ್ನಾಗಿಸಿರು? You are not among the 12. You were not among the 12. ನೀವು 12 ಮಂದಿಯಲ್ಲಿ ನೀವು ಇರಲಿಲ್ಲವಲ್ಲ. Then who ordained you as apostle? ಮತ್ತೆ ಯಾರು ನಿಮ್ಮನ್ನು ಪ್ರೇಷಿತರನ್ನಾಗಿ ಆಯ್ದುಕೊಂಡದ್ದು? Now Paul is writing in 2 Corinthians 13:3. 2 ಕೊರಿಂಥಿ 13:3 ಸಂತ ಪೌಲನು ಹೀಗೆ Since you desire proof that Christ is speaking in me. ಕ್ರಿಸ್ತ ಯೇಸು ನನ್ನ ಮುಖಾಂತರ ಮಾತನಾಡುತ್ತಿದ್ದಾರೆ ಎನ್ನುವುದಕ್ಕೆ ಆಧಾರ ಬೇಕೆನ್ನುತ್ತಿದ್ದೀರಲ್ಲವೇ? You are asking proof. ನೀವು ಆಧಾರ ಕೇಳುತ್ತಿದ್ದೀರಾ?
Then Paul says here, ನಂತರ ಸಂತ ಪೌಲನು ಹೇಳುತ್ತಿದ್ದಾರೆ, he is not weak in dealing with you. ಯೇಸು ಕ್ರಿಸ್ತರು ನಿಮ್ಮ ವಿಷಯದಲ್ಲಿ ದುರ್ಬಲರಾಗಿ ವರ್ತಿಸಲಿಲ್ಲ. Jesus is not weak in dealing with you. ಯೇಸು ಸ್ವಾಮಿ ನಿಮ್ಮ ವಿಷಯದಲ್ಲಿ ದುರ್ಬಲರಾಗಿ ವರ್ತಿಸಲಿಲ್ಲ. I cannot deal you, ನಾನು ನಿನ್ನಲ್ಲಿ ವರ್ತಿಸುವುದಿಲ್ಲ, but the Christ whom I speak can deal you. ಆದರೆ ನಾನು ಮಾತನಾಡುತ್ತಿರುವ ಯೇಸು ಸ್ವಾಮಿ ನಿಮ್ಮ ವಿಷಯದಲ್ಲಿ ವರ್ತಿಸುತ್ತಾರೆ. Hallelujah. ಹಲ್ಲೆಲೂಯಾ. Certain things ಕೆಲವು ಕಾರ್ಯಗಳಲ್ಲಿ we cannot deal ನೋಡಿ ನಮಗೆ ಅದು ಪರಿಹರಿಸಲಿಕ್ಕೆ ಆಗುವುದಿಲ್ಲ, because we are weak. ಏಕೆಂದ್ರೆ ನಾವು ದುರ್ಬಲರು. But this is the message of God. ಆದ್ರೆ ಇದು ದೇವರಿಂದ ಬಂದಿರುವ ಸಂದೇಶ. Christ is not weak. ಯೇಸು ಸ್ವಾಮಿ ದುರ್ಬಲರಲ್ಲ. You may be weak tonight, ಇಂದು ರಾತ್ರಿಯಲ್ಲಿ ನೀನು ದುರ್ಬಲನಾಗಿರಬಹುದು, but Christ is not weak. ಆದರೆ ಯೇಸು ಪ್ರಭು ದುರ್ಬಲರಲ್ಲ. Hallelujah. ಹಲ್ಲೆಲೂಯಾ. That's what we read here. ಆದ್ದರಿಂದ ಇಲ್ಲಿ ನಾವು ಓದುತ್ತೇವೆ, You need proof that Christ is speaking through me. ಯೇಸು ಸ್ವಾಮಿ ನನ್ನ ಮುಖಾಂತರ ಮಾತಾಡುತ್ತಾರೆ ಎನ್ನುವುದಕ್ಕೆ ಆಧಾರ ಕೇಳುತ್ತಿದ್ದೀರಲ್ಲವೇ? This is the third time I'm coming to Corinth. ಕೊರಿಂಥದಲ್ಲಿ ಇದು ಮೂರನೇ ಬಾರಿ ನಾನು ಬರುತ್ತಿದ್ದೇನೆ. I cannot deal you anymore. ನಿಮ್ಮ ವಿಷಯದಲ್ಲಿ ಹೆಚ್ಚೇನು ನನಗೆ ವರ್ತಿಸಲಿಕ್ಕೆ ಆಗುವುದಿಲ್ಲ. You are too much. ನೀವು ಅಷ್ಟು ನಾನು ಮಾಡಿದ್ದೇನೆ. Paul is telling to Corinthians, you are too much. I cannot deal you. ಸಂತ ಪೌಲರು ಹೇಳ್ತಾರೆ, ನೀವು ಅಷ್ಟು ಮಾತ್ರ ಇದ್ದೀರಾ, ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. In 1 Corinthians chapter 5, somebody was keeping the stepmother as wife. ನೋಡಿ 1 ಕೊರಿಂಥಿ 5ನೇ ಅಧ್ಯಾಯದಲ್ಲಿ ಕೆಲವರು Stepmother as wife. ಅವರ ಹೆಂಡತಿಯ ತಾಯಿ. Hallelujah. ಹಲ್ಲೆಲೂಯಾ. So Paul is trying to lead them into the repentance and confession. ನೋಡಿ ಸಂತ ಪೌಲನು ಅವರಿಗೆ ಪಾಪ ನಿವೇದನೆ ಮಾಡಲು ಮನ ಪರಿವರ್ತನೆಗೊಳ್ಳಲು ಹೇಳುತ್ತಾ ಇದ್ದಾರೆ. Because of that they are speaking against Paul now. ಆದ್ದರಿಂದಲೇ ಪುನಃ ಹೇಳುತ್ತಿದ್ದಾರೆ. They are asking, what proof is there to prove that Christ is speaking through you? ಅವರು ಕೇಳ್ತಾ ಇದ್ದಾರೆ, ಯೇಸು ನಿನ್ನಲ್ಲಿ ಮಾತನಾಡ್ತಾರೆ ಎನ್ನುವುದಕ್ಕೆ ಯಾವ ಆಧಾರ ತೋರಿಸ್ತೀರಾ? We just want to know, this is your words or this is the word of God. ನಮಗಿದು ಗೊತ್ತಾಗಬೇಕು, ಇದು ನಿಮ್ಮ ನುಡಿಯ ಅಥವಾ ದೇವರಿಂದ ಬಂದ ವಾಣಿಯ? Paul is saying here, ಸಂತ ಪೌಲನಲ್ಲಿ ಹೇಳುತ್ತಿದ್ದಾರೆ, I cannot deal. ನನಗೆ ಏನು ಮಾಡ್ಲಿಕ್ಕೆ ಆಗದು. But Christ is not weak too. ಆದರೆ ಯೇಸು ಸ್ವಾಮಿ ಈ ವಿಷಯದಲ್ಲಿ He is not ದುರ್ಬಲರಲ್ಲ. weak. ಆತನು ದುರ್ಬಲರಲ್ಲ. 2 Corinthians 13:3. 2 ಕೊರಿಂಥಿ 13ನೇ ಅಧ್ಯಾಯ 3ನೇ He is not weak in dealing with you. ಯೇಸು ಕ್ರಿಸ್ತರು ನಿಮ್ಮ ವಿಷಯದಲ್ಲಿ ದುರ್ಬಲರಲ್ಲ. Tonight, ಇಂದು ರಾತ್ರಿ this is the message God wants to tell you. ಈ ಸಂದೇಶವಾಗಿದೆ ದೇವರು ನಿನಗೆ ಹೇಳಲು ಬಯಸುತ್ತಿರುವುದು. Your circumstances which you are going through may be different from one another. ನೋಡಿ, ನೀನು ಅನುಭವಿಸುತ್ತಿರುವ ನಿನ್ನ ಸನ್ನಿವೇಶ ಇತರರಿಗೆ Give him a wonderful clap offering to the Lord. ಗಟ್ಟಿಯಾಗಿ ದೇವರಿಗೆ ಒಮ್ಮೆ ಚಪ್ಪಾಳೆ ತಟ್ಟಿ. It can be different circumstances. ಬೇರೆ ಬೇರೆ ಸನ್ನಿವೇಶಗಳಿಂದ ಬಂದಿದ್ದೀರಾ, but Christ is able to deal you. ಆದರೆ ಯೇಸು ಸ್ವಾಮಿ ಈ ಕಾರ್ಯದಲ್ಲಿ ವರ್ತಿಸುತ್ತಾರೆ. Individually, everyone. ಪ್ರತಿಯೊಬ್ಬರಲ್ಲಿ ವೈಯಕ್ತಿಕವಾಗಿ Christ is dealing tonight. ಈ ರಾತ್ರಿ ಯೇಸು ನಿನ್ನಲ್ಲಿ ವರ್ತಿಸುತ್ತಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. He is not weak to deal me, but he is strong enough to deal me. ಆತನು ನನ್ನ ಕಾರ್ಯದಲ್ಲಿ ವರ್ತಿಸಲು ದುರ್ಬಲನಲ್ಲ, ಆತನು ಪ್ರಬಲನಾಗಿದ್ದಾರೆ. Turn to your neighbor and say, he is not weak, but he is strong enough to deal you. ಆಚೆ ಈಚೆ ಕುಳಿತಿರುವವರ ಮುಖ ನೋಡಿ ಹೇಳಿ, ಆತನು ದುರ್ಬಲರಲ್ಲ, ಆತನು ಪ್ರಬಲರಾಗಿದ್ದಾರೆ. ನೋಡಿ, ಆಚೆ ಈಚೆ ಕುಳಿತಿರುವವರ ಕೈ ಹಿಡಿದು ಹೇಳಿ. I don't know Kannada. ಆಚೆ ಈಚೆ ಕುಳಿತಿರುವವರ ಅಪ್ಪ ಆಚೆ ಈಚೆ ಕುಳಿತಿರುವವರ ಕೈ ಹಿಡಿದು ಹೇಳಿ. ಆತನು ಹೇಳಿ, ಆತನು ದುರ್ಬಲನಲ್ಲ, ಪ್ರಬಲರು. ಹೇಳಿ ಆತನು ಹೇಳಿ, ಆತನು Christ is not weak. ಯೇಸು ದುರ್ಬಲರಲ್ಲ. He can deal you. ಆತನು ನಿನ್ನ ಕಾರ್ಯದಲ್ಲಿ ವರ್ತಿಸುತ್ತಾನೆ. Tonight, ಈ ರಾತ್ರಿ Jesus is dealing you. ಯೇಸು ನಿನ್ನ ವಿಷಯದಲ್ಲಿ ವರ್ತಿಸುತ್ತಾರೆ.
Few minutes before we were seeing Jesus was dealing that brother. ಕೆಲವೇ ನಿಮಿಷಗಳ ಹಿಂದೆ ನಾನು ಕಂಡ ಯೇಸು ಸ್ವಾಮಿ ಆ ಸಹೋದರನ ವಿಷಯದಲ್ಲಿ ವರ್ತಿಸಿದ್ದನು. Tonight, ಈ ರಾತ್ರಿ Jesus can deal you. ಯೇಸು ನಿನ್ನ ವಿಷಯದಲ್ಲಿ ವರ್ತಿಸುತ್ತಾರೆ. Somebody is saying in this ground, ಈ ಮೈದಾನದಲ್ಲಿ ಯಾರೋ ಹೇಳ್ತಾ ಇದ್ದಾರೆ, I cannot deal my daughter anymore, brother. ಬ್ರದರ್, ನನ್ನ ಮಗಳ ಕಾರ್ಯದಲ್ಲಿ ಇನ್ನೇನು ನನಗೆ My ಮಾಡಲಿಕ್ಕಾಗದು. son, ನನ್ನ ಮಗನ ವಿಷಯದಲ್ಲಿ he is too much. ಅವನು ಅಷ್ಟು ಮಾತ್ರ ಆಗಿದ್ದಾನೆ. I can't deal him anymore. ನನಗೆ ಇನ್ನೇನು ಅವನಿಗೆ ಮಾಡ್ಲಿಕ್ಕೆ ಆಗದು. You cannot. ನಿನ್ನಿಂದ ಆಗದು. But Christ is able to. ಆದ್ರೆ ಯೇಸು ಸ್ವಾಮಿಯಿಂದ ಸಾಧ್ಯ. If you are a minister of God, ನೀನು ದೇವರ ಮಿನಿಸ್ಟ್ರಿಯಲ್ಲಿ when people are coming to you with the different circumstance subjects, ಜನರು ಬೇರೆ ಬೇರೆ ಸಂದರ್ಭ you may be ಸನ್ನಿವೇಶದಿಂದ saying, ನಿನ್ನ I ಬಳಿಗೆ cannot deal ಬರ್ತಾರೆ. them in everything. ನಮ್ಮ ಹತ್ರ ಬಂದು ಹೇಳ್ತಾರೆ, ನನಗೆ ಏನು But tonight ಮಾಡ್ಲಿಕ್ಕೆ is the night. ಆದ್ರೆ ಇಂದು ರಾತ್ರಿ You are coming into a realization ನೀನು ಈ ತಿಳುವಳಿಕೆಯನ್ನು that ಪಡೆದುಕೋ. Christ is dealing. ಯೇಸು ನಿನ್ನ ವಿಷಯದಲ್ಲಿ ವರ್ತಿಸುತ್ತಾರೆ. Brother, me and my family, ಬ್ರದರ್, ನಾನು ಮತ್ತು ನನ್ನ ಕುಟುಂಬ we are going through some police cases, brother. ನಾವು ತುಂಬಾ ಪೊಲೀಸ್ ಕೇಸಿನ ಮೂಲಕ ಹಾದು ಹೋಗ್ತಾ ಇದ್ದೇವೆ. It's been many years we are going through this. ತುಂಬಾ ವರ್ಷಗಳಿಂದ ನಾವು We ನರಳುತ್ತಿದ್ದೇವೆ. cannot deal this anymore. ನಮಗೆ ಇನ್ನು ಇದರಲ್ಲಿ ಏನು ಮಾಡ್ಲಿಕ್ಕೆ Where ಆಗುದು? is that family? ಆ ರೀತಿ ಬಂದಿರುವ ಕುಟುಂಬ Tonight, ಈ ರಾತ್ರಿ you know what Jesus says? ಯೇಸು ನಿನಗೆ ಹೇಳುತ್ತಿರುವುದು, What you cannot deal, ನಿನಗೇನು ಮಾಡ್ಲಿಕ್ಕೆ ಆಗದೆ ಇದೆಯೋ Jesus is going to deal. ಯೇಸು ಅದರಲ್ಲಿ ವರ್ತಿಸುತ್ತಾರೆ. He is going to enter. ಆತನು ನಿನ್ನಲ್ಲಿಗೆ ಪ್ರವೇಶಿಸಿದ್ದಾರೆ. Hallelujah. ಹಲ್ಲೆಲೂಯಾ. If Jesus deals, ಯೇಸು ಸ್ವಾಮಿ ಅದರಲ್ಲಿ ಪ್ರವರ್ತಿಸಿದರೆ that's the ultimate. ಅದು That's the ಶಾಶ್ವತವಾದ, final. ಅದು ಕೊನೆಯದು, That's the permanent victory you need. ಅದು ಶಾಶ್ವತವಾದ ಜಯವಾಗಿದೆ ನೀನು ಪಡೆಯುವುದು. I can't deal with this divorce case anymore. ಈ ಡಿವೋರ್ಸ್ ಕೇಸ್ ನನಗೆ ಇನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. Brother, my family life ಬ್ರದರ್, ನನ್ನ ಕುಟುಂಬ ಜೀವನ is horrible. ಅದು ಭಯಾನಕ, It's terrible. ಅದು We are ಚಿಂತಾಜನಕ. unable to go through this. ನಮಗೆ ಇದರ ಮೂಲಕ ಮುಂದುವರಿಲಿಕ್ಕೆ My dear ಆಗದು. brother and sister, ನನ್ನ ಒಲವಿನ ಸಹೋದರ Tonight, ಸಹೋದರಿ, ಈ ರಾತ್ರಿ we are serving a Jesus ನಾವು ಯೇಸು ಸ್ವಾಮಿಯ ಸೇವೆ who is able to ಸಲ್ಲಿಸುತ್ತಿರುವಾಗ deal ಅವನೇ ಗುಣಪಡಿಸುವವನು. where we cannot deal. ಎಲ್ಲಿ ನಿನಗೆ ಆಗುವುದಿಲ್ಲವೋ You are asking proof now. Paul is saying. ನೀನೀಗ ಸಂತ ಪೌಲ Saint Paul ಹೇಳ್ತಿದ್ದಾನೆ, saying, you are asking proof now. ನೀವೀಗ ಆಧಾರ ಕೇಳುತ್ತಿದ್ದೀರಾ. Let me say you this. ಇದನ್ನು ಹೇಳು, He is not weak to deal you. ಆತನು ನಿನ್ನ ವಿಷಯದಲ್ಲಿ ದುರ್ಬಲನಲ್ಲ, He is strong. ಆತನು ಪ್ರಬಲರು. Then it's written here in chapter number 13, verse number 4. ನೋಡಿ, 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ He was ಬರೆಯಲ್ಪಟ್ಟಿದೆ, weak on the cross. ಆತನು ಶಿಲುಬೆಯಲ್ಲಿ ಬಲಹೀನ ಅವಸ್ಥೆಯಲ್ಲಿ You ಇದ್ದರು. read that verse. This is very powerful. ನೋಡಿ, ಈ ವಾಕ್ಯ ತುಂಬಾ ಶಕ್ತಿಯುತವಾದದ್ದು. For he was crucified in weakness, ಬಲಹೀನ ಅವಸ್ಥೆಯಲ್ಲಿ ಅವರನ್ನು but ಶಿಲುಬೆಗೆ ಏರಿಸಲಾಯಿತು. lives by the power of God. ಆದರೆ ದೇವರ ಶಕ್ತಿಯಿಂದ ಅವರು For ಜೀವಂತವಾಗಿದ್ದಾರೆ. we are weak in him, ನಾವು ಕ್ರಿಸ್ತ ಯೇಸುವಿನಲ್ಲಿ but ಬಲಹೀನರೇ, dealing with you, we will live with him by the power of God. ಆದರೆ ನಿಮ್ಮ ವಿಷಯದಲ್ಲಿ ವರ್ತಿಸುವಾಗ ದೇವರ ಶಕ್ತಿಯಿಂದ ಯೇಸು ಸ್ವಾಮಿಯೊಂದಿಗೆ ಜೀವಂತರಾಗಿದ್ದೇವೆ. Jesus crucified in weakness. ಯೇಸು ಸ್ವಾಮಿ ಬಲಹೀನ ಅವಸ್ಥೆಯಲ್ಲಿ ಶಿಲುಬೆಗೆ He ಏರಿಸಲ್ಪಟ್ಟರು. was weak on the cross. ಆತನು ಶಿಲುಬೆಯಲ್ಲಿ ಬಲಹೀನ ಅವಸ್ಥೆಯಲ್ಲಿ ಇದ್ದರು. He was brutally wounded. ಆತನು ಪೂರ್ಣವಾಗಿ He was ಗಾಯಗೊಂಡ. shedding his last drop of blood on the cross. ಆತನು ತನ್ನ ಕೊನೆಯ ತೊಟ್ಟು ರಕ್ತವನ್ನು ಚೆಲ್ಲಿದರು. He was brutally wounded, ಆತನು ಪೂರ್ಣವಾಗಿ ಗಾಯಗೊಂಡ, bleeding, ರಕ್ತ ಸೋರುತ್ತಿದೆ, scattered. ಗಾಯಗೊಳಿಸಲ್ಪಟ್ಟ. Hallelujah. ಹಲ್ಲೆಲೂಯಾ. But you know what it is written? ಅದರಲ್ಲಿ ಬರೆಯಲ್ಪಟ್ಟಿರುವುದೇನೆಂದರೆ, On the cross he was weak. ನೋಡಿ, ಶಿಲುಬೆಯಲ್ಲಿ ಬಲಹೀನ And the ಅವಸ್ಥೆಯಲ್ಲಿದ್ದರು. next sentence it says, ಮುಂದಿನ ವಾಕ್ಯದಲ್ಲಿ ಹೇಳುತ್ತಿದೆ, he was weak on the cross, ಅವರು ಶಿಲುಬೆಯಲ್ಲಿ ಬಲಹೀನ but ಅವಸ್ಥೆಯಲ್ಲಿದ್ದರು, lives by the power of God. ಆದರೆ ದೇವರ ಶಕ್ತಿಯಿಂದ ಜೀವಂತರಾಗಿದ್ದಾರೆ. Power of God. ದೇವರ When ಶಕ್ತಿಯಿಂದ. you are weak, ಯಾವಾಗ ನಾವು ದುರ್ಬಲರಾಗುತ್ತೇವೋ there will be the supply of the power of God. ಅಲ್ಲಿ ದೇವರ ಶಕ್ತಿಯ ಸರಬರಾಜು ಬರುತ್ತದೆ. There will be the outpouring of the power of God. ದೇವರ ಶಕ್ತಿ ಹರಿದು ಬರುತ್ತದೆ. Your weakness is no longer your weakness, but is the place to reveal the power of God. ನಿನ್ನ ದುರ್ಬಲ ಅವಸ್ಥೆ ಇನ್ನು ಇರುವುದಿಲ್ಲ,
ಅಲ್ಲಿ ದೇವರ ಶಕ್ತಿ ಹರಿದು ಬರುತ್ತದೆ. It is written, Jesus was weak, ನೋಡಿ ಇಲ್ಲಿ ಬರೆಯಲ್ಪಟ್ಟಿದೆ, ಯೇಸು ದುರ್ಬಲ but ಅವಸ್ಥೆಯಲ್ಲಿ through the power of God he lived. ಆದರೆ ದೇವರ ಶಕ್ತಿ Jesus lives by the power of God. ಯೇಸು ಜೀವಂತರಾದ್ರು ದೇವರ ಶಕ್ತಿಯಿಂದ. Yesterday, ನಿನ್ನೆ when I was preaching in Divine Retreat Center back in Kerala, ನೋಡಿ ಕೇರಳದ ಡಿವೈನ್ ಧ್ಯಾನ ಮಂದಿರದಲ್ಲಿ ಬೋಧಿಸುತ್ತಿದ್ದಾಗ I was preaching the same verse yesterday. ನಾನು ನಿನ್ನೆ ಇದೇ ವಾಕ್ಯವನ್ನು ಅಲ್ಲಿ ಪ್ರಬೋಧನೆ ಮಾಡುತ್ತಿದ್ದೆ. When I was preaching this verse, ನಾನು ಈ ವಾಕ್ಯವನ್ನು ಬೋಧಿಸುತ್ತಿದ್ದಾಗ I was seeing around 3,000 people were there ನಾನು ಕಂಡೆ ಒಂದು 3,000ದಷ್ಟು ಜನರು ಅಲ್ಲಿ ಸೇರಿದ್ದರು. in that big hall. ನೋಡಿ ಆ ಮೂಲೆಯಲ್ಲಿ From the last row, ನೋಡಿ ಕೊನೆಯ ಸಾಲಿನಲ್ಲಿ somebody was receiving this word. ಯಾರೋ ಈ ವಾಕ್ಯವನ್ನು ಸ್ವೀಕರಿಸಿದರು. Somebody was receiving this word. ಈ ವಾಕ್ಯವನ್ನು ಯಾರೋ ಸ್ವೀಕರಿಸಿದರು. Just after the retreat over, ಧ್ಯಾನ ಮುಗಿದ ಕೂಡಲೇ I was waiting there. ನಾನು ಅಲ್ಲಿ ಕಾಯ್ತಾ ನಿಂತಿದ್ದೆ. Panakalachan was with me, ಪನಕಲ್ ಗುರುಗಳು ನನ್ನ ಜೊತೆ ಇದ್ದರು. and we were together. ನಾವು ಒಟ್ಟಿಗೆ. You know, one brother was running to me. ಈ ನಿಂತಿದ್ದಾಗ ಒಬ್ಬ ಸಹೋದರ ಓಡಿ ಬಂದ. He was telling me this. ಆತನು ನನಗೆ ಹೇಳಿದ, when you are proclaiming that word, that particular word, ಈ ವಾಕ್ಯವನ್ನು ನೀವು ಸಾರುತ್ತಿದ್ದಂತೆ Jesus was weak on the cross. ಯೇಸು ಸ್ವಾಮಿ ಶಿಲುಬೆಯಲ್ಲಿ ದುರ್ಬಲ ಅವಸ್ಥೆಯಲ್ಲಿ ಇದ್ದರು. Jesus was showing him how he was weak when he was on the cross. ಯೇಸು ಸ್ವಾಮಿ ಅವನಿಗೆ ತೋರಿಸಿಕೊಟ್ರು ಆತನು ಶಿಲುಬೆಯಲ್ಲಿ ಹೇಗೆ ದುರ್ಬಲ ಅವಸ್ಥೆಯಲ್ಲಿ ಇದ್ದರೆಂದು. And he asked Jesus, ಅವನು ಯೇಸುವಿನಲ್ಲಿ ಕೇಳಿದ, why are you showing me this? ಯಾಕೆ ನನಗಿದು ತೋರಿಸುತ್ತೀರಾ? Jesus told him. ಯೇಸು ಅವನಿಗೆ ಹೇಳಿದರು. Jesus said to him very clearly, ಯೇಸು ಸ್ಪಷ್ಟವಾಗಿ ಅವನಿಗೆ ಹೇಳಿದರು, my son, ನನ್ನ ಮಗನೇ, my weakness is your strength. ನನ್ನ ದುರ್ಬಲತೆ ನಿನ್ನ ಪ್ರಬಲತೆಯಾಗಿದೆ. My weakness is your strength. ನನ್ನ ದುರ್ಬಲತೆ ನಿನ್ನ ಪ್ರಬಲತೆಯಾಗಿದೆ. He was saying that vision he had for the first time in his life. ಅವನು ಹೇಳ್ತಾ ಇದ್ದಾನೆ, ಈ ದರ್ಶನ ನನ್ನ ಜೀವನದಲ್ಲಿ ಮೊದಲ ಬಾರಿ The moment he received that revelation, that inspiration, ನೋಡಿ ಈ ಪ್ರಕಟಣೆ ಅವನಿಗೆ ಬಂದಾಗ you know what happened? ಏನಾಗಿದೆ ಸಂಭವಿಸಿದೆಂದ್ರೆ, he had an accident 17 years back. 17 ವರ್ಷಗಳ ಹಿಂದೆ ಅವನಿಗೊಂದು ಆಕ್ಸಿಡೆಂಟ್ ಆಗಿತ್ತು. After that, ಅದರ ನಂತರ he was using the left shoe, healed one. ನೋಡಿ ಅವನ ಎಡ ಕಾಲಿಗೆ ಐ ಹೀಲ್ಡ್ ಚಪ್ಪಲಿ ಇದೆಯಲ್ವಾ ಆಗ್ತಾ ಇತ್ತು. ಕಾರಣ ಅವನ ಎಡ ಕಾಲಿನ ಉದ್ದ ಕಡಿಮೆ ಆಯಿತು. Nobody touched him. ಯಾರು ಅವನನ್ನು ಮುಟ್ಟಲಿಲ್ಲ. He was in the last row. ನೋಡಿ ಅವನು ಕೊನೆಯ ಸಾಲಿನಲ್ಲಿ ಕುಳಿತಿದ್ದ. ಆದ್ರೆ ಈ ದರ್ಶನವನ್ನು ಕಂಡ. Jesus was weak on the cross. ಯೇಸು ಶಿಲುಬೆಯಲ್ಲಿ ದುರ್ಬಲನಾಗಿದ್ದಾರೆ. And Jesus told him very clearly, ಯೇಸು ಸ್ಪಷ್ಟವಾಗಿ ಅವನಿಗೆ ಹೇಳಿದರು, my weakness is for your strength. ನಾನು ದುರ್ಬಲನಾದದ್ದು ನಿನ್ನ ಶಕ್ತಿಗಾಗಿ. He came to know ಅವನು ತಿಳಿದುಕೊಂಡ something is happening in his left leg. ಅವನ ಎಡ ಕಾಲಿಗೆ ಏನೋ ಸಂಭವಿಸುತ್ತಿದೆ. He was unable to understand. ಅವನಿಗೆ ಅದು ಅರ್ಥವಾಗಲಿಲ್ಲ. I'm talking about yesterday. ನೋಡಿ ನಿನ್ನೆ ನಡೆದದ್ರ ಬಗ್ಗೆ ಹೇಳುತ್ತಿದ್ದೇನೆ. After the service, ನೋಡಿ ಈ ಕ್ಲಾಸ್ ಮುಗಿದ ಕೂಡಲೇ he was running to the stage. ಅವನು ಸ್ಟೇಜಿಗೆ ಓಡಿ ಬಂದ. Showing his left leg and saying, ನಂತರ ಎಡ ಕಾಲನ್ನು ತೋರಿಸುತ್ತಾ ಹೇಳಿದ, brother, I don't want this high heeled shoes anymore. ಬ್ರದರ್, ಈ ಹೈ ಹೀಲ್ ನ ಚಪ್ಪಲಿ ಇನ್ನು ನನಗೆ ಬೇಡವೇ ಬೇಡ. Jesus healed me. ಯೇಸು ನನ್ನನ್ನು ಗುಣಪಡಿಸಿದ್ದಾರೆ. I want to check it out. I wanted to check it out. ನನಗೆ ಅದು ಚೆಕ್ ಮಾಡಬೇಕಿತ್ತು. When I was checking it, ನಾನು ಅದನ್ನು ಪರಿಶೋಧಿಸಿದಾಗ his leg was completely normal. ಅವನ ಎರಡು ಕಾಲು ಒಂದೇ ರೀತಿ ಆಗ್ಬಿಟ್ಟಿದೆ. And he was lifting that high heeled shoes. ಅವನು ಈ ಹೈ ಹೀಲ್ ನ ಚಪ್ಪಲಿಗೆ ಎತ್ತಿ ಹಿಡಿದುಕೊಂಡ. And he was saying me, ನಂತರ ನನಗೆ ಹೇಳಿದ, I believe in 2 Corinthians 13:3. ನಾನು 2 ಕೊರಿಂಥಿ 13ನೇ ಅಧ್ಯಾಯ 3ನೇ ವಾಕ್ಯ crucified on the cross in weakness. ಯೇಸು ಸ್ವಾಮಿ ದುರ್ಬಲ ಅವಸ್ಥೆಯಲ್ಲಿ ಶಿಲುಬೆಗೆ ಏರಿಸಲ್ಪಟ್ಟರು. But through the power of God he is living in us. ಆದರೆ ದೇವರ ಶಕ್ತಿಯಿಂದ ಅವರು ಜೀವಂತರಾಗಿದ್ದಾರೆ. You may be weak today. ಇಂದು ನೀನು ದುರ್ಬಲನಾಗಿದ್ದೀಯ. But the Christ who lived through the power of God is in us today. ಯೇಸು ಸ್ವಾಮಿ ದೇವರ ಶಕ್ತಿಯಿಂದ ಶಕ್ತಿಯುತರಾಗಿ ಇಂದು ನಮ್ಮಲ್ಲಿದ್ದಾರೆ. Say that again. ನೋಡಿ ನೀವು ಇಂದು ದುರ್ಬಲರಾಗಿದ್ದೀರಾ. ದುರ್ಬಲರಾಗಿದ್ದೀರಿ. ಆದರೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಿಂದ ಪ್ರಬಲರಾಗಿ
ಪ್ರಬಲರಾಗಿ ಇಂದು ಇಂದು ನಮ್ಮಲ್ಲಿದ್ದಾರೆ, ನಮ್ಮಲ್ಲಿ ನಮ್ಮಲ್ಲಿ ಇದ್ದಾರೆ. In us, Christ is in us. ಯೇಸು ನಮ್ಮಲ್ಲಿದ್ದಾರೆ. Hallelujah. Hallelujah. Everybody shout hallelujah. ಎಲ್ಲರೂ ಗಟ್ಟಿಯಾಗಿ ಹೇಳಿ hallelujah. 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 Christ is in us. ಯೇಸು ನಮ್ಮಲ್ಲಿದ್ದಾರೆ. He is going to deal you tonight. ಆತನು ಇಂದು ರಾತ್ರಿ ನಿನ್ನ ವಿಷಯದಲ್ಲಿ ವರ್ತಿಸುತ್ತಾರೆ. You may be saying, brother, my case is different. ನೋಡಿ, My case is different. ನೋಡಿ, ನನ್ನ ಕೇಸಿಗೆ ವ್ಯತ್ಯಾಸವಿದೆ. It's very complicated, brother. ಅದು ತುಂಬಾ ಪರಿಹರಿಸಲಿಕ್ಕೆ ಆಗುದಿಲ್ಲ ಬ್ರದರ್. Hey, Jesus can deal anything. ನೋಡಿ, ಯೇಸು ಸ್ವಾಮಿ ಯಾವುದೇ ಆದ್ರೂ ಪರಿಹರಿಸುತ್ತಾರೆ. No one can deal anything. ನೋಡಿ, ಯಾರಿಂದಲೂ ಯಾವುದನ್ನು No one can ಪರಿಹರಿಸಲಿಕ್ಕೆ deal everything. ಯಾರಿಂದಲೂ ಎಲ್ಲವನ್ನೂ But Jesus does. ಆದ್ರೆ ಯೇಸುವಿನಿಂದ ಸಾಧ್ಯ. Hallelujah. Hallelujah. Who will solve fisherman's problem at a time? At the same time, he's solving the problem of the blind. At the same time, he's solving the problem of the leper. At the same time, he's solving the problem of the cripple. At the same time, he's solving the problem of the dead. ಯಾರಿಂದ I've never seen anyone is dealing everything. ನೋಡಿ, ಯಾರಿಂದ ಸಾಧ್ಯ? ಒಂದೇ ಸಮಯ ಮೀನುಗಾರರ ಬೆಸ್ತರ ಸಮಸ್ಯೆ ಪರಿಹರಿಸುವುದು, ಕುರುಡಂದರ ಸಮಸ್ಯೆ ಪರಿಹರಿಸುವುದು, ಕುಷ್ಠರೋಗಿಗಳ ಸಮಸ್ಯೆ ಪರಿಹರಿಸುವುದು, ಪರಿಹರಿಸುವುದು, ಸತ್ತವರ ಈ ಸಮಸ್ಯೆಯನ್ನು ಬಗೆಹರಿಸುವುದು ಯಾರಿಂದ ಸಾಧ್ಯ? ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಂದಲೂ ಈ ರೀತಿ ಬಗೆಹರಿಸಲಿಕ್ಕಾಗದು. Have you ever seen a doctor saying, I can deal everything? ನೋಡಿ, ಯಾವುದಾದ್ರೂ ಡಾಕ್ಟರ್ ಹೇಳ್ತಾರ ನಾನು ಎಲ್ಲವನ್ನು ಬಗೆಹರಿಸುತ್ತೇನೆ? No doctor will say that. ಯಾವ ಡಾಕ್ಟರ್ ಇಂದಲೂ ಹೇಳಲಿಕ್ಕಾಗದು. If special for something. ಹೌದು, ಯಾವುದರಲ್ಲಾದ್ರೂ ಒಂದರಲ್ಲಿ ಸ್ಪೆಷಲ್ ಆಗಿರ್ತಾರೆ. We have a doctor in our team. ನಮ್ಮ ಟೀಮಿನಲ್ಲಿ ಒಬ್ಬ ಡಾಕ್ಟರ್ ಇದ್ದಾರೆ. He's a surgeon. ಅವರು ಸರ್ಜನ್. He was watching me online. ಅವರಿಗೆ ಆನ್ಲೈನ್ ನಲ್ಲಿ ವಾಚ್ ಮಾಡ್ತಾ ಇದ್ದಾರೆ. He's a surgeon. ಅವರು ಸರ್ಜನ್. He can do only surgeries. ಅವರಿಗೆ ಸರ್ಜರಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. Hallelujah. Hallelujah. If you go with him with a problem with eyes, he will say, oh no, I cannot deal this. ನೋಡಿ, ಕಣ್ಣಿನ ತೊಂದರೆಯಿಂದ ಆ ಡಾಕ್ಟರ್ನ ಬಳಿಗೆ ಹೋದ್ರೆ ಅವರು ಹೇಳ್ತಾರೆ, ಇಲ್ಲ ನನಗೇನು ಮಾಡ್ಲಿಕ್ಕೆ ಆಗುದಿಲ್ಲ. If you're going to eye doctor, ನಾವು ಕಣ್ಣಿನ ಡಾಕ್ಟರ್ನ ಬಳಿಗೆ ಹೋದ್ರೆ, doctor, this is a problem with my heart. Doctor will say, no, I cannot deal that. ಡಾಕ್ಟರ್, ನನ್ನ ಹೃದಯಕ್ಕೆ ತೊಂದರೆ ಇದೆ. ಅವರು ಹೇಳ್ತಾರೆ, ಇಲ್ಲ But tonight, ಆದರೆ ಇಂದು ರಾತ್ರಿ there is a doctor. ಇಲ್ಲೊಬ್ಬ ಡಾಕ್ಟರ್ ಇದ್ದಾರೆ. His name is Jesus. ಆತನ ಹೆಸರು ಯೇಸು. He can deal anything and everything. ಆತನು ಎಲ್ಲವನ್ನು ಬಗೆಹರಿಸುತ್ತಾನೆ. ಆತನು ಎಲ್ಲವನ್ನು ಬಗೆಹರಿಸುತ್ತಾನೆ. Yes, my dear brother and sister. ಹೌದು ಸಹೋದರ ಸಹೋದರಿ. He can ಸಹೋದರಿ. deal anything and everything. ಆತನು ಎಲ್ಲವನ್ನು ಏನೇ ಆದರೂ Jesus ಬಗೆಹರಿಸುತ್ತಾನೆ. is dealing one by one. ಯೇಸು ಒಂದೊಂದಾಗಿ ಬಗೆಹರಿಸು. One by one. He's here. ಆತನು He's here tonight. Hallelujah. Hallelujah. He is here tonight. ಈ ರಾತ್ರಿ ಇಂದು ಇಲ್ಲಿದ್ದಾರೆ. Hallelujah. 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 He is here tonight. ಈ ರಾತ್ರಿ ಆತನು ಇಲ್ಲಿದ್ದಾರೆ. He is here tonight. ಈ ರಾತ್ರಿ ಇಲ್ಲಿದ್ದಾರೆ. Hallelujah. He is here tonight. ಈ ರಾತ್ರಿ ಆತನು I'm repeating this word again and again. He is here tonight. ಈ ವಾಕ್ಯ ಪುನಃ ಹೇಳ್ತಿದ್ದಾನೆ. ಆತನು ಈ ರಾತ್ರಿ ಇಲ್ಲಿದ್ದಾರೆ. I don't know whether you know my background or not. ನನ್ನ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. I was a born Catholic. ನಾನು ಒಂದು ಕ್ಯಾಥಲಿಕ್ ಕುಟುಂಬದಲ್ಲಿ ಹುಟ್ಟಿದವನು. Left Catholic Church. ಕ್ಯಾಥಲಿಕ್ ಚರ್ಚ್ ಬಿಟ್ಟು lived Protestant life. ಪ್ರೊಟೆಸ್ಟೆಂಟ್ ಜೀವನ ಸಾಗಿಸಿದೆನು. I was a pastor for 16 years. 16 ವರ್ಷದಿಂದ ಪ್ರೊಟೆಸ್ಟೆಂಟ್ ಪಾಸ್ಟರ್ ಆಗಿದ್ದೆ ನಾನು. Studied 6 years in Pentecostal seminary. 6 ವರ್ಷ ಪೆಂಟೆಕೋಸ್ತ ಸೆಮಿನಾರಿಯಲ್ಲಿ ಕಲಿತೆ. Did my bachelor's and master's in seminary, Protestant seminary. ನೋಡಿ, ಪ್ರೊಟೆಸ್ಟೆಂಟ್ ಸೆಮಿನಾರಿಯಲ್ಲಿ ಆಗಿದೆ ನಾನು ಮಾಸ್ಟರ್ ಎಲ್ಲ ಪಡೆದದ್ದು. You know what happened? ಏನಾಗಿದೆ ಸಂಭವಿಸಿದೆ ಅಂದ್ರೆ, one day, ಒಂದು ದಿನ, still I remember that day. ಆ ದಿನ ನನ್ನ ನೆನಪಿನಲ್ಲಿ ಇದೆ. One of my neighbor, ನನ್ನ ಒಬ್ಬ ನೆರೆಯವನು, she used to come to me for prayer. ಅವರು ನನ್ನ ಹತ್ರ ಪ್ರಾರ್ಥನೆಗಾಗಿ ಬರಲು ಬಯಸಿದರು. She's a Catholic. ಅವಳು ಒಬ್ಬಳು ಕ್ಯಾಥಲಿಕ್. One day, ಒಂದು ದಿನ, she was going through tough time in her life. ಅವಳ ಜೀವನದಲ್ಲಿ ಕಷ್ಟಕರವಾದ ಸನ್ನಿವೇಶ ಬಂತು. I asked her, shall I pray for you? ನಾನು ಅವಳಿಗೆ ಕೇಳಿದೆ, ನಾನು ನಿನಗಾಗಿ ಪ್ರಾರ್ಥನೆ ಮಾಡಲಾ? She told me one word, Father. ಅವಳು ಒಂದೇ ನುಡಿ ನನ್ನಲ್ಲಿ ಹೇಳಿದಳು, I am going for Eucharist. ನಾನು ಪರಮ ಪ್ರಸಾದದ ಬಳಿಗೆ ಹೋಗ್ತಾ ಇದ್ದೇನೆ. I know my Lord will deal me through Eucharist. ನನಗೆ ಗೊತ್ತು, ನನ್ನ ದೇವರು ಪರಮ ಪ್ರಸಾದದ ಮೂಲಕ ನನ್ನ ಈ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. I asked her, ನಾನು ಅವಳಲ್ಲಿ ಕೇಳಿದೆ, you used to come to me for prayer.
ನೀನು ನನ್ನ ಬಳಿಗೆ ಪ್ರಾರ್ಥನೆಗಾಗಿ Shall I ಬರುವುದಿಲ್ಲ. pray for you? ನಾನು ನಿನಗಾಗಿ ಪ್ರಾರ್ಥನೆ We ಮಾಡಲ್ಲ. are neighbors only. ನೋಡಿ, ನಮ್ಮ ಪಕ್ಕದ ಮನೆಯವಳು. She told me, ಅವಳು ಹೇಳಿದ್ದಳು, I'm going Paralpalli. ನಾನು ಪಾರಲ್ಪಳ್ಳಿ ಚರ್ಚಿಗೆ ಹೋಗ್ತಾ ಇದ್ದೀನಿ. Hallelujah. Hallelujah. Today I'm going to receive the Eucharist. ಇಂದು ನಾನು ಪರಮ ಪ್ರಸಾದ ಸ್ವೀಕರಿಸಲಿಕ್ಕೆ ಹೋಗ್ತಾ My ಇದ್ದೀನಿ. Lord will deal me through this Eucharist. ಈ ಪರಮ ಪ್ರಸಾದದ ಮೂಲಕ ನನ್ನ ದೇವರು ನನ್ನ ಸಮಸ್ಯೆಯನ್ನು ಬಗೆಹರಿಸುವರು. I got astonished. I asked her, ನಾನು ಅವಳಲ್ಲಿ what ಕೇಳಿದೆ, are you trying to say? ಏನ್ ಹೇಳ್ತಾ ಇದ್ದೀರಾ? We have bread and wine. ನಮಗೂ ರೊಟ್ಟಿ ಇದೆ, ವೈನ್ ಇದೆ. I used to give more than 2,000 every Sunday. ನಾನು ಪ್ರತಿ ಭಾನುವಾರ 2,000 ಜನರಿಗೆ ಹಂಚುತ್ತಾ ಇದ್ದೇನೆ. But we never believed. ಆದ್ರೆ ನಾವೆಂದಿಗೂ ನಂಬುವುದಿಲ್ಲ. This Eucharist, this bread and wine will deal your subject. ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ನಿನ್ನ ಸಮಸ್ಯೆಯನ್ನು ಬಗೆಹರಿಸುತ್ತದೆ ಅಂತ ನಾವು She ನಂಬುವುದಿಲ್ಲ. told me, ಅವಳು ನನಗೆ ಹೇಳಿದರು, we believe ನಾವು ನಂಬುತ್ತಿದ್ದೇವೆ. this is not merely a bread. ಇದು ಕೇವಲ ಒಂದು This ರೊಟ್ಟಿ is ಅಲ್ಲ. not merely a wine. ಇದು ಕೇವಲ But this is the body and the blood of Christ. ಇದು ಯೇಸು ಕ್ರಿಸ್ತನ ದೇಹ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. I said, okay, you go. ನಾನು ಹೇಳಿದೆ, ಆಯ್ತು ಹೋಗಮ್ಮ. I was seeing her after 3 days. 3 ದಿನದ ನಂತರ ಪುನಃ ಅವಳನ್ನು ಭೇಟಿಯಾದೆ. I asked her, ನಾನು ಅವಳನ್ನು ಕೇಳಿದೆ, what happened? ಏನಾಗಿದೆ Did ಸಂಭವಿಸಿದೆ? Christ heal you? ಯೇಸು ನಿನ್ನನ್ನು ಬಗೆಹರಿಸಿದಾರಾ, Or you are still waiting for the Lord? ಅಥವಾ ದೇವರಿಗಾಗಿ ಕಾಯ್ತಾ ಇದ್ದೀರಾ? She was explaining me the testimony. ಅವಳು ಸಾಕ್ಷ್ಯವನ್ನು ಈ ರೀತಿ I went to ವಿವರಿಸಿದಳು. the church with great faith. ನಾನು ದೃಢವಾದ ನಂಬಿಕೆಯಿಂದ ದೇವಾಲಯದಿಂದ You know ಬಂದೆ. what God did? ದೇವರು ಮಾಡಿದ್ದೇನೆಂದರೆ, When I received the Eucharist, ನಾನು ಪರಮ ಪ್ರಸಾದ I ಸ್ವೀಕರಿಸಿದೆ. believed, ನಾನು ನಂಬಿದೆ. Lord, you are only, I'm receiving. ದೇವರೇ, ನಿಮ್ಮನ್ನೇ ನಾನು I'm ಸ್ವೀಕರಿಸಿದೆ. receiving you only. ನಿಮ್ಮನ್ನು ಮಾತ್ರ Come ಸ್ವೀಕರಿಸಿದ್ದೇನೆ. into me, Lord, ನನ್ನಲ್ಲಿಗೆ ಬಾ ಸ್ವಾಮಿ, and deal me. ನನ್ನನ್ನು ಬಗೆಹರಿಸು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Deal my issue. ನನ್ನ ಈ ಸಮಸ್ಯೆಯನ್ನು ಬಗೆಹರಿಸು. You know what happened? ಏನಾಗಿದೆ ಸಂಭವಿಸಿದೆ? Morning I was receiving Eucharist. ಬೆಳಿಗ್ಗೆ ನಾನು ಪರಮ ಪ್ರಸಾದ 4 ಸ್ವೀಕರಿಸಿದೆ. o'clock in the evening. ಸಾಯಂಕಾಲ 4 ಗಂಟೆಗೆ Through phone, ಫೋನ್ ನ ಮೂಲಕ I was hearing the good news ನನಗೆ ಶುಭವಾರ್ತೆ that ಬಂತು. God already dealt with my subject. ದೇವರು ನನ್ನ ವಿಷಯದಲ್ಲಿ ವರ್ತಿಸಿದ್ದಾರೆ. I was thinking, ನಾನು ಯೋಚಿಸಿದೆ, what Catholic faith is this? ಇದು ಏನು ಕ್ಯಾಥಲಿಕ್ ವಿಶ್ವಾಸವಪ್ಪ? What faith is this? ಇದು ಏನು ವಿಶ್ವಾಸ? She is believing miracle through the receiving of the Eucharist. ನೋಡಿ, ಪರಮ ಪ್ರಸಾದ ಸ್ವೀಕರಿಸುವುದರ ಮೂಲಕ ಅವಳು Yes, ಅದ್ಭುತವನ್ನು back. ಮಾಡಿಸಿದಳು. Years back, ವರ್ಷಗಳ ಹಿಂದೆ she was teaching me Catholic faith. ಅವಳು ಕ್ಯಾಥಲಿಕ್ ವಿಶ್ವಾಸದ ಬಗ್ಗೆ Through ನನಗೆ her ಕಲಿಸಿದಳು. experience, ಅವಳ ಅನುಭವದಿಂದ she was teaching me Catholic faith. ಅವಳು ಕ್ಯಾಥಲಿಕ್ ವಿಶ್ವಾಸ ನನಗೆ ಕಲಿಸಿದಳು. She was telling me, ಅವಳು ನನಗೆ ಹೇಳಿದಳು, Eucharist ಪರಮ ಪ್ರಸಾದ is powerful. ಶಕ್ತಿಯುತವಾದದ್ದು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Today, ಇಂದು you have already received Eucharist. ನೀವು ಈಗಾಗಲೇ ಪರಮ ಪ್ರಸಾದ ಸ್ವೀಕರಿಸಿದ್ದೀರಿ. Hallelujah. ಹಲ್ಲೆಲೂಯಾ. That is the channel. ಅದೊಂದು ಚಾನಲ್ ಆಗಿದೆ. God is going to deal you today. ದೇವರು ನಿನ್ನನ್ನು ಬಗೆಹರಿಸಲಿಕ್ಕಿರುವ ಚಾನಲ್. The Eucharist you have received ನೀನು is ಸ್ವೀಕರಿಸಿರುವ the ಪರಮ body of ಪ್ರಸಾದ, Christ. ಅದು ಕ್ರಿಸ್ತನ The ದೇಹ, blood of Christ. ಯೇಸುವಿನ ಶರೀರ. Hallelujah. ಹಲ್ಲೆಲೂಯಾ. It can deal you. ಅದು ನಿನ್ನನ್ನು ಬಗೆಹರಿಸುತ್ತದೆ. It's not outside, that's inside you now. ನೋಡಿ, ಅದು ಹೊರಗಡೆಯಿಂದ It's ಬರುವುದಲ್ಲ, working inside you ಅದು now. ನಿನ್ನ ಒಳಗಡೆ It is ವರ್ತಿಸುತ್ತಿದೆ. working inside you now. ಅದು ನಿನ್ನ ಒಳಗಡೆ ಪ್ರವರ್ತಿಸುತ್ತಿದೆ. It doesn't matter if you are attending the word of God or not, but Eucharist you have to attend. ನೀನು ವಾಕ್ಯವನ್ನು ಕೇಳುತ್ತೀಯ ಇಲ್ವೋ ಅದು ಪರವಾಗಿಲ್ಲ, ಆದರೆ It's the ಬಲಿಪೂಜೆಯಲ್ಲಿ most ಪಾಲ್ಗೊಳ್ಳಲೇಬೇಕು. powerful channel for healing and restoration. ಅದು ಶಕ್ತಿಯುತವಾದ ಒಂದು ಚಾನಲ್ ಆಗಿದೆ, ನಿನ್ನ ಜೀವನವನ್ನು ಮರಳಿ ಕಟ್ಟಲು ಗುಣಪಡಿಸಲಿಕ್ಕಿರುವ ಚಾನಲ್. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Louder. Hallelujah. ಗಟ್ಟಿಯಾಗಿ ಹೇಳಿ. Hallelujah. ಹಲ್ಲೆಲೂಯಾ. Everybody say hallelujah. Hallelujah. Tonight, ಇಂದು ರಾತ್ರಿ Jesus is dealing you. ಯೇಸು ನಿನ್ನನ್ನು ಬಗೆಹರಿಸುವರು. That's the message. Jesus is dealing you. ಯೇಸು ನಿನ್ನನ್ನು ಬಗೆಹರಿಸುವರು. Jesus is dealing you. ಯೇಸು ನಿನ್ನನ್ನು ಬಗೆಹರಿಸುವರು. Jesus can deal you. ಯೇಸುವಿನ ನಿನ್ನನ್ನು Yes, ಬಗೆಹರಿಸುವರು. Jesus can deal you. ಯೇಸು ನಿನ್ನನ್ನು ಬಗೆಹರಿಸುವರು. Yes. Everybody receive this message now. ನೋಡಿ, ಈ ಸಂದೇಶ ಎಲ್ಲರೂ ಸ್ವೀಕರಿಸಿ. Brother, I have ear problem. ಬ್ರದರ್, ನನಗೆ ಕಿವಿಗೆ ತೊಂದರೆ ಇದೆ.
hearing problem. ಕೇಳುವ ತೊಂದರೆ ಇದೆ I ಕಿವಿಗೆ. believe Jesus can deal this. ನಾನು ನಂಬುತ್ತಿದ್ದೇನೆ ಯೇಸು ಇದನ್ನು ಬಗೆಹರಿಸುವರೆಂದು. In the name of Jesus, ಯೇಸುವಿನ ನಾಮದಲ್ಲಿ you will be receiving healing. ಈ ಸೌಖ್ಯವನ್ನು ನೀನು ಸ್ವೀಕರಿಸು. No priest can heal you. ಯಾವ ಗುರುಗಳು ನಿನ್ನನ್ನು No ಗುಣಪಡಿಸುವುದಿಲ್ಲ. preacher can heal you. ಯಾವ ಪ್ರಬೋಧಕರು But the ನಿನ್ನನ್ನು ಗುಣಪಡಿಸುವುದಿಲ್ಲ. preacher preaching about Jesus, that Jesus can heal you. ಯೇಸುವಿನ ಬಗ್ಗೆ ಪ್ರಬೋಧಿಸುವಾಗ that sister. ಯೇಸು ನಿನ್ನನ್ನು ಗುಣಪಡಿಸುವರು. That sister ನೋಡಿ ಆ in ಸಹೋದರಿ the second row, the second one, the one with the specs, ಎರಡನೇ ಲೈನ್ ಅಲ್ಲಿ ಕುಳಿತಿರುವ ಕನ್ನಡಕ ಹಾಕಿರುವ ಸಹೋದರಿ, she is receiving healing. ನಿನಗೆ ಸೌಖ್ಯ ಸಿಗ್ತಾ ಇದೆ Sister, ಸಹೋದರಿ. when you are standing there, ನೀನು ಅಲ್ಲಿ ನಿಂತಿರುವಾಗ you know what Jesus says? ಯೇಸು ಹೇಳುತ್ತಿರುವುದು, You have problem with the right shoulder. ನಿನ್ನ ಬಲಬದಿಯ ಭುಜಕ್ಕೆ ತೊಂದರೆ ಇದೆ. This is nothing but cervical spondylosis. ಅದು ಸರ್ವಿಕಲ್ ಸ್ಪಾಂಡಲೈಟಿಸ್ ತೊಂದರೆ. It's starting from the here's left in the right side. ಇದು ಬಲಬದಿಯ ಈ ಭಾಗದಿಂದ ಅದು ಪ್ರಾರಂಭಿಸುತ್ತದೆ. Jesus is touching you. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. Come here. ಈಚೆ ಬಾ. Get the blessing of the priest. ಗುರುಗಳ ಆಶೀರ್ವಾದವನ್ನು ಪಡೆದುಕೋ. Jesus is healing you now. ಯೇಸು ನಿನ್ನನ್ನು ಈಗ ಬಗೆಹರಿಸುತ್ತಿದ್ದಾರೆ. Oh, when she is walking, ಅವಳು ನಡೆದು ಬರುತ್ತಿರುವಾಗ one name is given. ಒಂದು ಹೆಸರು It ಹೇಳುತ್ತಿದ್ದಾರೆ. starts with S. It starts with S. ಎಸ್ಸಿನಿಂದ ಪ್ರಾರಂಭಿಸುವ ಹೆಸರು. Is there any you have any relation with the name with Savita? ಸವಿತಾ. What's your name? Savita Francis. Oh my God. ನಿನ್ನ ಹೆಸರು ಸವಿತಾ ಫ್ರಾನ್ಸಿಸ್. ಓ, Go get the blessing. Get the blessing. ಗುರುಗಳಿಂದ ಆಶೀರ್ವಾದ ಪಡೆದುಕೋ. Go get the blessing. ಆಶೀರ್ವಾದ ಪಡೆದುಕೋ. Shut. ಯೇಸುವೆ ಯೇಸುವೆ. ಎಲ್ಲರೂ ಕೈಗಳನ್ನು ಎತ್ತಿ This side, Father. ಬಲಬದಿಯಲ್ಲಿ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಯೇಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. She is receiving healing. ಅವಳಿಗೆ ಸೌಖ್ಯ ಸಿಗ್ತಾ ಇದೆ. ಯೇಸುವೆ ಯೇಸುವೆ. Jesus is dealing her now. ನೋಡಿ ಯೇಸು ಅವಳನ್ನು ಈಗ Not ಬಗೆಹರಿಸಿದ್ದಾನೆ. only her, ಅವಳನ್ನು ಮಾತ್ರವಲ್ಲ, but everyone those who are here. ಇಲ್ಲಿ ಕುಳಿತಿರುವ Prepare ಪ್ರತಿಯೊಬ್ಬರನ್ನು yourself. ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. I don't know anyone here. ಇಲ್ಲಿ ಕುಳಿತಿರುವ ಯಾರ ಪರಿಚಯ ನನಗಿಲ್ಲ. Even those who are invited me, I don't know them personally. ನನ್ನನ್ನು ಇಲ್ಲಿಗೆ ಕರೆದಿರುವವರ ಪರಿಚಯ ನನಗಿಲ್ಲ. I'm here for the first time in my Chikmagalur. ನನ್ನ ಜೀವನದಲ್ಲಿ ಇದು ಮೊದಲ ಬಾರಿ ಇಲ್ಲಿಗೆ ಬಂದಿದ್ದೇನೆ. What is this problem, sister? ಏನಾಗಿದೆ ನಿನ್ನ ತೊಂದರೆ? Yesterday ಇಂದ ಸ್ವಲ್ಪ 2 years ಇಂದನು ಫುಲ್ ಬ್ಯಾಕ್ ಪೇನ್, ಶೋಲ್ಡರ್ ಫುಲ್ ಪೇನ್. ಶೋಲ್ಡರ್ ಫುಲ್ ಪೇನ್ It ಇತ್ತು. starts from here, right? ಅಲ್ಲಿಂದ ಪ್ರಾರಂಭಿಸ್ತದೆ. ಹೌದು, I was saying it, and Jesus is dealing that. ನಾನು ಕಂಡೆ ಯೇಸು ನಿನ್ನನ್ನು ಬಗೆಹರಿಸಿರು. ಪ್ರೇಯರ್ ಮಾಡ್ತಾ ಇದ್ದೀಯಾ? What she say? ಆಗಿನಿಂದ ಆ ಅಪ್ಪ ತೊಟ್ಟು ചോദിച്ചോണ്ടിരിക്കണേ എന്നെ ഒന്ന് സുഖപ്പെടുത്തുമോന്ന്. ಅವಳು ಆಗಿನಿಂದ ಕೇಳ್ತಾ ಇದ್ದಂತೆ, ನನ್ನನ್ನು ಒಮ್ಮೆ ಗುಣಪಡಿಸ್ತೀರಾ ಎಂದು. Jesus, hallelujah. Hallelujah. Jesus is dealing tonight. ಯೇಸು ಇಂದು ರಾತ್ರಿ ನಿನ್ನನ್ನು ಬಗೆಹರಿಸುವರು. No matter where you are sitting, ಎಲ್ಲಿ ನೀನು ಕುಳಿತಿದ್ದರೂ ಪರವಾಗಿಲ್ಲ. Jesus is dealing. ಯೇಸು ನಿನ್ನನ್ನು ಬಗೆಹರಿಸುತ್ತಾರೆ. That priestly authority is released here. ನೋಡಿ, ಗುರುಪಟ್ಟದ ಅಧಿಕಾರ ಇಲ್ಲಿ ಈಗ ಪ್ರಕಟವಾಗ್ತದೆ. Hallelujah. You need to understand the authority of the priest. ನೋಡಿ, ಈ ಗುರುಪಟ್ಟದ ಅಧಿಕಾರ ನೀವು ಅರ್ಥ ಮಾಡಿಕೊಳ್ಳಿ. When they lift their hands, ಅವರು ಕೈಗಳನ್ನು ಚಾಚುವಾಗ they are releasing the priestly authority, ordination, the power of the church. ನೋಡಿ, ಧರ್ಮ ಸಭೆಯ ಅಧಿಕಾರ ನಿಮ್ಮ ಮೇಲೆ ಚಲಾಯಿಸುತ್ತಾರೆ. Hallelujah. 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 Jesus is not only dealing your pain, ಯೇಸು ಸ್ವಾಮಿ ನಿನ್ನ ಈ ನೋವನ್ನು ಮಾತ್ರವಲ್ಲ but ಗುಣಪಡಿಸಿದ್ದು, he is dealing with your life now. ನಿನ್ನ ಇಡೀ ಜೀವನವನ್ನೇ ಬಗೆಹರಿಸಿದ್ದಾರೆ. You are going through a lot for 3-4 months. 2-3 ತಿಂಗಳಿಂದ ತುಂಬಾ ನೀನು ನರಳುತ್ತಿದ್ದಿ. It started 4 years back, but you are going through a lot for last 5 months. ನೋಡಿ, 4 ವರ್ಷಗಳಿಂದ ಪ್ರಾರಂಭವಾದ ಸಮಸ್ಯೆ ಆದ್ರೆ 5 ತಿಂಗಳಿನಿಂದ ತುಂಬಾ ನೀನು ನರಳುತ್ತಾ ಇದ್ದೀಯಾ. Jesus is healing you, sister. Jesus is healing you, ಯೇಸು sister. ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. Jesus is healing you, ಯೇಸು sister. ನಿನ್ನನ್ನು He is ಬಗೆಹರಿಸುತ್ತಿದ್ದಾರೆ. healing you. ಆತನು ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. He is not weak, ಅವನು ದುರ್ಬಲನಲ್ಲ, but he is strong enough to deal you. ಆತನು ನಿನ್ನ ಕಾರ್ಯದಲ್ಲಿ ವರ್ತಿಸಲು ಶಕ್ತರು. No matter where are you sitting, ನೀನು ಎಲ್ಲಿ ಕುಳಿತಿದ್ರು ಪರವಾಗಿಲ್ಲ. Jesus is dealing you tonight. ಯೇಸು ಇಂದು ರಾತ್ರಿ ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. Speak to the Lord. ದೇವರಲ್ಲಿ ಮಾತನಾಡು. Call upon the name of Jesus. ಯೇಸುವಿನ ನಾಮವನ್ನು ಕೂಗಿ ಕರೆಯು. Everybody call upon the ಎಲ್ಲರೂ name of ಕರೀರಿ. Jesus. ಯೇಸುವೇ ಯೇಸುವೇ ಕೂಗಿರಿ, ಕೂಗಿ Lift ಕರೀರಿ. ಯೇಸುವೇ 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 ಕರೀರಿ, ಕರೀರಿ. ಯೇಸುವೇ 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 ಕೂಗಿ ಕರೀರಿ. ಯೇಸುವೇ ಯೇಸುವೇ These are ಯೇಸುವೇ ಯೇಸುವೇ Lord Jesus. ಯೇಸುವೇ ಯೇಸುವೇ
ಯೇಸುವೇ ಎಲ್ಲರೂ ಕರೀರಿ ಯೇಸುವೇ. ಯೇಸುವೇ Deal them, Lord. ಯೇಸುವೇ ಯೇಸುವೇ ಗುಣಪಡಿಸು ಯೇಸುವೇ. Deal them, Lord. ಯೇಸುವೇ Deal them, Lord. ಯೇಸುವೇ ಯೇಸುವೇ Deal them, Lord. ಯೇಸುವೇ ಯೇಸುವೇ. ಯೇಸುವೇ ಯೇಸುವೇ. In this ground, I'm asking, ಈ ಮೈದಾನದಲ್ಲಿ ಕುಳಿತವರಲ್ಲಿ ಕೇಳುತ್ತಿದ್ದೇನೆ, who is getting heat sensation for the ನೋಡಿ ಈ ಭಾಗದಲ್ಲಿ ಯಾರಿಗೀಗ ತುಂಬಾ ಬಿಸಿ ಆಗುವಂತ ಅನುಭವ ಆಗ್ತಾ ಇರೋದು? heat sensation? Who is ಬಿಸಿ getting that? ಬಿಸಿ ಆಗ್ತಾ, ಈ ಭಾಗ ತುಂಬಾ ಬಿಸಿ ಆಗ್ತಾ ಇದೆ. ಈ ಅನುಭವ ಯಾರಿಗೀಗ ಆಗ್ತಾ ಇದೆ? Hallelujah. ಹಲ್ಲೆಲೂಯಾ. ನೋಡಿ Who is getting that? ಯಾರಿಗೆ ನೋಡಿ, ಇಲ್ಲಿ ನೋಡಿ, ಈ It's a ಬದಿ sign. It's a sign ಇದೊಂದು ಗುರುತಾಗಿದೆ, ಗುರುತು. that Jesus is touching you now ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ and setting your family free. ಆತನು ನಿನ್ನ ಕುಟುಂಬವನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. You and your family will be saved. ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದಿದ್ದಿ. God is moving with that. ದೇವರು ನೋಡಿ ಅವನ ಹತ್ತಿರ ಹೋಗ್ತಾ ಇದ್ದಾರೆ. Pray this prayer ಎಲ್ಲರೂ now. ಈಗ ಪ್ರಾರ್ಥನೆ ಮಾಡಿ, Pray ಪ್ರಾರ್ಥನೆ this ಮಾಡಿ. prayer now. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. Lord, I'm allowing you to deal. ಯೇಸುವೇ, ನನ್ನ ಈ ಸಮಸ್ಯೆಯಲ್ಲಿಗೆ ಬರಲು ನಾನು ಕರೆಯುತ್ತಿದ್ದೇನೆ. Lord, I'm allowing you to deal me. ದೇವರೇ, ನನ್ನನ್ನೊಮ್ಮೆ ಬಗೆಹರಿಸಲು ಬನ್ನಿರಿ. Many things ಅನೇಕ Jesus is dealing tonight. ಯೇಸು ಈ ರಾತ್ರಿಯಲ್ಲಿ ಮಾಡುತ್ತಿದ್ದಾರೆ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. You pray for yourself. ನಿನಗಾಗಿ ನೀನೊಮ್ಮೆ ಪ್ರಾರ್ಥಿಸು. 5 minutes we are going to receive the power of this verse. 5 ನಿಮಿಷದಲ್ಲೇ ಈ ವಾಕ್ಯದ ಶಕ್ತಿ ನಾವು ಸ್ವೀಕರಿಸುತ್ತೇವೆ. 2 Corinthians 13, 3, 4, 5, 6. 2 ಕೊರಿಂಥಿ 13, 3, 4, 5, 6 ವಾಕ್ಯ. Now we are going to receive the power of this verse. ಈ ವಾಕ್ಯದ ಶಕ್ತಿಯನ್ನು ಈಗ ನಾವು ಸ್ವೀಕರಿಸುತ್ತೇವೆ. Pray for yourself. ನಿಮಗಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ. Put your hand. ನಿನ್ನ ಕೈಗಳನ್ನು ಎಲ್ಲಿ ನೋವಿದೆ ಇಟ್ಟುಕೋ. Yes. ಹೌದು. And pray for yourself. ನಂತರ ನಿನಗಾಗಿ ಪ್ರಾರ್ಥಿಸು. Jesus is dealing. ಯೇಸು ನಿನ್ನನ್ನು ಬಗೆಹರಿಸುತ್ತಾರೆ. Jesus is dealing. ಯೇಸು ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. Lord, you deal them. ಯೇಸುವೇ, ಇವರನ್ನು ಬಗೆಹರಿಸು. People are here ಸ್ವಾಮಿ, with the different pains. ಬೇರೆ ಬೇರೆ ನೋವಿನಿಂದ ಬಂದವರು ಇಲ್ಲಿದ್ದಾರೆ. Lord, you touch them. ಯೇಸುವೇ, ಅವರನ್ನು ಮುಟ್ಟಿರಿ. Lord, you heal them. ಅವರನ್ನು ಗುಣಪಡಿಸು ಸ್ವಾಮಿ. Move among us. ಅವರ ಬಳಿಗೆ ಬನ್ನಿರಿ. Touch us. ಅವರನ್ನು ಮುಟ್ಟಿರಿ. Heal us, O Lord. ಗುಣಪಡಿಸು ಸ್ವಾಮಿ. You are the healer. ನೀವೇ ಸೌಖ್ಯದಾಯಕರು. Lord, you can. ಯೇಸುವೇ, ನಿಮ್ಮಿಂದ ಸಾಧ್ಯ. Lord, only you can. ದೇವರೇ, ನಿಮ್ಮಿಂದ ಮಾತ್ರ ಸಾಧ್ಯ. We are expecting only you, Lord. ನಿಮ್ಮಿಂದ ಮಾತ್ರ ನಾವು ಬಯಸುತ್ತಿದ್ದೇವೆ ಸ್ವಾಮಿ. Only you can, Lord Jesus. ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ. Touch me, Lord. ಮುಟ್ಟಿರಿ ಸ್ವಾಮಿ. Touch me, Lord. ಯೇಸುವೇ, ನನ್ನನ್ನು ಮುಟ್ಟಿರಿ. Oh, that whole ಯೇಸುವೇ, family is getting healed. ನೋಡಿ, ಆ ಇಡೀ ಕುಟುಂಬಕ್ಕೆ ಸೌಖ್ಯ ಸಿಗ್ತಾ ಇದೆ. That daughter. ಆ ಮಗಳಿಗೆ. That daughter, what's your name, daughter? ನಿನ್ನ ಹೆಸರೇನಮ್ಮ? ಜಫಿನ್. Jesus is dealing you tonight. ಯೇಸು ನಿಮ್ಮನ್ನು ಬಗೆಹರಿಸುತ್ತಿದ್ದಾರೆ ಈ ರಾತ್ರಿ. I'm asking you this. ನಿನ್ನಲ್ಲಿ ಈಗ ನಾನು ಕೇಳುತ್ತಿದ್ದೇನೆ. ಈಚೆ ಬಾ. ಜಫಿನ್, in this small age, ಈ ಸಣ್ಣ ಪ್ರಾಯದಲ್ಲಿ, in this small age, ಈ ಸಣ್ಣ ಪ್ರಾಯದಲ್ಲಿ what had happened for your neck here? ನಿನ್ನ ಕುತ್ತಿಗೆಗೆ ಏನಾಗಿದೆ ಸಂಭವಿಸಿದೆ? What is your problem here? ಇಲ್ಲಿ ನಿನ್ನ ಕುತ್ತಿಗೆಗೆ ಏನು ತೊಂದರೆ? I was seeing Jesus is touching you here. Jesus is dealing something here. That's why I'm asking you. ನಾನು ಕಂಡೆ ಯೇಸು ಸ್ವಾಮಿ ನಿನ್ನ ಕುತ್ತಿಗೆಗೆ ಏನೋ ಮಾಡ್ತಾ ಇದ್ದಾರೆ. ಏನಾದದು? ಅದು ತುಂಬಾ ಪೇನ್ ಆಗ್ತಿತ್ತು. ತುಂಬಾ ಪೇನ್ ಆಗ್ತಾ ಇತ್ತು. ಏನಾದ್ರು? ಎಷ್ಟು ವರ್ಷಗಳಿಂದ ಆಯ್ತು? ಅದು ಒಂದು 3 ವರ್ಷ. 3 ವರ್ಷದಿಂದ All your family. ಅವಳ ಇಡೀ ಮನೆಯವರಲ್ಲಿ This daughter, ಈ ಮಗಳು, she was praying and asking like this. ಅವಳು ಈ ರೀತಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಕೇಳಿದಳು. If Jesus is dealing everyone, ಯೇಸು ಸ್ವಾಮಿ ಎಲ್ಲರ ಸಮಸ್ಯೆ ಬಗೆಹರಿಸುವುದಾದ್ರೆ definitely Jesus can deal this. ಖಂಡಿತವಾಗಿ ಯೇಸು ಸ್ವಾಮಿ ನನ್ನ ಕುತ್ತಿಗೆಯನ್ನು ಬಗೆಹರಿಸುತ್ತಾರೆ. She was saying exactly the same words which I was telling. ಇದೇ ವಾಕ್ಯ ಅವಳು ಪುನಃ ಹೇಳ್ತಾ ಇದ್ಲು. ಹೌದಾ? ಹೌದು. She was sitting among the crowd.
ನೋಡಿ, ಅವಳು ಆ ಜನರ ಗುಂಪಿನ ಅಲ್ಲಿ ಅವಳು If Jesus can deal everything, why you not dealing with me, Jesus? ಯೇಸು ಸ್ವಾಮಿ ಎಲ್ಲವನ್ನು ಪರಿಹರಿಸುವರಾಗಿದ್ರೆ ಯಾಕೆ Yes, my ನನ್ನ ಈ daughter. ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಅಂತ Yes, ಕೇಳಿದರು. my daughter. ಹೌದು ನನ್ನ ಮಗಳೇ, Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. He is dealing with you. ಆತನು ನಿನ್ನನ್ನು When I'm ಬಗೆಹರಿಸುತ್ತಾನೆ. entering in the spirit in your house, in your money, ನಿನ್ನ ಮನೆಯಲ್ಲಿ ಆತ್ಮರ ಮೂಲಕ ನೀನು ಪ್ರವೇಶಿಸುವಾಗ I'm seeing a mother having problem with the right ear. ನಾನು ಕಾಣುತ್ತಾ ಇದ್ದೇನೆ, ಇವಳ ಅಮ್ಮನಿಗೆ ಬಲ ಕಿವಿಗೆ ತೊಂದರೆ ಇದೆ. Right ear. ಬಲ ಕಿವಿಗೆ. Your mother is here? ನಿನ್ನ ಅಮ್ಮ ಬಂದಿದ್ದಾರಾ? ಹೌದು. ಹೌದು. She has problem with the right ear? ಅವಳ ಬಲ ಕಿವಿಗೆ ತೊಂದರೆ ಇದೆಯಾ? What is her problem with the right? ಏನಾಗಿದೆ ಅವಳ ಬಲ ಕಿವಿಯ ತೊಂದರೆ? What is your problem? ಶಬ್ದ ಬರ್ತದೆ, ಸೌಂಡ್ ಬರ್ತದೆ ಬಲಗಿವಿಯಿಂದ. Only right ear, no? ಬಲಗಿವಿ, Not left ear. ಬಲಗಿವಿಯಿಂದ ಮಾತ್ರ. ಹೌದು ಹೌದು. Yes. Jesus is dealing this little daughter. ಯೇಸು ಸ್ವಾಮಿ ಈ ಸಣ್ಣ ಮಗಳ ಸಮಸ್ಯೆ At ಬಗೆಹರಿಸಿದಾಗ the same time, Jesus is dealing her mother. ಅದೇ ಸಮಯದಲ್ಲಿ ಅವಳ ಅಮ್ಮನಿಗೂ ಸೌಖ್ಯ ಕೊಟ್ಟರು. Jesus. ಯೇಸುವೆ. Oh, many. Jesus is dealing with many ನೋಡಿ, tonight. ಅನೇಕರನ್ನು Pray, ಈಗ ಪ್ರಾರ್ಥನೆ ಮಾಡಿ. ಅನೇಕರಿಗೆ ಸೌಖ್ಯ ಸಿಗ್ತಾ ಇದೆ. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. Pray with the whole heart. ನೋಡಿ, ಪೂರ್ಣ ಹೃದಯದಿಂದ ಒಮ್ಮೆ Pray with ಪ್ರಾರ್ಥಿಸು. the whole heart. ಪೂರ್ಣ ಹೃದಯದಿಂದ ಒಮ್ಮೆ ಪ್ರಾರ್ಥಿಸು. ಯೇಸುವೆ. She's an volunteer. ನೀವು ವಾಲಂಟಿಯರಾ ನೀನು? ಹೌದು. Okay, come here. ಈಚೆ ಬಾ. She's doing all these things voluntarily. ನೋಡಿ, ಇವಳು ವಾಲಂಟಿಯರ್ ಆಗಿ ಎಲ್ಲಾ ಕೆಲಸ ಮಾಡ್ತಾ ಇದ್ದಾಳೆ. But she had a prayer ಆದ್ರೆ ಇವಳಿಗೊಂದು ಪ್ರಾರ್ಥನೆ ಇದೆ tonight. ಇಂದು ರಾತ್ರಿ. Jesus, we are dealing with different people. ಯೇಸು ಸ್ವಾಮಿ, ಬೇರೆ ಬೇರೆ ಸಮಸ್ಯೆಗಳಿಂದ ಬರುವವರನ್ನು ನಾವು You ಬಗೆಹರಿಸ್ತಾ should ಇದ್ದೇವೆ. deal with me, my tummy problem. ಆತರ ನನ್ನ ಹೊಟ್ಟೆಯ ಸಮಸ್ಯೆಯನ್ನೊಮ್ಮೆ ಪರಿಹರಿಸು. ಯೇಸುವೇ, ಎಲ್ಲರೂ ಕೈ ಚಾಚಿ ಕರೀರಿ. ಯೇಸುವೇ, ಯೇಸುವೇ ಎಂದು ಕರೀರಿ. ಯೇಸುವೇ. So with a great prayer, she was praying like this. ನೋಡಿ, ಅವಳು ಈ ರೀತಿ ಪ್ರಾರ್ಥನೆ ಮಾಡಿದಳು. We are praying for people. ನಾವು ಜನರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. I have to pray for many. ತುಂಬಾ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. Lord, you should heal me first. ಯೇಸುವೇ, ಮೊದಲು ನನಗೆ ಒಮ್ಮೆ ಸೌಖ್ಯ ಕೊಡು. Yes, daughter. ಮಗಳೇ, Your prayer is answered. ನಿನ್ನ ಪ್ರಾರ್ಥನೆಗೆ ಉತ್ತರ ಬಂದಿದೆ. Jesus is dealing with you. ಯೇಸು ನಿನ್ನನ್ನು ಬಗೆಹರಿಸುತ್ತಾರೆ. Something God is creating in you. ಯೇಸು ನಿನ್ನ ಹೊಟ್ಟೆಯಲ್ಲಿ ಏನೋ ಸೃಷ್ಟಿಸಿದ್ದಾರೆ. He is not repairing anything. He is creating something new. ಆತನು ಏನು ರಿಪೇರಿ ಮಾಡಲಿಲ್ಲ, ಹೊಸದಾಗಿ ಏನು ಹೊಟ್ಟೆಯಲ್ಲಿ ಮಾಡಿದ್ದಾರೆ. Hallelujah. ಗಟ್ಟಿಯಾಗಿ He is creating something new. ಆತನು ಹೊಸದಾಗಿ ಏನೋ ನಿರ್ಮಿಸಿದ್ದಾರೆ. And there will be a good news. ಅಲ್ಲಿ ಒಂದು ಶುಭ ವಾರ್ತೆ ಇದೆ. There will be a good news. ಅಲ್ಲಿ ಒಂದು ಶುಭ ವಾರ್ತೆ ಇದೆ. I don't know her, but Jesus is asking me to tell this. ಅವಳು ಯಾರಂತ ನನಗೆ ಗೊತ್ತಿಲ್ಲ, ಆದ್ರೆ ಯೇಸು ನನ್ನಲ್ಲಿ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಲಾಸ್ಟ್ ಮಂತ್ ಕೊಪ್ಪ ರಿಟ್ರೀಟ್ ಅಲ್ಲಿ ನಾನು ಬಂದಿದ್ದೆ. ನನಗೆ 10 ವರ್ಷ ಆಯ್ತು ಮಕ್ಕಳಿಲ್ಲ. ಬ್ರದರ್ ನನ್ನ ಕರೆದ್ರಿ, ನನ್ನ ಮಗು ಹೆಸರು ಸಮೇತ ಬ್ರದರ್ ಹೇಳಿದ್ರು, ನಿಮ್ಗೆ ಮಕ್ಕಳಾಗತ್ತೆ, ಆ ಮಗು ಹೆಸರು ಏಂಜಲ್ ಅಂತ ಬ್ರದರೇ ಹೇಳಿದ್ರು ನನಗೆ. ಅದೇ ಪ್ರಾರ್ಥನೆ ಮಾಡ್ತಾ ಇದ್ದೆ. ಈಗಾಗಲೇ ಆಗಿದೆ. Jesus is confirming it. ಯೇಸು ಸ್ವಾಮಿ ಅದನ್ನು ಕನ್ಫರ್ಮ್ ಮಾಡಿದ್ದಾರೆ. Jesus is confirming it. ಯೇಸು ಸ್ವಾಮಿ ಅದನ್ನು ನಿಶ್ಚಿತಪಡಿಸಿದ್ದಾರೆ. The glory of the Lord is moving here. ನೋಡಿ, ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. Jesus is dealing with you. ಯೇಸು ನಿನ್ನ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಇಂದು ರಾತ್ರಿ Jesus is here. ಯೇಸು ಇಲ್ಲಿದ್ದಾರೆ. Bishop, I don't know whether I am worthy enough to tell you this, but I was seeing my Jesus is coming and touching your throat. ನನಗೆ ಗೊತ್ತಿಲ್ಲ, ಇದನ್ನು ಹೇಳಲಿಕ್ಕೆ ನಾನು ಯೋಗ್ಯನ ಅಂತ ಗೊತ್ತಿಲ್ಲ. ಯೇಸು ಸ್ವಾಮಿ ನಿಮ್ಮ ಕುತ್ತಿಗೆಯನ್ನು ಮುಟ್ಟುತ್ತಾ ಇದ್ದಾರೆ. All this throat area. ನಿಮ್ಮ ಕುತ್ತಿಗೆಯ ಇಡೀ ಭಾಗದಲ್ಲಿ Jesus is touching you. ಯೇಸು ನಿಮ್ಮನ್ನು ಗುಣಪಡಿಸುತ್ತಾ ಇದ್ದಾರೆ. Jesus. ಯೇಸುವೇ, ಯೇಸುವೇ. ನಿನ್ನೆಯಿಂದ ನನಗೆ ಗಂಟಲು ನೋವಿದೆ. ನಿನ್ನೆಯಿಂದ ಗಂಟಲು ನೋವಿದೆ. Jesus. From yesterday on. ನಿನ್ನೆಯಿಂದ ಇತ್ತು. I was seeing Jesus is touching you like this. ನಾನು ಕಂಡೆ ಯೇಸು ಸ್ವಾಮಿ ನಿಮ್ಮ ಈ ಗಂಟಲಿನ ಭಾಗ ಮುಟ್ಟುತ್ತಿರುವುದು. Many are receiving healing. ಅನೇಕರಿಗೆ ಇಲ್ಲಿ ಸೌಖ್ಯದ ಸ್ಪರ್ಶನೆ ಸಿಗುತ್ತಿದೆ.
Go and get the blessing from the ಗುರುಗಳಿಂದ priest. ಆಶೀರ್ವಾದ, Where is ಗುರುಗಳಿಂದ, that other ಗುರುಗಳಿಂದ. two? Go and get them. ನೋಡಿ, Go. ಹೋಗಿ ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ. Go. You two go and get the blessing from the priest. Hallelujah. Hallelujah. Even Jesus said, go and show yourself to the priest. ಯೇಸು ಸ್ವಾಮಿ ಹೇಳಿದಾರಲ್ವಾ, ನೀವು ಹೋಗಿ ಪುರೋಹಿತರಿಗೆ ನಿಮ್ಮನ್ನೇ ತೋರಿಸಿ ಎಂದು. Jesus himself said. ಯೇಸು ಸ್ವಾಮಿ ಹೇಳಿದರು. After Jesus prayed, ಯೇಸು ಸ್ವಾಮಿ ಪ್ರಾರ್ಥಿಸಿದ ನಂತರ somebody got healed. ಸೌಖ್ಯ ಸಿಕ್ತು. And Jesus said, ನಂತರ ಯೇಸು ಹೇಳಿದರು, go and show yourself to the priest. ಹೋಗಿ ನಿನ್ನನ್ನೇ ಪುರೋಹಿತನಿಗೆ ತೋರಿಸಿಕೊಡು. Hallelujah. Hallelujah. He has to give the certificate. ಅವರು ನಿಮಗೆ ಸರ್ಟಿಫಿಕೇಟ್ ಕೊಡಬೇಕು. Those days, ಆ ದಿನಗಳಲ್ಲಿ priests were like doctors. ನೋಡಿ, ಗುರುಗಳು ವೈದ್ಯರ ಹಾಗೆ. If somebody is having the symptom of leprosy, ಯಾರಿಗಾದ್ರೂ ಕುಷ್ಠರೋಗ ಇದ್ದರೆ the priest has to check up. ನೋಡಿ, ಗುರುಗಳು ಚೆಕಪ್ ಮಾಡಬೇಕು. When the priest say, ಗುರುಗಳು ಹೇಳಬೇಕು, this is leprosy, ಇದು ಕುಷ್ಠರೋಗ, he will be taken out. ಅವರನ್ನು ಹೊರಗಡೆ ಕರೆದುಕೊಂಡು ಹೋಗಿ. Then after getting healed, ನಂತರ ಸೌಖ್ಯ ಸಿಕ್ಕಿದ ನಂತರ he has to come to the priest. ಇದೇ ಗುರುಗಳ ಬಳಿಗೆ ಬರಬೇಕು. And priest has to approve. ನಂತರ ಗುರುಗಳೇ ಅದನ್ನು ಹೇಳಬೇಕು. Hallelujah. Hallelujah. Oh, this uncle is getting healed. ಈ ಅಂಕಲಿಗೆ ಸೌಖ್ಯ ಸಿಗ್ತಾ ಇದೆ. ನಿಮಗೆ ಹೌದು, ನಿಮಗೆ this uncle is getting healed. ಈ ಅಂಕಲಿಗೆ ಸೌಖ್ಯ ಸಿಗ್ತಾ ಇದೆ. ಯಾರು ಹಿಡಿಬೇಡಿ, ಅಲ್ಲಿ ಕುಳಿತುಕೊಳ್ಳಿ. ಅಲ್ಲೇ ಕುಳಿತುಕೊಳ್ಳಿ. You will be getting strength now. ನಿಮಗೆ ಈಗ ಶಕ್ತಿ ಸಿಗ್ತಾ ಇದೆ. Jesus will strengthen you now. ಯೇಸು ನಿಮ್ಮನ್ನು ಬಲಪಡಿಸುತ್ತಿದ್ದಾರೆ. Holy Spirit, oh, many things Jesus is dealing ನೋಡಿ, here. ಇಲ್ಲಿ ತುಂಬಾ ಕಾರ್ಯ ಯೇಸು ಸ್ವಾಮಿ ಮಾಡ್ತಾ ಇದ್ದಾರೆ. Many things Jesus is dealing here. ತುಂಬಾ ಕಾರ್ಯಗಳನ್ನು ಯೇಸು ಇಲ್ಲಿ ಬಗೆಹರಿಸುತ್ತಿದ್ದಾರೆ. Jesus is dealing cancer here. ಯೇಸು ಕ್ಯಾನ್ಸರ್ ರೋಗ ಇಲ್ಲಿ ಗುಣಪಡಿಸುತ್ತಿದ್ದಾರೆ. Jesus is dealing cancer here. ಯೇಸು ಕ್ಯಾನ್ಸರ್ ರೋಗ ಗುಣಪಡಿಸುತ್ತಿದ್ದಾರೆ. Cancerous Jesus is dealing here. ಕೆಲವು ಕ್ಯಾನ್ಸರ್ ರೋಗ ಗುಣಪಡಿಸುತ್ತಿದ್ದಾರೆ. Glory of the Lord is moving here. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. Everybody pray. ಪ್ರತಿಯೊಬ್ಬರು ಎಲ್ಲರೂ ಪ್ರಾರ್ಥನೆ ಮಾಡಿ, ಕರೀರಿ ಯೇಸುವೆ, ಆತ್ಮದಲ್ಲಿ ಪ್ರಾರ್ಥಿಸಿ. Now, ಈಗ there will be demons will come out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರುತ್ತದೆ. Demons behind the sickness ನೋಡಿ, ಕಾಯಿಲೆಯ ಹಿಂದೆ ಪಿಶಾಚಿಗಳಿದೆ. will come out now. ಈಗ ಬಿಟ್ಟು ಹೊರಗಡೆ ಬರುತ್ತದೆ. The time has come. ಸಮಯ ಬಂದಿದೆ. You know what Jesus says? ಯೇಸು ಹೇಳುತ್ತಿರುವುದೇನೆಂದರೆ, I am the one healing you. ನಾನೇ ನಿನ್ನನ್ನು I ಗುಣಪಡಿಸುವವನು. will restore your health. ನಾನು ನಿನ್ನ ಆರೋಗ್ಯ ಮರಳಿ ಕಟ್ಟುವೆ. I will restore your health. ನಾನು ನಿನ್ನ ಆರೋಗ್ಯವನ್ನು ಮರಳಿ ಕಟ್ಟುವೆ. In the name of Jesus. ಯೇಸುವಿನ ನಾಮದಲ್ಲಿ. Oh Jesus, pray this prayer. Oh ಎಲ್ಲರೂ ಪ್ರಾರ್ಥಿಸಿ. Jesus, ಓ ಯೇಸುವೆ, deal with me. ನನ್ನನ್ನು ಬಗೆಹರಿಸಿರಿ. Deal me, oh Lord. ನನ್ನನ್ನು ಬಗೆಹರಿಸು All ಸ್ವಾಮಿ. of you pray. ಎಲ್ಲರೂ ಕರೀರಿ. Jesus, ಯೇಸುವೆ, heal me, oh Lord. ನನ್ನನ್ನು ಗುಣಪಡಿಸಿರಿ. ಎಲ್ಲರೂ ಕರೀರಿ. ಯೇಸುವೆ ಎಂದು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಯೇಸುವೆ. ಪ್ರತಿಯೊಬ್ಬರು ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ಶ್ರೀಕ ದೇವನಿಗೆ ಚಪ್ಪಾಳೆ ಆರಾಧನೆ, ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ. ಎಲ್ಲರೂ ಪ್ರಾರ್ಥಿಸಲಿ. ಆರಾಧನೆ. ಎಲ್ಲರೂ Father God, we worship you. Son Jesus, we worship you. Holy Spirit, God, worship you. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ. ಎಲ್ಲರೂ Father God, we worship. Son Jesus, we worship you. Holy Spirit, God, worship you. Worshiping the Lord of Kings. I'm asking this again and again. ಪುನಃ ನಾನು ಕೇಳುತ್ತಿದ್ದೇನೆ. Oh my God. ಯೇಸುವೆ, I can't even say how many subjects Jesus is dealing tonight. ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈ ರಾತ್ರಿಯಲ್ಲಿ ಯೇಸು ಸ್ವಾಮಿ ಎಷ್ಟು ವಿಷಯಗಳನ್ನು ಪರಿಹರಿಸ್ತಾ ಇದ್ದಾರೆ ಎಂದು. Many cases. ಅನೇಕ ಕೇಸುಗಳು Jesus is dealing tonight. ಯೇಸು ಸ್ವಾಮಿ ಇಂದು ಪರಿಹರಿಸುತ್ತಿದ್ದಾರೆ. Yes. ಹೌದು, Yes.
ಹೌದು, It's done. ಈಗಾಗಲೇ ಆಯ್ತು, It's done. ಈಗಾಗಲೇ ಮಾಡಿದ್ದಾರೆ. Jesus is dealing with you tonight. ಯೇಸು ಇಂದು ಬಗೆಹರಿಸುತ್ತಿದ್ದಾರೆ. Jesus is dealing with you tonight. ಇಂದು ರಾತ್ರಿ ನಿನ್ನ ಸಮಸ್ಯೆಯನ್ನು ಯೇಸು ಬಗೆಹರಿಸುತ್ತಿದ್ದಾರೆ. ಯೇಸುವೇ, 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 ಯೇಸುವೇ. Oh Jesus. ಓ ಯೇಸುವೇ, All those who are weak, ಯಾರೆಲ್ಲ ಬಲಹೀನರಾಗಿದ್ದೀರೋ ಗುರುಗಳ ಹತ್ರ ಆಶೀರ್ವಾದ ತೆಗೆದು. all those who are weak, ಯಾರೆಲ್ಲ ಬಲಹೀನರಾಗಿದ್ದೀರೋ, unable to stand and walk, ನೋಡಿ ಎದ್ದು ನಡೆಯಲಿಕ್ಕೆ ಆಗದೇ ಇರುವವರು, those who are in the wheelchairs, ಯಾರಾದ್ರೂ ವೀಲ್ ಚೇರ್ ನಲ್ಲಿ ಇದ್ದವರಿದ್ದರೆ, in the crutches, ಅಥವಾ ಕೋಲೂರಿ ಬಂದವರಿದ್ದರೆ, and all those who are bedridden, ಯಾರಾದ್ರೂ ಮಲಗಿದಲೇ ಇದ್ದ ರೋಗಿಗಳಿದ್ದರೆ, your time has come. ನಿನ್ನ ಸಮಯ ಬಂದಿದೆ. Move your hands like this. ನಿಮ್ಮ ಕೈಯನ್ನು ಕಾಲಿನ ಮೇಲೆ ಇಟ್ಟು ಒಮ್ಮೆ ತವರಿ. Move your hand like this, the weak ನೋಡಿ, area. ಬಲಹೀನವಾದ ನಿನ್ನ ಕಾಲಿನಲ್ಲಿ ನಿನ್ನ ಕೈಯನ್ನಿಟ್ಟು ಒಮ್ಮೆ ತವರಿ, ಒಮ್ಮೆ ಮಸಾಜ್ ಮಾಡುವಾಗೆ ಮಾಡಿ. Do it now. ಈಗಲೇ ಮಾಡಿ. This is you are doing in a prophetical action. ನೋಡಿ, ಇದು ಪ್ರವಚನೆಯ ಒಂದು ಗುರುತಾಗಿದೆ, ಮಾಡಿ. Jesus is healing. ಯಾರಿಗೆಲ್ಲ ಎದ್ದೇಳಲಿಕ್ಕೆ ಆಗ್ತಾ ಇಲ್ಲ, ನಡೆಯಲಿಕ್ಕೆ ಆಗ್ತಾ ಇಲ್ಲ, I'm telling those who are in the wheelchair and those who are bedridden, those who are weak, ಯಾರಾದ್ರೂ paralyzed, ಪಾರ್ಶ್ವವಾಯು ರೋಗಿಗಳು, ವೀಲ್ ಚೇರ್ ನಲ್ಲಿ ಕುಳಿತಿರುವವರು ಅಥವಾ ಮಲಗಿದಲೇ ಮಂಚದಲ್ಲೇ ಇರುವವರು ಯಾರಾದ್ರೂ ಇದ್ದರೆ ನಿಮ್ಮ ಕೈಯನ್ನು do it now. ಕಾಲಿನ ಮೇಲೆ ನೀವು ಮಸಾಜ್ ಮಾಡುವಾಗ ಒಮ್ಮೆ ತವರಿ. No need to wait for me to come. ನೋಡಿ, No need to wait for me to come. ನೋಡಿ, ಬರ್ಲಿಕ್ಕೋಸ್ಕರ ಕಾಯ್ತಾ ಇರಬೇಡಿ. You are receiving strength now. ನಿನ್ನ ಶಕ್ತಿಯನ್ನು ಈಗ ಪಡೆದುಕೋ. Jesus is dealing with you now. ಯೇಸು ನಿನ್ನ ಸಮಸ್ಯೆಯನ್ನು ಈಗ ಬಗೆಹರಿಸುತ್ತಿದ್ದಾರೆ. In the name of Jesus. ಯೇಸುವಿನ ನಾಮದಲ್ಲಿ. Oh, hallelujah, hallelujah, ಹಲ್ಲೆಲೂಯಾ, hallelujah. ಹಲ್ಲೆಲೂಯಾ, ಹಲ್ಲೆಲೂಯಾ. Someone's right ear pus is coming out. ನೋಡಿ, ಯಾರದ ಬಲಗಿವಿಯಿಂದ ಕೀವು ಬರ್ತಾ ಇದೆ. Right ಯಾರು ear. ಬಲಗಿವಿಯಿಂದ ಕೀವು ಬರ್ತಾ ಇದ್ದವರು, Always you are filling with the cotton. ಯಾವಾಗಲೂ ಬಲಗಿವಿಯ ಒಳಗಡೆ ಹತ್ತಿ ಇಟ್ಟುಕೊಳ್ಳುವವರು ಯಾರು? Jesus is touching you now. ಯೇಸು ಅವರನ್ನು ಈಗ ಮುಟ್ಟುತ್ತಿದ್ದಾರೆ. That right ear is healed. ಅವರ ಬಲಗಿವಿ ಸೌಖ್ಯವಾಗಿದೆ. Oh, say that, say that, say ನೋಡಿ, that. ಯಾರ ಬಲಗಿವಿಯಿಂದ ಕೀವು ಬರ್ತಾ ಇದೆ, ಯಾವಾಗ್ಲೂ ಹತ್ತಿ ಇಟ್ಕೊಳ್ತಾರೆ, ಅವರು ಯಾರು? Yes, yes, ಹೌದು, yes, yes. ಅವರು ಯಾರು? ಅವರಿಗೆ ಈಗ ಸೌಖ್ಯ ಸಿಕ್ಕಿದೆ. Jesus is dealing that. ಯೇಸು ಈಗ ಅವರನ್ನು ಗುಣಪಡಿಸಿದ್ದಾರೆ. Jesus is dealing many things in this ground. ಈ ಮೈದಾನದಲ್ಲಿ ತುಂಬಾ ಕಾರ್ಯಗಳನ್ನು ಯೇಸು ಮಾಡುತ್ತಿದ್ದಾರೆ. So many things Jesus is dealing. ಅನೇಕ ಕಾರ್ಯಗಳನ್ನು ಯೇಸು ಮಾಡುತ್ತಿದ್ದಾರೆ. You are strong now. ನಿಮಗೆ ಈಗ ಶಕ್ತಿ ಬಂದಿದೆ. Get up, get up. ಎದ್ದು ನಿಂತು, ಎದ್ದು ನಿಂತು. No need to help him. ಅವರನ್ನು ಹಿಡಿಬೇಡಿ. No need to help him. ಹಿಡಿಯಬೇಕಾಗಿಲ್ಲ. ಹೌದು, Walk freely. ಫ್ರೀ ಆಗಿ ನಡೀರಿ. Walk freely. ಫ್ರೀ ಆಗಿ ನಡೀರಿ. Walk freely. ಫ್ರೀ ಆಗಿ No, ನಡೀರಿ. you won't fall down. ನೀವು You won't fall down. You won't. Aha. Jesus, 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 Jesus. Jesus, 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 Jesus. Jesus is dealing you. Jesus is. Come out of fear. Come out of fear. ಭಯ ಇಲ್ಲದೆ ಬಾ, ಭಯದಿಂದ Come out ಹೊರಗಡೆ of ಬಾ. fear. Come out of fear. ಭಯದಿಂದ ಹೊರಗಡೆ ಬಾ. Walk free. Walk ಫ್ರೀ free. Walk ಆಗಿ ನಡೆ, free. ಫ್ರೀ ಆಗಿ ನಡೆ, Walk free. ಫ್ರೀ ಆಗಿ ನಡೆ. Jesus is dealing you. ಯೇಸು ನಿನ್ನನ್ನು ಬಗೆಹರಿಸಿದ್ದಾರೆ. Those who are in the wheelchair, ವೀಲ್ ಚೇರ್ ನಲ್ಲಿ ಕುಳಿತಿರುವವರೇ, walk. ಎದ್ದು ನಡೆಯಿರಿ. Jesus is dealing you. ಯೇಸು ನಿನ್ನನ್ನು ಗುಣಪಡಿಸಿದ್ದಾರೆ. Jesus is dealing you. ಯೇಸು ನಿನ್ನನ್ನು ಗುಣಪಡಿಸಿದ್ದಾರೆ. Volunteers, help them. ವಾಲಂಟಿಯರ್ಸ್ ಅವರ ಬಳಿಗೆ ಒಮ್ಮೆ ಹೋಗಿ Help them. ಅವರಿಗೆ ಸಹಾಯ ಮಾಡಿ. Those who are weak, help them. ನೋಡಿ, ಯಾರು ಬಲಹೀನತೆಯಲ್ಲಿ Jesus is ಕುಳಿತಿದ್ದಾರೋ already touching them. ಯೇಸು ಈಗಾಗಲೇ ಅವರನ್ನು He has ಮುಟ್ಟಿದ್ದಾರೆ. touched them already. ಅವರನ್ನು ಈಗಾಗಲೇ He ಮುಟ್ಟಿದ್ದಾರೆ. has touched them already. ಈಗಾಗಲೇ ಅವರನ್ನು ಮುಟ್ಟಿದ್ದಾರೆ. Yes, that brother is climbing the steps. Oh my God. ಯೇಸುವೇ, Come on, ಚಪ್ಪಾಳೆ give ತಟ್ಟಿ. thanks to the Lord. ದೇವರಿಗೆ ಧನ್ಯವಾದ ಅರ್ಪಿಸಿ. ಯೇಸುವೇ, 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 ಯೇಸುವೇ. ಹಾಲ, 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 ಹಾಲ. ಯೇಸುವೇ, ಯೇಸುವೇ, ಯೇಸುವೇ. Oh, the weakness is leaving. ಯೇಸುವೇ, 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 Oh, ಯೇಸುವೇ. the weakness is leaving now. ಯೇಸುವೇ, ಯೇಸುವೇ, Get ಯೇಸುವೇ. up, get up. ಯೇಸುವೇ, 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 ಯೇಸುವೇ.
he a doctor? Are you a doctor? ನೀವು ಡಾಕ್ಟರಾ? ಹೌದು, He's a doctor. ಇವರೊಬ್ಬ ಡಾಕ್ಟರ್. He's a doctor. ಇವರೊಬ್ಬ ಡಾಕ್ಟರ್. But doctor is the chick doctor. ಆದರೆ ಡಾಕ್ಟರ್ನ ಡಾಕ್ಟರ್ ಈ ಡಾಕ್ಟರ್ ಅನ್ನು ಮುಟ್ಟಿದ್ದಾರೆ. Hallelujah. Hallelujah. You know what Jesus is showing me? ಯೇಸು ಸ್ವಾಮಿ ನನಗೆ ತೋರಿಸಿ ಇದ್ದೇನೆಂದ್ರಿ Something. Oh my God. Oh glory, 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 ದೇವರ ಮಹಿಮೆ glory. ಮಹಿಮೆ. Pray for this family. ಈ ಕುಟುಂಬಕ್ಕಾಗಿ ಒಮ್ಮೆ ಪ್ರಾರ್ಥನೆ Pray for ಮಾಡಿ. his children. ಇವರ ಮಕ್ಕಳಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ. He is very much worried about the children. ಅವರ ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. Jesus is dealing that now. ಯೇಸು ಸ್ವಾಮಿ ಈಗ ಅದನ್ನು Jesus is ಬಗೆಹರಿಸುತ್ತಿದ್ದಾರೆ. dealing that now. ಯೇಸು ಈಗಲೇ ಅದನ್ನು ಬಗೆಹರಿಸುತ್ತಿದ್ದಾರೆ. Jacob prayed this prayer. ಈ Jacob prayed this prayer. ಜೇಕಬ್ ಈ ರೀತಿ ಪ್ರಾರ್ಥನೆ ಮಾಡಿದ. My son Joseph, ನನ್ನ ಮಗನಾದ ಜೋಸೆಫ್, will I go without seeing the favor which God is doing in the life of Joseph? ಅವನನ್ನು ನೋಡದೆ ನಾನು ಹೋಗ್ಬೇಕಾಗಿ ಬರುತ್ತದೆ ಅಂತೇಳಿ ಜೋಸೆಫ್ ನ ಬಗ್ಗೆ ಜೇಕಬ್ ಪ್ರಾರ್ಥನೆ ಮಾಡಿದ. He was worried about Joseph. ಅವನು ಜೋಸೆಫ್ನ ಬಗ್ಗೆ ಚಿಂತೆ ಮಾಡಿದ. But God said to him, ಆದರೆ ದೇವರು ಅವನಿಗೆ ಹೇಳಿದರು, you will be seeing ನೀನು ಅವನನ್ನು ನೋಡುತ್ತಿ. the way God honored Joseph. Then only you will live. ಗೌರವಿಸಿದರ ಮೂಲಕ. Hallelujah. Hallelujah. That's a prophecy over your family. ಅದು ನಿಮ್ಮ ಕುಟುಂಬಕ್ಕಾಗಿರುವ ಒಂದು ಪ್ರವಚನೆ. That's a prophecy over your family. ಇದು ನಿಮ್ಮ ಕುಟುಂಬಕ್ಕಾಗಿರುವ ಒಂದು ಪ್ರವಚನೆ. ಡಾಕ್ಟರ್, where is your wife? Where is your wife? ನಿಮ್ಮ ಹೆಂಡತಿ She's here. ಇಲ್ಲಿದ್ದಾಳೆ. She's here. ಹೆಂಡತಿ ಬಂದಿದ್ದಾಳಾ? Come here sister. ಈಚೆ ಬನ್ನಿ. Oh hallelujah. Hallelujah. What a wonderful miracle God is doing in this ಯೇಸು ಸ್ವಾಮಿ family. ಎಷ್ಟೊಂದು ಅದ್ಭುತವಾಗಿದೆ ಈ ಕುಟುಂಬದಲ್ಲಿ. Jesus is healing this family. ಯೇಸು ಈ ಕುಟುಂಬವನ್ನು ಬಗೆಹರಿಸುತ್ತಿದ್ದಾರೆ. You are praying for Joseph. ನೀವು ಜೋಸೆಫ್ಗಾಗಿ. You will be seeing the way God honors Joseph. ನೋಡಿ, ಜೋಸೆಫ್ನನ್ನು ದೇವರು ಗೌರವಿಸಿದ ಮಾರ್ಗವನ್ನು ನೀವು ತಿಳಿಯಿರಿ. Amma, your prayers are answered. ಅಮ್ಮ, ನಿಮ್ಮ ಪ್ರಾರ್ಥನೆಗೆ ಉತ್ತರ Your ಬಂದಿದೆ. prayers are answered. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬಂದಿದೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. Even yesterday night, ಇಂದು ರಾತ್ರಿ both were crying and praying for this. ಇಬ್ಬರು ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದರು. Oh God, hear our prayer. That's what your prayer yesterday. ನಿನ್ನೆ ನೀವು ಪ್ರಾರ್ಥನೆ ಮಾಡಿದರೆ, ದೇವರೇ ನಮ್ಮ ಪ್ರಾರ್ಥನೆಯನ್ನೊಮ್ಮೆ ಆಲಿಸಿರಿ ಎಂದು. You should hear our prayer, oh Lord. That's what your prayer yesterday. ಓ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಅಂತ ನಿನ್ನೆ ನೀವು He has ಬೇಡಿಕೊಂಡಿದ್ದೀರಿ. heard your prayer already. ಹೌದು, ನಿಮ್ಮ ಪ್ರಾರ್ಥನೆ ಈಗಾಗಲೇ ದೇವರು ಕೇಳಿಸಿಕೊಂಡರು. Jesus is dealing with this. ಯೇಸು ಇದನ್ನು ಬಗೆಹರಿಸಿದ್ದಾರೆ. My Jesus ನನ್ನ ಯೇಸುವೇ is entering into your family. ನಿಮ್ಮ ಕುಟುಂಬದಲ್ಲಿ ಪ್ರವೇಶಿಸಿದ್ದಾರೆ. That a good news. ಆ ಶುಭವಾರ್ತೆ, That good news ಆ ಶುಭವಾರ್ತೆ about them, ಅವರ ಕುರಿತು, ನಿಮ್ಮ ಕುಟುಂಬ ಜೀವನದ ಕುರಿತು, about their family life. ಅವರ ಕುಟುಂಬ ಜೀವನದ ಕುರಿತು You are going to hear. ನೀವು ಅದನ್ನು ಕೇಳಿಸಿಕೊಳ್ತೀರಿ. Another 3 days. 3 ದಿನದ ಒಳಗಡೆ, Another 3 days. 3 ದಿನದ ಒಳಗಡೆ Be in prayer. ಪ್ರಾರ್ಥನೆಯಲ್ಲೇ ಇರಿ. Next 3 days. ಮುಂದಿನ 3 ದಿನದ ಒಳಗಡೆ. Hallelujah. Hallelujah. Jesus is wiping out all the tears. ಯೇಸು ಸ್ವಾಮಿ ನಿಮ್ಮ ಎಲ್ಲ ಕಣ್ಣೀರನ್ನು ಒರೆಸಿ Glory of the ಬಿಡುವರು. Lord is entering into this house. ದೇವರ ಮಹಿಮೆ ಇವರ ಮನೆಯಲ್ಲಿಗೆ ಪ್ರವೇಶಿಸಿದೆ. Joseph, the good news about Joseph. ಜೋಸೆಫ್ ಎಂಬ ಶುಭವಾರ್ತೆ, That's what we're going to hear. ಅದು ಇವರು ಕೇಳಿಸಿಕೊಳ್ತಾರೆ. Get the blessing. ಗುರುಗಳಿಂದ ಬ್ಲೆಸಿಂಗ್ ತಗೊಳ್ಳಿ. Get the blessing of the priest. ಗುರುಗಳಿಂದ ಆಶೀರ್ವಾದ ಪಡೆದುಕೊಳ್ಳಿ. Jesus is dealing with many subjects, many cases tonight. ನೋಡಿ, ಅನೇಕ ವಿಷಯಗಳು, ಅನೇಕ ಕೇಸುಗಳನ್ನು ಯೇಸು Surrender ಬಗೆಹರಿಸಿದ್ದಾರೆ. yourself. ನಿನ್ನನ್ನೇ ಒಮ್ಮೆ ಸಮರ್ಪಿಸು. Surrender yourself. ನಿನ್ನನ್ನೇ ಒಮ್ಮೆ ಸಮರ್ಪಿಸು. Oh Jesus. ಓ ಯೇಸುವೇ, Deal with me. ನನ್ನನ್ನು ಬಗೆಹರಿಸಿರಿ. Oh Jesus. ಓ ಯೇಸುವೇ, Deal with me. ನನ್ನನ್ನು ಬಗೆಹರಿಸಿರಿ. Deal with me now. ನನ್ನನ್ನು ಬಗೆಹರಿಸಿರಿ. Oh Jesus. ಓ ಯೇಸುವೇ, Only you can deal with this. ನಿಮ್ಮಿಂದ ಮಾತ್ರವೇ ಬಗೆಹರಿಸಲು ಸಾಧ್ಯ. I cannot deal anymore. ನನ್ನಿಂದ ಇನ್ನೇನು ಮಾಡ್ಲಿಕ್ಕಾಗದು. All of you get up. ಎಲ್ಲರೂ ಎದ್ದು ನಿಂತುಕೊಳ್ಳಿ. All of you get up. ಎಲ್ಲರೂ ಎದ್ದು ನಿಂತುಕೊಳ್ಳಿ. This prayer. ಈ ಪ್ರಾರ್ಥನೆ, This is going to be the first prayer we are going to make. ನೋಡಿ, ಇದು ನಮ್ಮ ಮೊದಲ ಪ್ರಾರ್ಥನೆಯಾಗಿದೆ. Lord Jesus. ಓ ಯೇಸುವೇ. 2 Corinthians 13:3. 2 ಕೊರಿಂಥಿ 13:3. We hear that Jesus is not weak in dealing with us. ನಾವು ಕೇಳಿಸಿಕೊಂಡು ನಮ್ಮ ವಿಷಯದಲ್ಲಿ ವರ್ತಿಸಲು ಯೇಸು ಸ್ವಾಮಿ ದುರ್ಬಲರಲ್ಲ. Oh Jesus, be here, be here, be here, be here, be here sometime.
glory of the Lord is moving. ಇವರ ಮಹಿಮೆ No, ಚಲಿಸುತ್ತಿದೆ. no. Let them stand. Be here for some time. ಸ್ವಲ್ಪ ಸಮಯ ಇಲ್ಲಿ ನಿಂತುಕೊಳ್ಳಿ. The glory of the Lord is moving. Glory ದೇವರ of the Lord ಮಹಿಮೆ is moving. ಚಲಿಸುತ್ತಿದೆ. ದೇವರ ಮಹಿಮೆ ಚಲಿಸುತ್ತಿದೆ. Everybody pray now. ಎಲ್ಲರೂ ಈಗ ಪ್ರಾರ್ಥನೆ ಮಾಡಿ. Close your eyes. ಕಣ್ಣುಗಳನ್ನು ಮುಚ್ಚಿ. The sister who was sitting next to the camera ನೋಡಿ ಕ್ಯಾಮೆರಾದ with a closed hand, ಕ್ಯಾಮೆರಾದ ಹತ್ರ ಕರ ಜೋಡಿಸಿರುವ with the ಸಹೋದರಿ white stripes, ನೋಡಿ ತಲೆಯಲ್ಲಿ ಬಿಳಿ ಬಣ್ಣದ ಶಾಲ್ ಹಾಕಿರುವ ಕ್ಯಾಮೆರಾದ ಹತ್ರ ಬಿಳಿ ಬಣ್ಣದ ಶಾಲ್ ಹಾಕಿರುವ ಸಹೋದರಿ. yes sister, ಹೌದು, ಆ ಸಹೋದರಿ. Jesus is healing you. ಯೇಸು ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. Among the thousands I can only focus few, ನಾನು ಕೆಲವರ ಬಗ್ಗೆ ಮಾತ್ರ ಹೇಳುತ್ತಿದ್ದೇನೆ. but I can tell you this, ಆದ್ರೆ ಇದನ್ನು ಹೇಳಲು ಬಯಸುತ್ತೇನೆ. Jesus is dealing with many. ಯೇಸು ತುಂಬಾ ಕಾರ್ಯಗಳನ್ನು ಬಗೆಹರಿಸುತ್ತಿದ್ದಾರೆ. many Jesus is dealing. ಅನೇಕ ಕಾರ್ಯ ಯೇಸು ಬಗೆಹರಿಸುತ್ತಿದ್ದಾರೆ. Hallelujah, 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 Hallelujah. they are putting cases against me. ಅವರು ಒಂದೊಂದಾಗಿ ಕೇಸುಗಳು ನನಗೆ ಎದುರಾಗಿ ಹಾಕುತ್ತಾ ಇದ್ದಾರೆ. Altogether almost 14 cases are upon me. 14 ಕೇಸುಗಳು ನನಗೆ ಎದುರಾಗಿದೆ. Who is that family? Where is that family? Where is that family? Who is that person? ಆ ವ್ಯಕ್ತಿ ಯಾರು? 14 cases. 14 ಕೇಸುಗಳಿರುವ ವ್ಯಕ್ತಿ When ಯಾರು? Jesus calls you, ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. you have to run to the Lord. ದೇವರ ಬಳಿಗೆ ಓಡಿ ಬಾ. Jesus will save you. ಯೇಸು ನಿನ್ನನ್ನು ಕಾಪಾಡುತ್ತಾರೆ. More than 14 cases. 14ಕ್ಕಿಂತಲೂ ಹೆಚ್ಚು ಕೇಸಿರುವವರು. Sister, ಸಹೋದರಿ, Jesus is dealing with you. ಯೇಸು ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. Now my Jesus is dealing with you. ಈಗ ನನ್ನ ಯೇಸು ನಿನ್ನನ್ನು His ಪರಿಹರಿಸುತ್ತಿದ್ದಾರೆ. glory is coming on you. ಆತನ ಮಹಿಮೆ ನಿನ್ನ ಮೇಲೆ ಬರುತ್ತಿದೆ. He is touching you, sister. ಆತನು ನಿಮ್ಮನ್ನು ಮುಟ್ಟುತ್ತಿದ್ದಾರೆ. God is entering into you. ಯೇಸು ನಿಮ್ಮ ಮೇಲೆ ಬರುತ್ತಿದ್ದಾರೆ. Lord, you touch them. ಯೇಸುವೇ, ಇವಳನ್ನು ಮುಟ್ಟಿರಿ. Heal her. ಗುಣಪಡಿಸಿರಿ. Heal her. ಗುಣಪಡಿಸಿರಿ. Heal her. ಇವಳನ್ನು ಗುಣಪಡಿಸಿರಿ. Oh Jesus. ಓ ಯೇಸುವೇ, Only you can deal them. ನಿಮ್ಮಿಂದ ಮಾತ್ರ Only you can deal them, Lord. ನಿಮ್ಮಿಂದ ಮಾತ್ರ ಬಗೆಹರಿಸಲು Only ಸಾಧ್ಯ. you can deal them, Lord. ನಿಮ್ಮಿಂದ ಮಾತ್ರ ಸಾಧ್ಯ ಸ್ವಾಮಿ. You touch them, Lord. ಇವಳನ್ನು ಮುಟ್ಟಿರಿ ಸ್ವಾಮಿ. You touch her, Lord. ಇವಳನ್ನು ಮುಟ್ಟು ಸ್ವಾಮಿ. You heal her, ಇವಳನ್ನು Lord. ಗುಣಪಡಿಸಿರಿ ಸ್ವಾಮಿ. All this family is thirsty for you. ಇವಳ ಇಡೀ ಕುಟುಂಬ ನಿಮಗಾಗಿ ಬಾಯಾರುತ್ತಿದ್ದಾರೆ. Only you can deal them, Lord. ನಿಮ್ಮಿಂದ ಮಾತ್ರ ಬಗೆಹರಿಸಲು ಸಾಧ್ಯ. Deal them, Lord. ಬಗೆಹರಿಸು ಸ್ವಾಮಿ. Pray this prayer. Deal me, Lord. ಈ ರೀತಿ ಪ್ರಾರ್ಥನೆ ಮಾಡಿ He is ಬಗೆಹರಿಸು not ಸ್ವಾಮಿ. weak to deal you. He is strong enough to deal you. ಆತನು ಶಕ್ತನಾಗಿದ್ದಾನೆ ಇದನ್ನು He is strong ಬಗೆಹರಿಸಲು. enough to deal you. ಆತನು ಇದನ್ನು ಬಗೆಹರಿಸಲು ಶಕ್ತನು. ಯೇಸುವೇ, ಯೇಸುವೇ. Hallelujah, 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 Jesus, thank you, praise the Lord Jesus, hallelujah. ಯೇಸುವೇ, Jesus is dealing her. ಯೇಸುವೇ. ಯೇಸುವೇ, ಯೇಸುವೇ. ಯೇಸುವೇ, ಇವಳನ್ನು ಬಗೆಹರಿಸು. ಯೇಸುವೇ, ಇವಳನ್ನೊಮ್ಮೆ ಮುಟ್ಟಿ. ಯೇಸುವೇ, Only you can deal them, Lord. ಸ್ವಾಮಿ, ನಿಮ್ಮಿಂದ ಮಾತ್ರ ಇದನ್ನು Only you ಬಗೆಹರಿಸಲು can ಸಾಧ್ಯ. deal them, Lord. ನಿಮ್ಮಿಂದ ಮಾತ್ರವೇ ಇದನ್ನು ಬಗೆಹರಿಸಲು ಸಾಧ್ಯ. Only you can deal her. ನಿಮ್ಮಿಂದ ಮಾತ್ರವೇ ಇವಳನ್ನು ಬಗೆಹರಿಸಲು ಸಾಧ್ಯ. There was a lady, ಅಲ್ಲೊಬ್ಬಳು ಸಹೋದರಿ, all her lifetime, ಅವಳ ಇಡೀ ಜೀವನದಲ್ಲಿ she was suffering from doctors. ಅವಳು ತುಂಬಾ ವೈದ್ಯರಿಂದ ನರಳುತ್ತಾ ಇದ್ಳು. She was going to one another. ಒಂದ ನಂತರ ಇನ್ನೊಬ್ಬ ಡಾಕ್ಟರ್ನ ಬಳಿಗೆ ಹೋಗ್ತಾಳೆ. All her lifetime, ಅವಳ ಇಡೀ ಜೀವನ she was suffering ಅಷ್ಟು ನರಳುತ್ತಾ ಇದ್ದಳು. because of this bleeding. ಯಾಕೆಂದ್ರೆ ಈ ಬ್ಲೀಡಿಂಗ್ ತೊಂದರೆಯಿಂದ She came to Jesus. ಅವಳ ಯೇಸುವಿನ ಬಳಿಗೆ ಬಂದಳು. If I'm able to touch him, ಅವನನ್ನು ಮುಟ್ಟಲು ನನಗಾಗದೇ ಇದ್ದರೆ I will be made whole. ನಾನು ಗುಣಮುಖನ. Lord, you heal me. ಯೇಸುವೇ, ನನ್ನನ್ನು ಗುಣಪಡಿಸು. Hallelujah. ಹಲ್ಲೆಲೂಯಾ. Today, ಎಂದು Jesus can deal. ಯೇಸು ಸ್ವಾಮಿಯಿಂದ ಸಾಧ್ಯ. Jesus will deal. ಯೇಸು ಬಗೆಹರಿಸುವರು. You open your heart. ನಿನ್ನ ಹೃದಯ ನೀನೊಮ್ಮೆ ತೆರೆದು You open your heart to Jesus. ಯೇಸುವಿಗಾಗಿ ನಿನ್ನ ಹೃದಯ ತೆರೆಯು. Speak to the Lord. ದೇವರಲ್ಲಿ ಮಾತನಾಡು.
Again and again that getting that message. 14 cases. ನೋಡಿ ಪುನಃ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ 14 cases. 14 ಕೇಸ್ ಉಳ್ಳ 14 ಕೇಸ್ ಇರುವ ಯಾರೋ ಇಲ್ಲಿದ್ದಾರೆ. 14 cases. 14 ಕೇಸ್ ಉಳ್ಳವರು ಯಾರು? He was saying no exit for me, brother. ನನಗೆ ಇದಕ್ಕೆ ಅಂತ್ಯವಿಲ್ಲ. No exit. ನನಗೆ ಇದಕ್ಕೆ ಕೊನೆ ಇಲ್ಲ. Yes, Jesus can deal you. ಹೌದು, ಯೇಸು ಸ್ವಾಮಿ ನಿನ್ನನ್ನು ಅದರಿಂದ ಹೊರಗಡೆ ತರುತ್ತಾರೆ. ಯೇಸು ಬಗೆಹರಿಸುತ್ತಿದ್ದಾರೆ. Jesus can deal you. ಯೇಸು ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. That financial problem, Jesus can deal you. ಆರ್ಥಿಕವಾದ ಸಮಸ್ಯೆ ಯೇಸು ಬಗೆಹರಿಸುತ್ತಿದ್ದಾರೆ. Jesus can deal that. ಯೇಸು ಅದನ್ನು ಬಗೆಹರಿಸುತ್ತಾರೆ. When you are standing here, ನೀನು ಇಲ್ಲಿ ನಿಂತಿರುವಾಗ, in the presence of the Lord, ದೇವರ ಸಾನ್ನಿಧ್ಯದಲ್ಲಿ Jesus is dealing with you. ಯೇಸು ನಿನ್ನನ್ನು ಬಗೆಹರಿಸುತ್ತಾರೆ. 2 Corinthians 13:3 says, 2 ಕೊರಿಂಥಿ 13:3 ಹೇಳುತ್ತಿದೆ, He is strong enough to deal with you. ಆತನು ನಿನ್ನನ್ನು ಬಗೆಹರಿಸಲು ಶಕ್ತಿಯುತರು. He was weak when he was on the cross. ಅವರು ಶಿಲುಬೆಯಲ್ಲಿ ದುರ್ಬಲರಾಗಿದ್ದರು. With weakness he was crucified on the cross. ಆದರೆ ದುರ್ಬಲ ಅವಸ್ಥೆಯಲ್ಲಿ ಶಿಲುಬೆಯಲ್ಲಿ ಜಡಿಯಲ್ಪಟ್ಟರು. But through the power of God, ಆದರೆ ದೇವರ ಶಕ್ತಿಯಿಂದ, Hey, Jao Shalalala. Hallelujah, hallelujah, hallelujah. ಯೇಸುವೆ ಎಲ್ಲರೂ ಕರೀರಿ ಯೇಸುವೆ ಎಂದು ಕರೀರಿ. You deal with me, Jesus. ಯೇಸುವೆ ನನ್ನನ್ನೊಮ್ಮೆ ಪರಿಹರಿಸು. You deal with me, Jesus. ಯೇಸುವೆ ನನ್ನನ್ನೊಮ್ಮೆ ಪರಿಹರಿಸು. You come and deal with me, Lord Jesus. ನನ್ನ ಹತ್ತಿರ ಬಂದು ಇದರಿಂದ ನನ್ನನ್ನು ಪರಿಹರಿಸು ಸ್ವಾಮಿ. ಯೇಸುವೆ. One name is given. ರೋಬರ್ಟ್. ಯಾರು ರೋಬರ್ಟ್? Tonight, ಇಂದು ರಾತ್ರಿ brother Robert, Jesus is entering into your family. ಯೇಸು ನಿನ್ನ ಕುಟುಂಬದೊಳಗೆ ಪ್ರವೇಶಿಸುತ್ತಾರೆ. Yes. ಹೌದು. The things you cannot settle, ನಿನ್ನಿಂದ ಸೆಟಲ್ ಮಾಡ್ಲಿಕ್ಕೆ ಆಗದಿರುವ ಕಾರ್ಯ, Jesus is settling it now. ಯೇಸು ಸ್ವಾಮಿ ಈಗ ಬಗೆಹರಿಸುತ್ತಾರೆ. ರೋಬರ್ಟ್. ಯಾರು ರೋಬರ್ಟ್? Jesus. ಯೇಸುವೇ. Only Jesus can deal that. ಯೇಸುವಿನಿಂದ ಮಾತ್ರ ಅದು ಪರಿಹರಿಸಲು ಸಾಧ್ಯ. Call that sister. Call that sister. ಆ ಸಹೋದರಿಯನ್ನೊಮ್ಮೆ ಕರೀರಿ. Jesus is dealing her. ಯೇಸು ಅವಳನ್ನು ಕರೀರಿ. ಅವಳನ್ನು. Yes. ಹೌದು ಅವಳನ್ನು ಕರೀರಿ. Tell her to come. ಈಚೆ ಮಾ. Yes, Jesus is dealing you. ಹೌದು, ಯೇಸು ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. Right now. ಈಗಲೇ. Pray. ಪ್ರಾರ್ಥನೆ ಮಾಡಿ. Pray. ಪ್ರಾರ್ಥಿಸಿ. Put your hand in the left side. The left side. ಎಡಬದಿಯಲ್ಲಿ. Like here. ಅಲ್ಲಿ The hip. ಸೊಂಟದ ಹತ್ತಿರ ಆಚೆ ಕೈ ಇಟ್ಟುಕೋಮ. Yes. ಹೌದು. 14 years. 14 ವರ್ಷದಿಂದ. 14 years. 14 ವರ್ಷದಿಂದ. Is done. ಅದು ಹೋಯ್ತು ಈಗ. Is done. ಈಗಲೇ ಅದು ಹೋಯ್ತು. ಯೇಸುವೇ, ಈ ಪ್ರಾರ್ಥನೆಯನ್ನು 14 years. 14 ವರ್ಷಗಳಿಂದ Jesus is dealing. ಯೇಸು ಅವಳಿಗೆ ಬಿಡುಗಡೆ ಕೊಡ್ತಿದ್ದಾರೆ. touch her, heal her, Lord Jesus. Let your healing power come. ಯೇಸುವೆ, ನಿಮ್ಮ ಗುಣಪದ ಶಕ್ತಿ ಇಲ್ಲದೆ ಬರಲಿ ಸ್ವಾಮಿ. ಯೇಸುವೆ, ಸೌಖ್ಯದಾಕ ಯೇಸುವೆ, ನಿಮ್ಮ ಗುಣವ ಶಕ್ತಿ ಇಲ್ಲದೆ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇನೆ. ಈಗಿನ ಬಾಧಿಸಲ ರೋಗ ಗುಣ ಆಗಲಿ, ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯವಾಗಲಿ. ಜೀಸಸ್, ಟಚ್ ಲಾರ್ಡ್ ಜೀಸಸ್, ಹೀಲ್ ಲಾರ್ಡ್ ಜೀಸಸ್, ಫಿಲ್ ವಿತ್ ದಿ ಹೋಲಿ ಸ್ಪಿರಿಟ್ ಲಾರ್ಡ್ ಜೀಸಸ್. ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಯೇಸುವೆ, ನಿಮಗೆ ಸ್ತೋತ್ರಪ್ಪ. 14 years. 14 ವರ್ಷಗಳಿಂದ. Can you imagine? ಒಮ್ಮೆ ಯೋಚಿಸಿ ನೋಡಿ. Jesus is touching this family. ಯೇಸು ಈ ಕುಟುಂಬದಲ್ಲಿ ಪ್ರವೇಶಿಸಿದರು. All this family. ಅವಳ ಇಡೀ ಕುಟುಂಬ. Shindelor mama lokhotere irangi vandiduvo atmata tirtha
இறங்கி வந்திடுவோ அசைவாழும் ஆவியே தூய்மையின் ஆவியே இடமசைவா உள்ளம் நிறைத்து இறங்கி வாருவே அசைவாழும் ஆவியே தூய்மையின் ஆவியே இடமசைவா உள்ளம் நிறைத்து இறங்கி வாருவே Jesus, you move among us. ನಮ್ಮಲ್ಲಿಗೆ ಬಂದು Lead us. ನಮ್ಮನ್ನು ಬಗೆಹರಿಸಿ. Oh Lord God, ಓ ಕರ್ತನಾದ lift your both hands. ಎರಡೂ ಕೈಗಳನ್ನೆಲ್ಲರೂ ಎತ್ತಿ ಹಿಡಿದು. Lift your both hands. ಎರಡೂ ಕೈಗಳನ್ನು ಎತ್ತಿ ಹಿಡಿದು. Pray this prayer. ಈ ರೀತಿ ಪ್ರಾರ್ಥಿಸಿ. Pray this prayer. ಈ ಪ್ರಾರ್ಥನೆಯನ್ನು ಮಾಡಿ. Pray this prayer. ಈ ಪ್ರಾರ್ಥನೆಯನ್ನು ಮಾಡಿ. Lord Jesus, ಕರ್ತನಾದ ಯೇಸುವೇ, you deal with me, Lord. ನನ್ನನ್ನು ಬಗೆಹರಿಸಿರಿ. You deal with me, ಈ Lord. ಸಮಸ್ಯೆ ಬಗೆಹರಿಸಿರಿ. All of you pray. ಎಲ್ಲರೂ ಈಗ ಪ್ರಾರ್ಥಿಸಿ. இடமசைவா உள்ளம் நிறைத்து இறங்கி வாருவே இடமசைவா உள்ளம் நிறைத்து இறங்கி வாருவே அசைவாரும் ஆவியே தூய்மையே ஆவியே அசைவாரும் ஆவியே தூய்மையே ஆவியே இடமசைவா உள்ளம் நிறைத்து இறங்கி வாருவே Lord Himself, ನೋಡಿ ದೇವರಾಗಿಯೇ, Lord Himself ದೇವರೇ is going to enter ಇಲ್ಲಿಗೆ into this ground. ಈ ಮೈದಾನದಲ್ಲಿಗೆ ದೇವರಿಗೂ ಬರುತ್ತಿದ್ದಾರೆ. When the blessed sacrament is exposed, ಯಾವಾಗ ಪರಮ ಪ್ರಸಾದವನ್ನು ತಂದಿಡುವಾಗ, when the blessed sacrament is exposed, ನೋಡಿ ಪರಮ ಪ್ರಸಾದವನ್ನು ಅಲ್ಲಿ ತಂದಿಡುವಾಗ, this is the most precious moment. ನೋಡಿ ಅತಿ ಮುಖ್ಯವಾದ ಕ್ಷಣವಾಗಿದೆ ಇದು. You can receive the touch of God. ದೇವರ ಸ್ಪರ್ಶನೆಯನ್ನು ನೀವು ಈಗ The ಪಡೆಯುತ್ತೀರಿ. glory of the Lord is moving. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. The glory of the Lord is moving. ದೇವರ ಮಹಿಮೆ ಇಲ್ಲಿ ಚಲಿಸುತ್ತಿದೆ. Jesus Himself. ಯೇಸು ಸ್ವಾಮಿಯೇ, They asked Jesus. ಅವರು ಯೇಸುವಿನಲ್ಲಿ ಕೇಳಿದರು. They asked Jesus. ಅವರು ಯೇಸುವಿನಲ್ಲಿ ಕೇಳಿದರು, What is the meaning? After a while, you will not see anymore. ನಿಮ್ಮನ್ನು ಇನ್ನು ನೋಡ್ಲಿಕ್ಕೆ ಹೆಚ್ಚು ಕಾಲ ನೋಡ್ಲಿಕ್ಕಾಗಿರುವುದು. Jesus said to them, ಯೇಸು ಸ್ವಾಮಿ ಅವರಲ್ಲಿ ಹೇಳಿದರು, After a while, you will not see me anymore. ನೀವಿನ್ನು ಹೆಚ್ಚು ಕಾಲ ನನ್ನನ್ನು ನೋಡುವುದಿಲ್ಲ. Then you will see me, ಆದ್ರೆ ನೀವು ನನ್ನನ್ನು ಪುನಃ but ನೋಡುವಿರಿ, the world will not. ಆದ್ರೆ ಲೋಕವು ನನ್ನನ್ನು ನೋಡುವುದಿಲ್ಲ. Lord, why the world will not see? ದೇವರೇ, ಯಾಕೆ ಲೋಕ ನಿಮ್ಮನ್ನು Why ನೋಡುವುದಿಲ್ಲ? the world cannot see? ಯಾಕೆ ಲೋಕ ನಿಮ್ಮನ್ನು ನೋಡ್ಲಿಕ್ಕಾಗುವುದಿಲ್ಲ? I will appear myself in the bread. ನಾನು ರೊಟ್ಟಿ ರೂಪದಲ್ಲಿ ನಾನು ಅವಿತುಕೊಳ್ಳುವೆ. World will say, ಲೋಕ ಹೇಳುತ್ತದೆ, this is merely a bread. ಇದು ಕೇವಲ ಒಂದು ರೊಟ್ಟಿ. But you will know ಆದ್ರೆ ನಿನಗೆ ಗೊತ್ತು, that it's me, myself. ಇದು ನಾನೇ ಆಗಿದ್ದೇನೆಂದು. Hallelujah. ಹಾಲೆಲೂಯಾ. This is me, myself. ಇದು ನಾನೇ ಆಗಿದ್ದೇನೆ. Hallelujah. ಹಾಲೆಲೂಯಾ. This is Jesus Himself. ನೋಡಿ, ಯೇಸು ಸ್ವಾಮಿ ಆಗಿದ್ದಾರೆ ಇವರು. Look at Him. ಆತನನ್ನು ನೋಡಿ Surrender yourself. ನಿನ್ನನ್ನೇ ಸಮರ್ಪಿಸು. Oh Lord Jesus, ಓ ಕರ್ತರಾದ ಯೇಸುವೆ, enter ಬನ್ನಿರಿ into my life. ನನ್ನ ಜೀವನದಲ್ಲಿಗೆ. Oh Lord Jesus, ಓ ಕರ್ತರಾದ ಯೇಸುವೆ, touch me. ನನ್ನನ್ನು ಮುಟ್ಟಿರಿ. Heal me, oh Lord Jesus. ಗುಣಪಡಿಸು ಸ್ವಾಮಿ. Stretch your hand on me. ನನ್ನನ್ನು
ನನ್ನ ಮೇಲೆ That's all ಕೈ I ಚಾಚು. want today. ಅದು ಮಾತ್ರ ನನಗೆ ಸಾಕು. That's all I want today. ಅಷ್ಟೇ ನನಗೆ ಸಾಕು ಇಂದು. Oh Lord Jesus. ಓ ಕರ್ತರಾದ ಯೇಸುವೆ, Oh Lord Jesus. ಓ ಕರ್ತರಾದ ಯೇಸುವೆ, You stretch your hand on me. ನನ್ನಲ್ಲಿಗೆ ಪ್ರವೇಶಿಸಿ. When Jesus is entering into the altar, ಯೇಸು ಸ್ವಾಮಿ ವೇದಿಕೆಯಲ್ಲಿಗೆ ಪ್ರವೇಶಿಸುವಾಗ, it's the very moment Jesus is dealing with you. ಯೇಸು ಸ್ವಾಮಿ ನಿನ್ನ ಸಮಸ್ಯೆಗಳನ್ನು ಬಗೆಹರಿಸುವ ಸಮಯ. Surrender all your prayer requests to you. ನಿನ್ನ ಎಲ್ಲ ಪ್ರಾರ್ಥನಾ ಕೋರಿಕೆಗಳನ್ನು ಈಗ ಸಮರ್ಪಿಸು. As to Jesus, ಯೇಸುವಿಗೆ. He is the author and finisher of your faith. ಯೇಸು ಸ್ವಾಮಿ ಆಗಿದ್ದಾರೆ ನಿನ್ನ ವಿಶ್ವಾಸದ ದಾಯಕರು. Hallelujah. 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 Oh Lord Jesus. ಓ ಕರ್ತರಾದ ಯೇಸುವೆ, You bless me. ನನ್ನನ್ನು You ಆಶೀರ್ವದಿಸು. stretch your hand. ನಿನ್ನ ಕೈ ನನ್ನ ಮೇಲೆ ಚಾಚು. You set me free. ನನ್ನನ್ನು ಸ್ವಾತಂತ್ರ್ಯಗೊಳಿಸಿರಿ. Lord Jesus. ಕರ್ತರಾದ ಯೇಸುವೆ. அசைவாழும் ஆவியே, தூய்மையின் ஆவியே, அசைவாடும் ஆவியே, தூய்மையின் ஆவியே, இடமசைய உள்ளம் நிறைந்து இறங்கி வாருவே. Everybody pray this way. இடமசைய உள்ளம் நிறைந்து இறங்கி வாருவே. அசைவாழு Everybody pray this way. Now I am calling 79 people. 79 ವ್ಯಕ್ತಿಗಳು. I'm calling 79 of you. ನಾನು ನಿಮ್ಮಿಂದ 79 ಮಂದಿಯನ್ನು ಕರೆಯುತ್ತಿದ್ದೇನೆ. When Jesus is here in the altar, ಯೇಸು ಸ್ವಾಮಿ ವೇದಿಕೆಯಲ್ಲಿಗೆ ಬರುವಾಗ, if you are really needy ಆತನನ್ನು ನಿಜವಾಗಿ ನಿನಗೆ ಬೇಕಿದ್ದರೆ, of your healing, ನಿನ್ನ ಸೌಖ್ಯ, another 79 people, 79 ಮಂದಿಗೆ ಮುಂದಕ್ಕೆ ಬರ್ಬೋದು. come here in the front. ನೋಡಿ, ವೇದಿಕೆಯ ಮುಂದಕ್ಕೆ 79 Those ಮಂದಿ. who are really thirsty for the healing, ನೋಡಿ, ಸೌಖ್ಯಕ್ಕಾಗಿ ನಿಜವಾಗಿ ಬಯಸುವವರು ಇದ್ದಾರೆ. come here in the front. ನೋಡಿ, ವೇದಿಕೆಯ Kneel ಮುಂದಕ್ಕೆ down in front of the Lord. ಮುಂದೆ ಬಂದು ದೇವರ ಮುಂದೆ ಮಂಡಿ ಕಾಲೂರಿ. Jesus. ಯೇಸುವೇ, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು
Jesus is dealing with you. ಯೇಸು ನಿನ್ನನ್ನು ಬಗೆಹರಿಸುತ್ತಿದ್ದಾರೆ. He is not weak. ಆತನು ದುರ್ಬಲನಲ್ಲ. Jesus is not weak. ಆ ಯೇಸು ಸ್ವಾಮಿ ದುರ್ಬಲರಲ್ಲ. When you are in front of him, ಆತನ ಮುಂದೆ ನೀನು ನಿಂತಿರುವಾಗ stretch your right hands towards Jesus. ನಿನ್ನ ಬಲಗೈಯನ್ನು ಯೇಸುವಿನ ಕಡೆಗೆ ಚಾಚಿ ಹಿಡಿದುಕೋ. Put your other hand where you need healing. ಇನ್ನೊಂದು ಕೈ ನಿನಗೆ ಎಲ್ಲಿ ಸೌಖ್ಯ ಬೇಕು ಆ ಭಾಗದಲ್ಲಿ ಇಟ್ಟುಕೋ. This is the most powerful prayer we are going to make. ಇದು ಅತಿ ಶಕ್ತಿಯುತವಾದ ಪ್ರಾರ್ಥನೆಯಾಗಿದೆ ನಾವು ಮಾಡುತ್ತಿರುವುದು. Lord Jesus, ಕರ್ತನಾದ ಯೇಸು, hundreds of people are receiving healing. ನೂರುಗಟ್ಟಲೆ ಜನರಿಗೂ ಸೌಖ್ಯ ಸಿಗ್ತಾ ಇದೆ. Those who are watching online, ಆನ್ಲೈನ್ ಮೂಲಕ ಇದನ್ನು ವಾಚ್ ಮಾಡುವವರು, the power of Eucharist, ಪರಮ ಪ್ರಸಾದದ ಶಕ್ತಿ, the power of Lord's body ಯೇಸುವಿನ ದೇಹದ ಶಕ್ತಿ is moving from here. ಇಲ್ಲಿಂದ ಚಲಿಸುತ್ತಿದೆ. I'm coming to the place where you are now. ನೀವು ಎಲ್ಲಿ ಇದ್ದೀರೋ ಅಲ್ಲಿಗೆ ಬರುತ್ತಾ ಇದೆ. Touch them, Lord. ಮುಟ್ಟಿರಿ ಯೇಸುವೆ. Touch them, Lord. ಅವರನ್ನು ಮುಟ್ಟಿರಿ ಯೇಸುವೆ. Touch them, Lord. ಮುಟ್ಟಿರಿ ಸ್ವಾಮಿ. Lord, you healed them. ಅವರನ್ನು ಗುಣಪಡಿಸಿರಿ. Have mercy on them, Lord. ಕರುಣೆ ತೋರು ಸ್ವಾಮಿ. Have mercy on them, Lord. ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರಿರಿ. Touch them, Lord. ಅವರನ್ನು ಮುಟ್ಟಿರಿ ಸ್ವಾಮಿ. Only you can heal them. ನಿಮ್ಮಿಂದ ಮಾತ್ರವೇ ಇದು ಸಾಧ್ಯ. Only you can heal them. ನಿಮ್ಮಿಂದ ಮಾತ್ರವೇ ಇದನ್ನು ಪರಿಹರಿಸಲು ಸಾಧ್ಯ. Tonight in this ground, ಇಂದು ರಾತ್ರಿ ಈ ಗುಂಪು with a great expectation, ಯೇಸುವೇ ತುಂಬಾ ನಿಮ್ಮಿಂದ ಬಯಸುತ್ತಿದ್ದಾರೆ. we are calling upon your ಯೇಸುವೇ, name. ನಿಮ್ಮ ನಾಮ ನಾವು ಕೂಗುತ್ತಿದ್ದೇವೆ. ಯೇಸುವೇ, ಯೇಸುವೇ, ಯೇಸುವೇ. The demons are coming out. ಪಿಶಾಚಿಗಳು ಬಿಟ್ಟು ಹೊರಗಡೆ ಬರ್ತಾ ಇದೆ. Demons are coming out. ಪಿಶಾಚಿಗಳೀಗ ಬಿಟ್ಟು ಹೊರಗಡೆ ಬರುತ್ತಿದೆ. Years of sickness is leaving. ವರ್ಷಗಳಿಂದ ಇದ್ದ ಕಾಯಿಲೆಗಳು ತೊಲಗುತ್ತಿದೆ. When Jesus is on the altar, ಯೇಸು ಸ್ವಾಮಿ ಈಗ ವೇದಿಕೆಯಲ್ಲಿ when ಇದ್ದಾರೆ. my Jesus is here at the altar, ನನ್ನ ಯೇಸು ವೇದಿಕೆಯಲ್ಲಿ ಇದ್ದಾರೆ. what else you need? ನಿನಗೇನ್ ಬೇಕು? Jesus himself ಯೇಸು ಸ್ವಾಮಿ is here at the altar. ಈ ವೇದಿಕೆಯಲ್ಲಿ ಇದ್ದಾರೆ. This bread is not the representation. ಈ ರೊಟ್ಟಿ ಕೇವಲ ಒಂದು ಗುರುತಲ್ಲ. This bread is not merely a representation. ಇದು ಈ ರೊಟ್ಟಿ ಕೇವಲ ಒಂದು ರಾಯಭಾರಿಯಾಗಿ This ಗುರುತು. is what Jesus said. I am the bread of life. ಯೇಸು ಸ್ವಾಮಿ ಹೇಳಿದೆನು, ನಾನೇ ಜೀವಂತ I am ರೊಟ್ಟಿ. the bread from above. ನಾನೇ ಸ್ವರ್ಗದಿಂದ ಬಂದಿರುವ ರೊಟ್ಟಿ. He who eats of me, ಯಾರು ನನ್ನನ್ನು ಭುಜಿಸುವಿರೋ, he who eats from me, ಯಾರು ನನ್ನನ್ನು ಭುಜಿಸುತ್ತೀರೋ will not die. ಅವರು ಸಾಯುವುದಿಲ್ಲ, But for them this will be life. ಆದರೆ ಅವರಿಗೆ ಜೀವ ಉಂಟಾಗ್ತದೆ. This is the bread from above. ಇದು ಸ್ವರ್ಗದಿಂದ ಬಂದಿರುವ ರೊಟ್ಟಿ. This is the bread from above. ಇದು ಸ್ವರ್ಗದಿಂದ ಬಂದಿರುವ ರೊಟ್ಟಿ. This can heal you. ಇವರು ನಿನ್ನನ್ನು ಗುಣಪಡಿಸುವರು. This can heal you. ಇವರು ನಿನ್ನನ್ನು ಗುಣಪಡಿಸುವರು. This can restore your broken family. ನಿನ್ನ ಮುರಿದು ಹೋದ ಕುಟುಂಬವನ್ನು ಇವರು ಮರಳಿ ಕಟ್ಟುವರು. ಇರಂಗಿ ಬಂದವರೇ, ಬೆಟ್ಟದಲ್ಲಿ ಇರಂಗಿ ಇಳಿದು ಬಂದವರೇ, ಸೀನಾಯಿ ಮಾಮಲೆயில் இறங்கி வந்தவரே, சீனாய் ಬೆಟ್ಟದಲ್ಲಿ இறங்கி இழிದು ಬಂದವರೇ, சீனாய் மாமலையில்
இறங்கி வந்தவரே சீனாய் ಬೆಟ್ಟದಲ್ಲಿ இறங்கி இறங்கி ஆத்மதாகம் தீர்த்து வந்திரோ ಆತ್ಮದಾಹ ತೀರಿಸಬಾ ದೇವ ನಮ್ಮ ಹೃದಯದಲ್ಲಿ ಸೀನಾಯ್ ಮಾಮಲೆಯೆಲ್ಲ ಇರಂಗಿ ವನ್ನವರೇ ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ ಚಿಕ್ಕಮಗಳೂರು ದೇಶத்திலே ಇರಂಗಿ ಬಂದವರೇ ಚಿಕ್ಕಮಗಳೂರಿನಲ್ಲಿ ಇಳಿದು ಬಂದವರೇ ಚಿಕ್ಕಮಗಳೂರು ದೇಶத்திலே ಇರಂಗಿ ಬಂದವನೇ ಚಿಕ್ಕಮಗಳೂರಿನಲ್ಲಿ ಜೀಸಸ್ ಜೀಸಸ್ ಬಂದವರೇ ಜೀಸಸ್ 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 Stretch your both hands. ಎರಡು ಕೈಗಳನ್ನು ಎತ್ತಿ ಹಿಡಿದುಕೊಳ್ಳಿ. Towards Jesus. ಯೇಸುವಿನ ಕಡೆಗೆ ಚಾಚಿ. Call upon His name. ಆತನ ನಾಮವನ್ನು ಕೂಗಿ ಕರೆಯಿರಿ. ಯೇಸುವೇ. ಕರೆಯಿರಿ ಯೇಸುವೇ. 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 ಎಲ್ಲರೂ ಕೂಗಿ ಕರೆಯಿರಿ ಯೇಸುವೇ. ಯೇಸುವೇ ಕರೀರಿ ಯೇಸುವೇ 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 ಎಲ್ಲರೂ ಕರೀರಿ ಯೇಸುವೇ ಎಲ್ಲರೂ ಕರೀರಿ ಯೇಸುವೇ ಹೋಗಿ ಕರೀರಿ ಯೇಸುವೇ ಯೇಸುವೇ ಬೆಟ್ಟದಲ್ಲಿ ಇವರನ್ನು ಮುಟ್ಟಿರಿ ಯೇಸುವೇ. Heal them, Lord. ಅವರನ್ನು ಗುಣಪಡಿಸು ಸ್ವಾಮಿ. Jesus. ಯೇಸುವೇ. You deal with them, Lord. ಅವರನ್ನು ಗುಣಪಡಿಸಿರಿ ಸ್ವಾಮಿ. This is your promise. ಇದು ನಿಮ್ಮ ವಾಗ್ದಾನ. 2 Corinthians 13:3. 2 ಕೊರಿಂಥಿ 13:3. You are not weak. ನೀವು ದುರ್ಬಲರಲ್ಲ. To deal with us. ಅವರನ್ನು ಬಗೆಹರಿಸಿರಿ. Tonight. ಇಂದು ರಾತ್ರಿ we receive the power of the word. ವಾಕ್ಯದ ಶಕ್ತಿ ನಾವು ಸ್ವೀಕರಿಸಲಿ. Lord Jesus. ಕರ್ತನಾದ ಯೇಸುವೇ. Before the holy sacrament. ಪರಮ ಪ್ರಸಾದದ ಮುಂದೆ we are believing with the whole heart. ನಾವು ಪೂರ್ಣ ಹೃದಯದಿಂದ ನಿಮ್ಮನ್ನು ನಂಬುತ್ತಿದ್ದೇವೆ. You are moving and dealing with us. ನೀವು ಚಲಿಸುತ್ತಾ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೀರಿ. Yes, Lord. ಹೌದು ಸ್ವಾಮಿ. Yes, Lord. ಹೌದು ಸ್ವಾಮಿ. We are perishing without you. ನಾವು ನಾಶವಾಗದೇ ಇರಲು we need you in our life. ನಮಗೆ ಬೇಕು ಸ್ವಾಮಿ. Sorry for our sins. ನಾವು ಮಾಡಿದ ಪಾಪಕ್ಕಾಗಿ ಕ್ಷಮಿಸು ಸ್ವಾಮಿ. We had committed sins and sins and sins. ನಾವು ಪುನಃ ಪಾಪವನ್ನೇ ಮಾಡಿದೆವು. Lord Jesus. ಕರ್ತನಾದ ಯೇಸುವೇ. Have mercy on us. ನನ್ನ ಮೇಲೆ ಕರುಣೆ ತೋರು ಸ್ವಾಮಿ. Have mercy on us. ನನ್ನ ಮೇಲೆ ಕರುಣೆ ತೋರು ಸ್ವಾಮಿ. We were falling in sin to sin. ನಾವು ಪುನಃ ಪಾಪದಿಂದ ಪಾಪದಲ್ಲಿ ಬೀಳುತ್ತಿದ್ದೇವೆ. Not worthy enough to sit in front of you, Lord. ನಿಮ್ಮ ಮುಂದೆ ಕುಳಿತುಕೊಳ್ಳಿಕ್ಕೂ ನಮಗೆ ಯೋಗ್ಯತೆ ಇಲ್ಲ ಸ್ವಾಮಿ. Heal us. ನನ್ನನ್ನು ಗುಣಪಡಿಸಿರಿ.
Heal us, Lord. ಗುಣಪಡಿಸು ಸ್ವಾಮಿ. Forgive our sins. ನಮ್ಮ ಪಾಪಗಳನ್ನು ಮನ್ನಿಸಿರಿ. Cleanse our heart. ನಮ್ಮ ಹೃದಯವನ್ನು ತೊಳೆಯಿರಿ. We pray this prayer. ಈ ಪ್ರಾರ್ಥನೆ ನಾವು You ಮಾಡುತ್ತಿದ್ದೇವೆ. are the one dealt with the sinners. ಈ ಪಾಪವನ್ನು ಬಗೆಹರಿಸಲು ನಿಮ್ಮಿಂದ ಮಾತ್ರವೇ ಸಾಧ್ಯ. When you were in this earth, ನೀವು ಭೂಮಿಯಲ್ಲಿದ್ದಾಗ you only dealt with the prodigal son. ನೀವು ದುಂದುಗಾರ ಮಗನಲ್ಲಿ. You only dealt with the prodigal son. ನೀವೇ ದುಂದುಗಾರ You only dealt ಮಗನನ್ನು. with adultery, woman who caught in adultery. ವ್ಯಭಿಚಾರದಲ್ಲಿ ಹಿಡಿಯಲ್ಪಟ್ಟ ಹೆಂಗಸನ್ನು ನೀವೇ ಕಾಪಾಡಿದ್ದೀರಿ. You only dealt with. ನೀವೇ ಮಾಡಿದ್ದೀರಿ. Now you deal with us. ಈಗ ಇದನ್ನು ನಮ್ಮ ಸಮಸ್ಯೆ ಬಗೆಹರಿಸಿರಿ. Jesus. ಯೇಸುವೇ. Stretch out both hands toward Jesus and call upon the name of Jesus. ಎರಡು Jesus. ಕೈಗಳನ್ನು ಎತ್ತಿರಿ ಯೇಸುವೇ. ಕರೀರಿ ಯೇಸುವೇ. ಯೇಸುವೇ. ಎಲ್ಲರೂ ಕೂಗಿರಿ ಯೇಸುವೇ. 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 ಎಲ್ಲರೂ ಕೂಗಿರಿ ಯೇಸುವೇ. ಯೇಸುವೇ. Hallelujah, 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 hallelujah. Hallelujah, 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 hallelujah. ಪರಿಶುದ್ಧ ಪರಮ ಪ್ರಸಾದದ ಆಶೀರ್ವಾದವನ್ನು ಎಲ್ಲರೂ ಸ್ವೀಕರಿಸೋಣ. Today we are privileged to receive this blessing through a bishop's hands. ಇಂದು ನಮ್ಮ ಧರ್ಮಾಧ್ಯಕ್ಷರಿಂದ ಪರಮ ಪ್ರಸಾದದ ಆಶೀರ್ವಾದವನ್ನು ನಾವು ಪಡೆಯುತ್ತಿದ್ದೇವೆ. Now this is a moment. ನೋಡಿ, ಇದಾಗಿದೆ ಕ್ಷಣ. Call upon the name ಯೇಸುವೇ. Jesus. ಯೇಸುವೇ. ಯೇಸುವೇ. ಯೇಸುವೇ, 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 ಕರೀರಿ ಯೇಸುವೇ. Oh, that blessing is coming to us. ನೋಡಿ, ಎಲ್ಲ ಆಶೀರ್ವಾದ ಈಗ ಬರುತ್ತಿದೆ. It is coming to us. ನಮ್ಮ ಮೇಲೆ ಆಶೀರ್ವಾದ ಬರುತ್ತಿದೆ. It's coming. ಯೇಸುವೇ, ಯೇಸುವೇ, ಕರೀರಿ, It's ಕರೀರಿ. coming to you. ಅದು ನಿನ್ನಲ್ಲಿಗೆ ಬರುತ್ತಿದೆ. It's coming to you. ಅದು ನಿನ್ನಲ್ಲಿಗೆ ಬರುತ್ತಿದೆ. ಎಲ್ಲರೂ ಸೇರಿ ಹೇಳೋಣ. ಎಲ್ಲರೂ ಸೇರಿ ಹೇಳಿ, ನಿತ್ಯ ಸ್ತುತಿಗೆ ಎಲ್ಲರೂ ಪಾತ್ರರಾದ ಪರಿಶುದ್ಧ ಪರಿಶುದ್ಧ ಪರಮ ಪ್ರಸಾದಕ್ಕೆ ಪರಮ ಪ್ರಸಾದ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ತಲೆ ಬಗ್ಗಿಸಿ ಎಲ್ಲರೂ ಹೇಳಿ, ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ನಿತ್ಯ ಸ್ತುತಿಗೆ ಪಾತ್ರರಾದ ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. Now those who came here for the healing, ನೋಡಿ, ಸೌಖ್ಯಕ್ಕಾಗಿ ಮುಂದಕ್ಕೆ ಬಂದಿರುವವರು, let me ask you this. ನಿಮ್ಮಲ್ಲಿ ಈಗ ಕೇಳುತ್ತಿದ್ದೇನೆ, This is Jesus' moment. Jesus is touching you and healing you. ಯೇಸು ನಿಮ್ಮನ್ನು ಮುಟ್ಟಿದ್ದಾರೆ, ಗುಣಪಡಿಸಿದ್ದಾರೆ. Hallelujah. Hallelujah. If that brother who wears the red shirt, ನೋಡಿ, ಕೆಂಪು ಶರ್ಟ್ ಹಾಕಿರುವಂತಹ ಸಹೋದರ, brother, you come here. ನೀವು ಈಚೆ ಬನ್ನಿ. When the blessed sacrament was exposed, ನೋಡಿ, ಪರಮ ಪ್ರಸಾದವನ್ನು ಇಲ್ಲಿ ತಂದಿಟ್ಟಾಗ I was literally seeing ನಾನು ಕಂಡೆ
Jesus was touching your back. ನಿಮ್ಮ ಹಿಂಬದಿಯನ್ನು ಯೇಸು ಸ್ವಾಮಿ ಮುಟ್ಟಿದ್ರು. What is your problem with the back? ಏನಾಗಿದೆ ನಿಮ್ಮ ಸೊಂಟಕ್ಕೆ ಹಿಂಬದಿಗೆ ಬೆನ್ನಿನಲ್ಲಿರೋ ತೊಂದರೆ? ಬೈಕಿಂದ ಬಿದ್ದಿದ್ದೆ 4-5 ಸಲ ಬೈಕಿಂದ ಬಿದ್ದಿದ್ದೀರಿ. 4-5 ಪ್ರಾവശ്യം ಬೈಕೇನು ವೀಣು. He has fallen from bike accident. Brother, when the Holy Sacrament was exposed, ನೋಡಿ the bishop was giving the blessing. That blessing was reaching here. ನೋಡಿ ಧರ್ಮಾಧ್ಯಕ್ಷರು ಆಶೀರ್ವಾದ ಪರಮ ಪ್ರಸಾದ ಆಶೀರ್ವಾದ ಕೊಟ್ಟಾಗ ಆಶೀರ್ವಾದ ನಿಮ್ಮ ಬೆನ್ನ ಮೇಲೆ ಬಂದು ಬಿಟ್ಟು ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. More than 79 healings. 79ಕ್ಕಿಂತಲೂ ಹೆಚ್ಚು ಸೌಖ್ಯ. More than 79 healings. 79ಕ್ಕಿಂತಲೂ ಹೆಚ್ಚು ಸೌಖ್ಯ ಈಗ ಬಂತು. It's already done. ಈಗಾಗಲೇ ಅದು ಸಿಕ್ಕಿದೆ. Here. ನೋಡಿ ಇಲ್ಲಿ ಈ ಮುಂದುಗಡೆನೆ. Oh, hallelujah. Hallelujah. Now see, the presence of God is moving among us. ನೋಡಿ ದೇವರ ಸಾನ್ನಿಧ್ಯ ಚಲಿಸುತ್ತಿರುವುದನ್ನು ನೋಡಿ. Pray for some time. ಈಗ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ. Some more time we are going to pray. ನೋಡಿ ಮತ್ತು ಸ್ವಲ್ಪ ಸಮಯ ನಾವು ಈಗ ಪ್ರಾರ್ಥಿಸೋಣ. Open your heart. ನಿಮ್ಮ ಹೃದಯವನ್ನು ತೆರೆಯಿರಿ. With a great thirst you pray now. ನೋಡಿ ನೀವು ತುಂಬಾ ದಾಹದಿಂದ ಈಗ ಪ್ರಾರ್ಥನೆ ಮಾಡಿ. Jesus is here. ಯೇಸು ಸ್ವಾಮಿ ಇಲ್ಲಿದ್ದಾರೆ. Oh, they call that brother again. ನೋಡಿ ಪುನಃ ಸಹೋದರನನ್ನು ಆ ಬ್ರದರ್ ಅನ್ನು ಇನ್ನೊಮ್ಮೆ ಕರೆಯುತ್ತಿದ್ದೇನೆ. Alvi. ನೋಡಿ you are praying for a son who has eye problem. Who is that? Are you praying for someone with eye problem? ಕಣ್ಣಿಗೆ ತೊಂದರೆ ಇರುವ ಯಾರಿಗಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಮಗಳಿಗೆ. Jesus. She is receiving healing now. ನಿಮ್ಮ ಮಗಳಿಗೆ ಈಗ ಸೌಖ್ಯ ಸಿಗ್ತಾ ಇದೆ. She's here. ಅವಳು ಇಲ್ಲಿ ಇದ್ದಾಳಾ? ಮಗಳು ಬಂದಿದ್ದಾಳಾ? ಬೆಂಗಳೂರಲ್ಲಿ. By this time your daughter is receiving healing for the eyesight. ನಿಮ್ಮ ಮಗಳಿಗೆ ಕಣ್ಣಿನ ದೃಷ್ಟಿಗೆ ಮಗಳಿಗೆ ಸೌಖ್ಯ ಸಿಕ್ಕಿದೆ ಕಣ್ಣಿಗೆ. Come on, give a wonderful clap offering to ಗಟ್ಟಿಯಾಗಿ ದೇವರಿಗೆ ಒಮ್ಮೆ ಚಪ್ಪಾಳೆ ತಟ್ಟೋಣ. Many are receiving healing touch here. ಅನೇಕರಿಗೆ ಇಲ್ಲಿ ಸೌಖ್ಯದ ಸ್ಪರ್ಶನ ಸಿಕ್ಕಿದೆ. Jesus is moving here. ಯೇಸು ಸ್ವಾಮಿ ನೋಡಿ ಇಲ್ಲಿ ಎಲ್ಲ ಚಲಿಸುತ್ತಿದ್ದಾರೆ. Praying this prayer tonight. ಈ ರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ. This is very serious thing is exposed here. ನೋಡಿ ಅತಿ ಮುಖ್ಯವಾದದ್ದಾಗಿದೆ ಪರಮ ಪ್ರಸಾದ. This is Jesus himself. ಯೇಸು ಸ್ವಾಮಿ ಬಂದಿದ್ರು. Hallelujah. He can deal with you. ಆತನು ನಮ್ಮ ಮಧ್ಯದಲ್ಲಿ ಬಂದು ಆತನು ನಿನ್ನನ್ನು ಬಗೆಹರಿಸಿದರು. Hallelujah. Oh, hallelujah. Say hallelujah. ಎಲ್ಲರೂ ಗಟ್ಟಿಯಾಗಿ hallelujah ಸ್ತುತಿಸಿ. Hallelujah. In the third row. ಮೂರನೇ ಸಾಲಿನಲ್ಲಿ. In the third row you can see that sister. Yes. ಹೌದು ಅದೇ ಸಹೋದರಿ. Bring her. ಅವಳನ್ನು ಈಚೆ ತನ್ನಿ. And get the blessing. ಗುರುಗಳಿಂದ ಆಶೀರ್ವಾದವನ್ನು ಧರ್ಮಾಧ್ಯಕ್ಷರಿಂದ ಪಡೆಯಿರಿ. 7 years. 7 ವರ್ಷಗಳಿಂದ you are praying for the healing. ನಿನ್ನ ಹೊಟ್ಟೆಯ ಸೌಖ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀಯಾ? 7 years, Bishop. 7 ವರ್ಷಗಳಿಂದ ನರಳುತ್ತಾ ಇದ್ದು. Oh my God. ಓ ನನ್ನ ದೇವರೇ. It's a wonderful miracle. ನೋಡಿ ಅದ್ಭುತಕರವಾದ. It's a wonderful miracle. ಇದು ನೋಡಿ ಅತಿ ದೊಡ್ಡ ಅದ್ಭುತಕರವಾದ ಸೌಖ್ಯ. It's a wonderful miracle. ಇದು ಅದ್ಭುತಕರವಾದ ಸೌಖ್ಯ. One of her friend is accompanying her. Where is she? ನೋಡಿ ಇವಳ ಒಬ್ಬಳು ಗೆಳತಿ ಬಂದಿದ್ದಾಳೆ. ಯಾರು ಅವಳು? Where is she? ಇವಳ ಜೊತೆ ಬಂದಿರುವಂತ one of her friend is accompanying her. Where is she? ನೋಡಿ ಇವಳ ಜೊತೆ ಬಂದಿರುವಂತ ಒಬ್ಬಳು ಫ್ರೆಂಡ್. Not this. ಇವರಲ್ಲ. Another one with the ಇನ್ನೊಬ್ರು ಕನ್ನಡಕ ಹಾಕಿರುವ ಒಬ್ಬಳು ಗೆಳತಿ. Yes, you are the friend. Come here. ನೀವೇ ಬನ್ನಿ.
when she is receiving healing, ಇವಳಿಗೆ ಸೌಖ್ಯ ಸಿಕ್ಕಿದಾಗ you are receiving healing from asthma. ಅಸ್ತಮ ರೋಗದಿಂದ ನಿನಗೆ ಸೌಖ್ಯ ಸಿಕ್ಕಿದೆ. Asthma is leaving. ಅಸ್ತಮ ರೋಗ ಬಿಟ್ಟು ಹೋಗ್ತಾ ಇದೆ. Brother Pradeep, asthma is leaving now. ಅಸ್ತಮ ರೋಗ ಇವಳಿಂದ ಬಿಟ್ಟು ಹೋಗ್ತಾ ಇದೆ. She is unable to breathe. ಅವಳಿಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಅದ್ಭುತಕರವಾದ ಸೌಖ್ಯವಿದು. ಬಾಧಿಸುವಂತ ಎಲ್ಲ ಆತ್ಮ ಕಾಯಿಲೆ ಗುಣ ಆಗಲಿ, ಎಲ್ಲ ದಮ್ಮು ಕಾಯಿಲೆ ಗುಣ ಆಗಲಿ ಯೇಸು ನಾಮದಲ್ಲಿ. ಈ ಕ್ಷಣದಲ್ಲಿ ದಮ್ಮು ಕಾಯಿಲೆ ಈ ಕ್ಷಣದಲ್ಲಿ ಬಿಟ್ಟು ಹೋಗು, ಯೇಸುವಿನ ಪಾದಕ್ಕೆ ಹೋಗಿ ಬಿಡು. ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯವಾಗಲಿ. ಯೇಸುವಿನ ನಾಮದಲ್ಲಿ ಈ ಕಾಯಿಲೆಯಿಂದ ಸಂಪೂರ್ಣ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥಿಸಿ. ನಿಮ್ಮ ಗುಣಪಡಿಸುವ ಶಕ್ತಿ ಇಳಿದು ಬರಲಿ. ಈ ಕೆನರ ನಾಡಿಗಳಲ್ಲಿ ಗುಣಪಡಿಸುವ ಶಕ್ತಿ, ಜೀವದ ಕಣಗಳಲ್ಲಿ ಯೇಸುವಿನ ಗುಣಪಡಿಸುವ ಶಕ್ತಿ ಇಳಿದು ಬರಲಿ. Be healed in the name of Jesus. Lord, touch her, Lord Jesus. Touch her, Lord Jesus. Fill her with the Holy Spirit, Lord Jesus. ಯೇಸುವೆ ಸ್ಪರ್ಶಿಸಿರಿ, ಗುಣಪಡಿಸಿರಿ. ಯೇಸುವೆ ಕರುಣೆ ತೋರಿ, ಯೇಸುವೆ ದಯ ತೋರಿ. ಯೇಸುವೆ ದಾವಿದ ಕುಲಪುತ್ರರೇ ದಯ ತೋರಿ. ಯೇಸುವೆ ದಾವಿದ ಪುತ್ರರೇ ಕರುಣೆ ತೋರಿ. ಯೇಸುವೆ ಸೌಖ್ಯದಾಯಕ ಸೌಖ್ಯಪಡಿಸಿ. ನಿಮ್ಮ ಅತ್ತೆಗೂ ಮಲಗಿದಲ್ಲೇ ಇದ್ದಾರೆ, ಅತ್ತೆಗೆ ಹುಷಾರಿಲ್ಲ, ನಿಮ್ಮ ಅತ್ತೆಗೂ ಸೌಖ್ಯ ಯೇಸು ಸ್ವಾಮಿ ಕೊಡ್ತಾ ಇದ್ದಾರೆ. ಮಹಿಮೆ ಆಗಲಿ. ಹಲ್ಲೆಲೂಯಾ. ನೋಡಿ, ನಿಮ್ಮ ಅತ್ತೆ ಇಲ್ಲಿ ಒಂದು ಮಚ್ಚೆ ಇದೆಯಾ? ಇದೆ, ಮಚ್ಚೆ ಇದೆ ಅತ್ತೆಗೆ. ಸೌಖ್ಯವಾಗಲಿ ಯೇಸು ನಾಮದಲ್ಲಿ, ಗುಣವಾಗಲಿ ಯೇಸು ನಾಮದಲ್ಲಿ ಆಜ್ಞಾಪಿಸಿ. ನೋಡಿ, ನಿಮ್ಮ ಅತ್ತೆಗೂ ಸೌಖ್ಯ ಸಿಗ್ತಾ ಇದೆ. ನಿಮ್ಮ ಅತ್ತೆಗೆ ಇಲ್ಲಿ ಒಂದು ಮಚ್ಚೆ ಇದೆ, ಅವಳಿಗೂ ಸೌಖ್ಯ ಸಿಗ್ತಾ ಇದೆ. This is Jesus. ನೋಡಿ, ಯೇಸು. Thank you, Jesus. Praise you, Lord Jesus. Yes, Your mother-in-law ನಿಮ್ಮ ಅತ್ತೆ is receiving healing. ಅತ್ತೆಗೂ ಸೌಖ್ಯ ಸಿಗ್ತಾ ಇದೆ. She was behind you, blaming you for many years. ಅನೇಕ ವರ್ಷಗಳಿಂದ ಅವರು ನಿನ್ನ ಹಿಂದೆ ಇದ್ದು ನಿನಗೆ ಮೋಸ ಮಾಡ್ತಾರೆ, ಮೋಸ ಮಾಡಿ ಹಿಂದೆ ಇದ್ದು ಕಿರುಕುಳ ಕೊಡ್ತಾ ಇದ್ರು. Even yesterday night, ನಿನ್ನ ರಾತ್ರಿಯಲ್ಲೂ she was saying, ಅವರು ಹೇಳಿದರು, because of you only we are suffering. ನಿನ್ನಿಂದಾಗಿ ನಾವು ಇಷ್ಟು ನರಳುತ್ತಾ ಇದ್ದೇವೆ. Yesterday night, ನಿನ್ನ ರಾತ್ರಿಯಲ್ಲೂ 7:45, 7:45 she was ಗಂಟೆಗೆ saying you, ಅವಳು ನಿನಗೆ ಹೇಳಿದರು, because of you only we are suffering. ನಿನ್ನಿಂದಾಗಿ ನಾವು ಇಷ್ಟು ನರಳುತ್ತಾ ಇದ್ದೇವೆ. But today Jesus is saying, ಆದ್ರೆ ಇಂದು ಯೇಸು ಹೇಳುತ್ತಿದ್ದಾರೆ, you are the blessing of that house. ನಿನ್ನಿಂದಾಗಿ ಆ ಮನೆಗೆ ಆಶೀರ್ವಾದ ಬಂತು. Get up. ಎದ್ದೇಳು. Jesus loves you. ಯೇಸು ನಿನ್ನನ್ನು You are ಪ್ರೀತಿಸುತ್ತಿದ್ದಾನೆ. the blessing of that house. ಆ ಮನೆಯ ಒಂದು ಆಶೀರ್ವಾದ ನೀನು. You remember yesterday 7:40? ನೆನಪಿದೆಯಾ? ನಿನ್ನೆ 7. ಹೌದು. She was saying, because of you only we are suffering. ಆಕೆ ಹೇಳಿದ್ರು, ನಿನ್ನಿಂದಾಗಿ ನಾವು ಇಷ್ಟು ನರಳುತ್ತಾ ಇದ್ದೇವೆಂದು. Hallelujah. Hallelujah. Because of you only he lost the job. ನಿನ್ನಿಂದಾಗಿ ಅವನು ತನ್ನ ಕೆಲಸ ಕಳೆದುಕೊಂಡ. Yes, exactly the same word. ಹೌದು, ಅದೇ ರೀತಿ ಅವಳು ಹೇಳಿದ್ದಾಳೆ. Because of you only he lost that job. ನಿನ್ನಿಂದಾಗಿ ಅವನು ಕೆಲಸ ಕಳೆದುಕೊಂಡ. ಈಗ Now he is here at home, not doing anything. ಏನು ಮಾಡದೆ ಅವನ ಮನೆಯಲ್ಲೇ ಇದ್ದ. It is all because of you. ಎಲ್ಲ ನಿನ್ನಿಂದಾಗಿ. Exactly 7:47. 7:47 ನಿನ್ನ ರಾತ್ರಿ Television was on. ಟಿವಿ ಆನ್ ಇತ್ತು. Some serial was going on ಯಾವುದೋ ಒಂದು ಸೀರಿಯಲ್ ಅಲ್ಲಿ in the television. ಆ ಟಿವಿಯ ಮುಂದೆ. And she was saying this, and she moved to her room. ಆಕೆ ಇವಳ ರೂಮಿಗೆ ಬಂದಳು. ಹೌದು. Jesus. ಯೇಸುವೆ. But tonight, ಆದ್ರೆ ಇಂದು ರಾತ್ರಿ, you know what Jesus says? ಯೇಸು ನಿನಗೆ ಹೇಳುತ್ತಿರುವುದು, in 14 days, 40 ದಿನ, 14 ದಿನ, 40 ಅಲ್ಲ, 14 in 14 days, 14 ದಿನಗಳು, my Jesus will give an opening for you. ನನ್ನ ಯೇಸು ಸ್ವಾಮಿ ನಿನಗೋಸ್ಕರ ದಾರಿಯನ್ನು ತೆರೆದು ಕೊಡುತ್ತಾರೆ. That will be a financial breakthrough. ಅದು ಆರ್ಥಿಕವಾದ ಸಮಸ್ಯೆಗಳ ಬಿಡುಗಡೆ. It is going to be a financial breakthrough. ಆರ್ಥಿಕವಾದ ಸಮಸ್ಯೆಯಿಂದ ನರಳುತ್ತಿದ್ದರು. And one loan is pending. ಒಂದು ಲೋನ್ ಪೆಂಡಿಂಗ್ ನಿಂತಿದೆ. One loan is pending. ಒಂದು ಲೋನ್ ಪೆಂಡಿಂಗ್ ನಿಂತಿದೆ. Construction is stopped. ಕನ್ಸ್ಟ್ರಕ್ಷನ್ ನಿಂತು ಹೋಗಿದೆ, ಮನೆ ಕೆಲಸ.
can see that. ನಾನು ಅದೆಲ್ಲ ಕಾಣುತ್ತಿದ್ದೇನೆ. Hallelujah. Hallelujah. But you know what Jesus says? ಆದ್ರೆ ಯೇಸು ಸ್ವಾಮಿ ಹೇಳುತ್ತಿರುವುದು, Jesus is entering into your house. ಯೇಸು ನಿಮ್ಮ ಮನೆಗೆ ಪ್ರವೇಶಿಸಿದ್ದಾರೆ. You are not a curse. ನೀನೊಂದು ಶಾಪವಲ್ಲ, You are a blessing. ನೀನೊಂದು ಆಶೀರ್ವಾದ. Jesus said you are a blessing. ಯೇಸು ಹೇಳ್ತಾದ್ರು, I ನೀನೊಂದು can ಆಶೀರ್ವಾದ. deal with you. ನಾನು ನಿನ್ನ ಜೊತೆ ಇದ್ದೇನೆ. I can deal with you. ನಾನು ನಿನ್ನನ್ನು ಬಗೆಹರಿಸುವೆನು ಮಗಳೇ. Can you hug her? Sinai Mamalahil Irangi Battavare Sinai Bettadali Irangi Battavare ಇಳಿದು ಬಂದವನೇ. Oh, that brother with the ನೋಡಿ ಆ t-shirt. ಸಹೋದರ, Brother Alvin, call him with the t-shirt. Brother with the black t-shirt, stripes, come, get up, come. ಎದ್ದು ಮುಂದಕ್ಕೆ ಬಾ. Jesus is calling you. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. Hallelujah. Hallelujah. You and your family ನೀನು ನಿನ್ನ ಕುಟುಂಬ will be saved tonight. ಇಂದು ರಾತ್ರಿ ರಕ್ಷಣೆಗೊಂಡಿದೆ. You know what Jesus says? ಯೇಸು ಹೇಳುತ್ತಿರುವುದೇನೆಂದರೆ, My son, ನನ್ನ ಮಗನೇ, I have a better plan for you. ನನಗೆ ನಿನ್ನ ಕುರಿತು ಒಳ್ಳೆಯ ಯೋಜನೆ I ಇದೆ. have a better plan for ನಾನು you. ನಿನ್ನ ಕುರಿತು ಒಳ್ಳೆಯ ಯೋಜನೆ I ಇಟ್ಟಿದ್ದೇನೆ. have a better plan for ನನಗೆ you. ನಿನ್ನ ಕುರಿತು ಒಳ್ಳೆಯ ಯೋಜನೆ ಇದೆ. You are not hopeless anymore. ನೀನು ಇನ್ನು ಹೆಚ್ಚು ಕಾಲ ನಿರಾಶೆಯಲ್ಲಿ ಇರುವುದಿಲ್ಲ. Sadness, sadness ದುಃಖ is filling you. ಅದು ನಿನ್ನಲ್ಲಿ ತುಂಬಿದೆ, Is filling you. ಅದು ನಿನ್ನಲ್ಲಿ ತುಂಬಿಕೊಂಡಿದೆ. But tonight, ಆದ್ರೆ ಇಂದು ರಾತ್ರಿ sadness ದುಃಖ is turning into joy. ದುಃಖ ಹೋಗಿ ನಿನಗೆ ಆನಂದ ಬರುತ್ತಿದೆ. Joyfulness. ಆನಂದ ಬರುತ್ತಿದೆ, Joyfulness. ಪೂರ್ಣವಾದ ಆನಂದ. My Jesus ನನ್ನ ಯೇಸು is entering into your life. ನಿನ್ನ ಜೀವನದೊಳಗೆ ಪ್ರವೇಶಿಸಿದ್ದಾರೆ. He is entering into your life. ಆತನು ನಿನ್ನ ಜೀವನದೊಳಗೆ You know what he says? ಆತನು ಹೇಳುತ್ತಿರುವುದೇನೆಂದರೆ, My son, ನನ್ನ ಮಗನೇ, I will open my doors for you. ನನ್ನ ಬಾಗಿಲು ನಿನಗಾಗಿ ತೆರೆದು ಕೊಡುವೆ. No colleagues can help you. ಬೇರೆ ಯಾರು ನಿನ್ನನ್ನು ಸಹಾಯ No ಮಾಡುವುದಿಲ್ಲ. colleagues can help you. ಬೇರೆ ಯಾರಿಂದಲೂ ನಿನಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. Jesus will help you. ಯೇಸುವೇ ನಿನಗೆ They ಸಹಾಯದಾಯಕ. will all close door for you. ಅವರೆಲ್ಲರೂ ತಮ್ಮ ಬಾಗಿಲು ನಿನ್ನ ಮುಂದೆ But ಮುಚ್ಚಿದರು. Jesus says, ಆದ್ರೆ ಯೇಸು ಹೇಳುತ್ತಿದ್ದಾರೆ, you are my son. ನೀನು ನನ್ನ ಮಗನು, I have a better plan for you. ನನಗೆ ನಿನ್ನ ಕುರಿತು ಒಳ್ಳೆಯ ಯೋಜನೆ ಇದೆ. I am the one heals you. ನಾನೇ ನಿನ್ನನ್ನು ಗುಣಪಡಿಸುವವನು. I am the one heals you. ನಾನೇ ನಿನ್ನನ್ನು ಗುಣಪಡಿಸುವವನು. ಸೌಖ್ಯದ ಶಕ್ತಿ, ಶಿವೆ ಶಿವೆ ಶಿವೆ, ಸೌಖ್ಯದ ಶಕ್ತಿ. ಈಗ ಸೌಖ್ಯದ ಶಕ್ತಿ ಸ್ವೀಕರಿಸು ಕರ್ತನಾದ ಯೇಸುವೇ. Hallelujah. Hallelujah. When you were sitting here, ನೀನು ಅಲ್ಲಿ ಕುಳಿತಿದ್ದಾಗ you know what Jesus says? ಯೇಸು ನನಗೆ ಹೇಳಿದರು, Oh, again, that person who is sitting in the back, standing in the backside with closed hand, ನೋಡಿ, with the specs. ಕನ್ನಡಕ ಹಾಕಿ ಕೈ ಜೋಡಿಸಿ When I'm praying for him, I called him from here. ಇವರನ್ನು ಇಲ್ಲಿಂದ ನಾನು ಕರೆದಾಗ, But when I'm praying for him, ಇವರಿಗಾಗಿ ಪ್ರಾರ್ಥನೆ ಮಾಡಿದಾಗ, Jesus is touching you there in the back. ಯೇಸು ಅವರ ಹಿಂಬದಿಯಲ್ಲಿ ಇದ್ದವರನ್ನು ಮುಟ್ಟಿದರು. That person, that ಆ lady, ವ್ಯಕ್ತಿ. yes, that sister, yes, ಹೌದು, ಆ yes. ಸಹೋದರಿ, ಹೌದು, ನೀನೇ. Oh, yes. ಹೌದು. Grace. ಕೃಪೆ. When I was praying for him, ನಾನು ಇವರಿಗಾಗಿ ಪ್ರಾರ್ಥನೆ ಮಾಡ್ತಾ I ಇದ್ದಾಗ, was seeing the glory of the Lord is coming to you as well. ದೇವರ ಮಹಿಮೆ ನಿನ್ನ ಮೇಲೆ ಬಂದದನ್ನು ಕಂಡೆ. Jesus. ಯೇಸುವೇ, Oh, glory to God. ದೇವರ ಮಹಿಮೆ. Jesus. ಯೇಸುವೇ, All those, oh, ಯೇಸುವೇ, ಯೇಸುವೇ, ಯೇಸುವೇ. where is that person? Where is that? I can see someone, but this light. Santalante Irangi Vantavare Sinai Bettadali Irangi Ilidu Bandavare Sinai Mamalehil. Oh, hold on. ಅವಳನ್ನು ಹಿಡೀರಿ. Hold on. ಅವಳನ್ನು ಹಿಡೀರಿ. Oh,
She is under the power of God. ದೇವರ ಶಕ್ತಿ ಅವಳ ಮೇಲೆ ಬರುತ್ತಿದೆ. Jesus is healing her. ಯೇಸು ಅವಳನ್ನು ಗುಣಪಡಿಸುತ್ತಿದ್ದಾರೆ. 20 years. 20 ವರ್ಷಗಳಿಂದ 20 years. 20 ವರ್ಷಗಳಿಂದ Bring her. ಅವಳನ್ನು ಈಚೆ ತನ್ನಿ. It's a demon. ಅದೊಂದು ಪಿಶಾಚಿ. It's a demon. ಅದೊಂದು ಪಿಶಾಚಿ. It's leaving. ಅದು ಬಿಟ್ಟಾಗ್ತಾ ಇದೆ ಅವಳಿಂದ. It's leaving from her. ಅವಳಿಂದ ಅದು ಬಿಟ್ಟಾಗ್ತಾ ಇದೆ. When the authority of the priesthood. ನೋಡಿ, ಪೌರೋಹಿತ್ಯದ ಅಧಿಕಾರದಲ್ಲಿ Jesus name. ಯೇಸುವಿನ ನಾಮದಲ್ಲಿ. Jesus name. ಯೇಸುವಿನ ನಾಮದಲ್ಲಿ. Jesus name. ಯೇಸುವಿನ ನಾಮದಲ್ಲಿ. Bring her. ಅವಳನ್ನು ಈಚೆ ತನ್ನಿ. ಇನ್ನೊಂದು ನೋಡಿ, ಇನ್ನೊಂದು healing. ಇನ್ನೊಂದು ಸೌಖ್ಯ. Another healing. ಇನ್ನೊಂದು ಸೌಖ್ಯ. Another healing. ಇನ್ನೊಂದು ಸೌಖ್ಯ. Here the glory of the Lord is ನೋಡಿ, moving. ದೇವರ ಮಹಿಮೆಯಲ್ಲಿ ಚಲಿಸುತ್ತಿದೆ. ಎಲ್ಲರೂ ಸ್ತುತಿಸಿರಿ. ಯೇಸುವೇ. Whose name is Eliza? Elisa. Who is Eliza? ನೋಡಿ, Who is Eliza? ಇವರ ಮನೆಯಲ್ಲಿ ಎಲಿಸಾ. No, among two, who is Eliza? ಇವರಿಬ್ಬರಲ್ಲಿ ಎಲಿಸಾ ಎಂಬ ಹೆಸರಿನವರು ಯಾರು? Someone is named ಯಾರು? Eliza. ಇವಳು. Who is Eliza? ಅವಳು ಎಲಿಸಾ. Who is Eliza? ಅವಳು. She is Eliza. ಎಲಿಸಾ. Her name is Eliza. ಅವಳ ಹೆಸರು ಎಲಿಸಾ. Ask her name. ನೀವು ಯಾರು ಅವಳದು? ತಾಯಿ. ಅವಳ Her name is Eliza. Eliza. Into her house. ಅವಳ ಮನೆಯಲ್ಲಿ. Is there anyone else attending meeting from her house? ಇವಳ ಮನೆಯಿಂದ ಬಂದರೆ ಯಾರಾದ್ರೂ ಬಂದಿದ್ದೀರಾ? ಇವಳ ಮನೆಯಿಂದ ಬಂದ. Is there anyone else? ಇವಳ ಅಮ್ಮ ಇಲ್ಲಿ. ಇವರ ಅಮ್ಮ. Is there anyone else than mother? ನೋಡಿ, ಇವರ ಮನೆಯಿಂದ ಯಾರಾದ್ರೂ ಬಂದವರಿದ್ರೆ ಈಚೆ ಬನ್ನಿ. Sinai Santaler ho Hiranki Vantalere Kamte. Ask her. ಅವಳಲ್ಲಿ ಕೇಳಿ. What is her problem with the neighbor regarding the property? ನೋಡಿ, ಆ ಪಕ್ಕದ ಮನೆಯವರೊಂದಿಗೆ ಜಾಗದ ಹೆಸರಿನಲ್ಲಿ ಇರುವ ಸಮಸ್ಯೆ ಏನು? Ask her. ಏನಾಗಿದೆ ಆ ತೊಂದರೆ? Where is the volunteers? Ask her. Sinai It's a wonderful miracle. ನೋಡಿ, ಅದ್ಭುತ ನಡೆಯುತ್ತದೆ. ಹೌದು. This problem. ಈ ಸಮಸ್ಯೆ. You know what Jesus is doing tonight? ಯೇಸು ಸ್ವಾಮಿ ಇಂದು ರಾತ್ರಿ ಅವರಲ್ಲಿ ಮಾಡುವುದೇನೆಂದ್ರೆ, they heard this dispute for many years. ಅನೇಕ ವರ್ಷಗಳಿಂದ. This is the problem with the boundary. ಈ ಗಡಿ, ಮನೆಯ ಜಾಗದ ಗಡಿ ಇದೆಯಲ್ಲ, ಅದರ problem with the fence. ಬೇಲಿ. Malayalam also ಬೇಲಿ. It's a problem with the fence. ನೋಡಿ, ಬೇಲಿಯ ಹೆಸರಿನಲ್ಲಿ ಜಗಳ. There is a tree. ಅಲ್ಲಿ ಒಂದು ಮರ ಇದೆ. Under that tree. ಹೌದು. There is a tree. ಅಲ್ಲಿ ಒಂದು ಮರ ಇದೆ. Under the tree. ಆ ಮರದ ಕೆಳಗಡೆ every evening 6:30. ಎಲ್ಲಾ ದಿನ ಸಾಯಂಕಾಲ 6:30ಕ್ಕೆ she will come and curse her. ಅವರು ಬಂದು ನಿಂತ್ಕೊಂಡು ಇವರಿಗೆ ಶಾಪ ಹಾಕ್ತಾರೆ. every 6:40 6:30 time. ಎಲ್ಲಾ ದಿನ ಸಾಯಂಕಾಲ 6:30 ಗಂಟೆ ಆದಾಗ she traveled more than 200 kilometers to get the witchcraft. ನೋಡಿ, 200 ಕಿಲೋಮೀಟರ್ ಮಾಟ ಮಂತ್ರ ಮಾಡ್ಲಿಕ್ಕಾಗಿ ಇವಳು ಹೋಗ್ಬಿಟ್ಟು ಬಂದಿದ್ದಾಳೆ. not she. ಇವರಲ್ಲ, ಆ ಹೆಂಗಸು 200 ಕಿಲೋಮೀಟರ್ ದೂರ ಹೋಗಿ ಇವರಿಗೆ ಎದುರಾಗಿ ಮಾಟ ಮಂತ್ರ ಮಾಡ್ಲಿಕ್ಕೆ ಹೋಗಿದ್ದಾರೆ. Jesus. And she is suffering a lot because she is believing that. Just because she was believing it. ನೋಡಿ, ಇವಳು ಅವರು ಮಾಟ ಮಂತ್ರ ಮಾಡುವುದನ್ನು ನಂಬಿದ್ದರಿಂದ ತುಂಬಾ ನರಳಿ ಬಿಟ್ಟಿದ್ದಾಳೆ. It will not affect you a Christian. ಇದು ಒಬ್ಬ ಕ್ರೈಸ್ತವರಿಗೆ ಬಾಧಿತವಲ್ಲ. But she is believing that. ಆದ್ರೆ ಈಕೆ ಅದನ್ನು ನಂಬಿ ಇದ್ದಳು. Hallelujah. That enmity between the neighbors. ನೋಡಿ, ಆ ಶತ್ರುತನ ಪಕ್ಕದ ಮನೆಯವರೊಂದಿಗೆ. Hallelujah. Is solving tonight. ಇಂದು ರಾತ್ರಿ ಅದು ಪರಿಹಾರವಾಗಿದೆ. Any more cursing. ಇನ್ನೆಚ್ಚೇನು ಶಾಪವಿಲ್ಲ. No more cursing. ಇನ್ನು ಶಾಪವೇ ಇಲ್ಲ. It is done forever. ಅದೆಂದೆಂದಿಗಾಗಿ ಹೋಗ್ಬಿಟ್ಟಿದೆ. Issue is settled. ಈಗಾಗಲೇ ಅದು ಬಗೆಹರಿಸಲ್ಪಟ್ಟಿದೆ. Call her for tomorrow's convention. ನಾಳೆ ಆ ಮನೆಯವರನ್ನು ನಾಳೆಯ ಧ್ಯಾನ ಕೂಟಕ್ಕಾಗಿ ಕರೆದುಕೊಂಡು ಬನ್ನಿ. Hallelujah. Call her for tomorrow's convention. ನಾಳೆಯ ಧ್ಯಾನಕ್ಕಾಗಿ ಅವರನ್ನು ಕರೆಯಿರಿ. It is done.
ಈಗಾಗಲೇ ಅದು That ಬಗೆಹರಿಸಲ್ಪಟ್ಟಿದೆ. fear is leaving. ಆ ಭಯ ಬಿಟ್ಟೋಗಿದೆ. That fear is leaving from ನೋಡಿ, ಆ her. ಭಯ ಅವಳಿಂದ ಬಿಟ್ಟೋಗಿದೆ. In the name of Father, Son and Holy Spirit. ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ Enough. ಸಾಕು. Leave her. ಬಿಟ್ಟು ಹೋಗಿ ಅವಳಿಂದ. Leave her. ಸಾಕು. Leave her. Leave her. ಅವಳನ್ನು ಬಿಟ್ಟು. Enough. ನೀನು ಹೆಸರೇನು? ನೀನು ನಿಮ್ಮ ನಿಮ್ಮ ಸಾರಿ ನಿಮ್ಮ. Huh? Your name is Elisa? Yes. You speak English? Hallelujah. Bless that neighbor. Is that possible tonight? ನಿಮ್ಮ Hallelujah. That bless that neighbor. Is that possible? ನಿಮ್ಮ ಪಕ್ಕದ ಮನೆಯವರನ್ನು ಆಶೀರ್ವದಿಸಬೇಕು. It is done. It is done. Jesus, it is done. Look at me. Look at me. ನನ್ನನ್ನೊಮ್ಮೆ ನೋಡು. Look at me. ನೋಡು ನನ್ನನ್ನು. Look at me. ನನ್ನನ್ನು ನೋಡು. Look at me. ನನ್ನನ್ನು ನೋಡು. You know what Jesus says? ಯೇಸು ಸ್ವಾಮಿ ಹೇಳಿದ್ದೇನೆಂದು Look at ಗೊತ್ತಾ? my eyes. ನನ್ನ ಕಣ್ಣು ನೋಡು. You know what Jesus says? ಯೇಸು ಹೇಳಿದ್ದೇನೆಂದು ಗೊತ್ತಾ? You know what Jesus says? ಯೇಸು ಸ್ವಾಮಿ ಹೇಳಿದ್ದೇನೆಂದು ಗೊತ್ತಾ? He can deal anything and everything. ಆತನು ಏನೇ ಬಂದ್ರೆ ಎಲ್ಲವನ್ನು ಬಗೆಹರಿಸುವವರು. He is not a question. ಆತನೊಂದು ಪ್ರಶ್ನೆಯಲ್ಲ, He is the answer. ಆತನೇ ಉತ್ತರ. Go in peace. ಹೋಗು, ಸಮಾಧಾನವಾಗಿ ಹೋಗು. Go in peace. ಸಮಾಧಾನದಿಂದ ಹೋಗು. Come on, give a wonderful hand. ಎಲ್ಲರೂ to Jesus. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. Tonight, ಇಂದು ರಾತ್ರಿ I'm asking you, ನಿಮ್ಮಲ್ಲಿ ಕೇಳುತ್ತಿದ್ದೇನೆ, those who are under the fear of witchcraft, ನೋಡಿ, ಮಾಟ ಮಂತ್ರದ ಭಯದಲ್ಲಿ ನಿಂತಿರುವವರು lift your hands. ಕೈ ಮೇಲೆ ಕೆತ್ತಿ. ಮಾಟ ಮಂತ್ರದ ಭಯ, ಯಾರಿಗಾದ್ರೂ Those who ಮಂತ್ರ, are under the fear of witchcraft, ನೋಡಿ, ಮಾಟ ಮಂತ್ರದ ಭಯದಲ್ಲಿ ಯಾರಾದ್ರೂ ಇದ್ದವರು lift your hand. ಕೈ ಮೇಲೆ ಕೆತ್ತಲಿ. If you are under the power, under the fear of witchcraft, lift your hand. ಮಾಟ ಮಂತ್ರದ ಭಯ ಇದ್ದವರು ಕೈ ಮೇಲೆ ಕೆತ್ತಲಿ. Jesus will set you free from that. ಯೇಸು ನಿನ್ನನ್ನು ಅದರಿಂದ ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Lord Jesus, ಕರ್ತರಾದ ಯೇಸುವೇ, release them from the fear of witchcraft. ಮಾಟ ಮಂತ್ರದ ಭಯದಿಂದ ಇವರನ್ನು ಬಿಡುಗಡೆಗೊಳಿಸಿ. Luke 10:19 says. Luke 10:19 says. ನೋಡಿ, ಲೂಕ 10:19 says. ಲೂಕ 10:19 ಹೇಳುತ್ತಿದೆ. Luke 10:19 says. ಲೂಕ 10:19 ಹೀಗೆ ಎನ್ನುತ್ತಿದೆ, Nothing shall by any means hurt you. ಯಾವುದು ಸಹ ನಿನಗೆ ತೊಂದರೆ ಕೊಡಲಾಗದು. Nothing shall by any means hurt you. ಯಾವುದು ಸಹ ನಿನಗೆ ಹಾನಿ ಉಂಟು ಮಾಡುವುದಿಲ್ಲ. One brother is saying, ಒಬ್ಬ ಸಹೋದರ ಹೇಳುತ್ತಿದ್ದಾನೆ, my business is closed. ನನ್ನ ವ್ಯಾಪಾರವು ಮುಚ್ಚಲ್ಪಟ್ಟಿದೆ. It's down. My business is down. ನನ್ನ ವ್ಯಾಪಾರದಲ್ಲಿ ನಷ್ಟ Is ಬಂದಿರುವುದು, falling down ಅದು ಕೆಳಗಡೆ ಹೋಗಿರುವುದು because of their witchcraft. ಯಾಕೆಂದ್ರೆ ಮಾಟ ಮಂತ್ರದಿಂದ ಎಂದು. Who is that brother? ಆ ರೀತಿ ಹೇಳೋ ಸಹೋದರ, Come here, brother. ಈಚೆ Come ಪಾಪ, here. ಈಚೆ ಬನ್ನಿ, Come here. ಈಚೆ ಬನ್ನಿ. I have few words for you. ನಿಮಗೋಸ್ಕರ ಕೆಲವು ನುಡಿಗಳಿದೆ. I have few words for you. ಕೆಲವು ನುಡಿಗಳು ನಿಮಗೋಸ್ಕರ ಹೇಳಿ. You know what Jesus says? ಯೇಸು ಸ್ವಾಮಿ ಹೇಳುತ್ತಿರುವುದೇನೆಂದರೆ, You have to believe this verse. ಈ ವಾಕ್ಯವನ್ನು ನೀನು ನಂಬು. Luke 10:19. ಲೂಕ 10:19, Nothing shall by any means hurt you. ಯಾವ ಶತ್ರುಗಳು ನಿನಗೆ Brother. ಹಾನಿ ಕೊಡಲಾಗದು. Nothing shall by any means hurt you. ಶತ್ರುಗಳಿಂದ ನಿನಗೆ ಯಾವ ಹಾನಿ ಉಂಟಾಗದು. Nothing shall by any means hurt you. ಶತ್ರುಗಳಿಂದ ನಿನಗೆ ಯಾವ ಹಾನಿ ಉಂಟಾಗದು. Nothing shall by any means hurt you. ಶತ್ರುಗಳಿಂದ ನಿನಗೆ ಯಾವ ಹಾನಿ ಉಂಟಾಗದು. Nothing shall by any means hurt you. ಶತ್ರುಗಳಿಂದ ನಿನಗೆ ಯಾವ ಹಾನಿ ಉಂಟಾಗದು. Release him, Lord Jesus. ಯೇಸುವೇ, ಅವನನ್ನು ಬಿಡುಗಡೆಗೊಳಿಸು, Release him. ಬಿಡುಗಡೆಗೊಳಿಸು. Release. Samantha. ಸಮತ ಯಾರು? ಸಮತ ಇವರ ಸಮತ ಯಾರು? ಬರ್ಲಿ. ಸಮತ Where is Samantha? ಸಮತ ಎಲ್ಲಿ? Samantha, ಓಡಿಬಾ, come here. ಓಡಿಬಾ.
You are Samatha. ನಿಮ್ಮ ಹೆಸರು ಸಮತ. You are Samatha. ಸಮತ. Jesus. ಯೇಸುವೆ. You are Samatha. ನೀವು ಸಮತ. Yes, brother. When I'm praying for him, ಇವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡಿದಾಗ I can see ನಾನು ಕಂಡೆ Samatha is getting released. ಸಮತನಿಗೆ ಬಿಡುಗಡೆ ಸಿಗ್ತಾ ಇದೆ. Hallelujah. Hallelujah. Are you family? ನೀವು ಗಂಡ ಹೆಂಡತಿಯಾ? Yes, brother. ಹೌದು. Your family? ಹೌದು. Oh my God. I was getting that name Samatha. I was confused. Jesus. Brother, this sister Samatha is not fearing. Why are you fearing? ಸಮತಳಿಗೆ ಭಯ ಇಲ್ಲ, ನೀವು ಯಾಕೆ ಭಯ ಪಡ್ತಾ ಇದ್ದೀರಾ? Samatha always say, ಸಮತ ಯಾವಾಗ್ಲೂ ಹೇಳ್ತಾಳೆ, we have Jesus. ನಮಗೆ ಯೇಸು ಇದ್ದಾರೆ. Am I true? Howda? Yes, this father knows me from past 5 years. I am in prayers. I am in the word of God. I always pray and I always believe Jesus always with me. And I believe in that. But this person is behind the witchcraft. ಆದ್ರೆ ಇವರು ಮಾಟ ಮಂತ್ರದ ಹಿಂದೆ ಇದ್ದಾರೆ. Hallelujah. Hallelujah. See, when you are in Jesus, ನೀವು ಯೇಸುವಿನಲ್ಲಿದ್ರಿ, you don't have to go after witchcraft. ಮಾಟ ಮಂತ್ರದ ಹಿಂದೆ ಹೋಗ್ಬೇಕಾಗಿಲ್ಲ. Luke 10:19 says, ಲೋಕ 10:19 I have given you authority over tread upon serpents, scorpions, and all powers of the enemy, and nothing shall by any means hurt you. Where is he? Bring him. ಈಚೆ ಬರ್ಲಿ. Oh my God, Samatha. That name Samatha. was Samatha. giving. It's not a common name in Kerala. It's very common in Karnataka. No. It's not common in Com. Very rare name, Samatha. You have to follow her faith. ಅವಳ ವಿಶ್ವಾಸವನ್ನು ಹಿಂಬಾಲಿಸಿ. Is your son? What's your name? Zamdalo Marasi. Loves you. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. Jesus loves you. ಯೇಸು ನಿನ್ನನ್ನು ಪ್ರೀತಿಸುತ್ತಿದ್ದಾನೆ. Sirthamantalampo Manandilum Barase. This brother is telling me to stop. ಈ ಬ್ರದರ್ ಹೇಳ್ತಾ ಇದ್ದಾರೆ ನಿಲ್ಲಿಸಿ ಸಾಕು ಎಂದು. Because of him only I am here today. ಕಾರಣ ಇವರಿಂದಾಗಿಯೇ ನಾನಿಂದು ಇಲ್ಲಿಗೆ ಬಂದಿದ್ದೇನೆ. And he called me for this convention. ಈ ಧ್ಯಾನಕ್ಕಾಗಿ ಅವರು I was not sure I was able to make it. ನನಗೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ತದೆಯೋ ಇಲ್ವೋ ಅಂತ ಖಚಿತವಿರಲಿಲ್ಲ. If you want me to stop here, I will stop, but the Holy Spirit is moving. ಬ್ರದರ್ ನೀವು ನಿಲ್ಲಿಸಿ ಅಂತ ಹೇಳಿದ್ರೆ ನಿಲ್ಲಿಸ್ತೇನೆ, ಆದರೆ ಪರಿಶುದ್ಧಾತ್ಮರು ಇಲ್ಲಿ ಚಲಿಸ್ತಾ ಇದ್ದಾರೆ. We will pray tomorrow then. ನಾಳೆ ನಾವು ಪ್ರಾರ್ಥಿಸೋಣ. Hallelujah. Hallelujah. Tomorrow I am not telling you to call someone and come. ನಾನು ಬೇರೆಯವರನ್ನು ಕರೆದುಕೊಂಡು ಬನ್ನಿ ಅಂತ ನಿಮಗೆ ಹೇಳುವುದಿಲ್ಲ. Make sure tomorrow you will get seat first. ನಿನಗೆ ನಾಳೆ ಸೀಟ್ ಸಿಗ್ತದೆ ಅಂತ ನೀನು ಬಂದು ನೋಡಬೇಕು. Hallelujah. 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 Pray this prayer. Namo Maria. Namo Maria. Namo Maria. ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. Praise you, Jesus. Adore you, Jesus. Glorify Jesus. Hallelujah, 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 hallelujah. Thank you, Jesus. Praise you, Jesus. Adore you, Jesus. Glorify Jesus. Hallelujah, 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 hallelujah.